ಬಂದ್ರ ಮಾತಾಜಿ? ಜ್ಯೋತಿ ಮಾತಾಜಿ ಇಲ್ಲ ಮಾತಾಜಿ ಬಂದಿಲ್ಲ. ಬಂದಿಲ್ಲ, ಅವರ ಫೋನ್ ಸ್ವಿಚ್ ಆಫ್ ಅಂತ ಬರ್ತದೆ. ಫೋನ್ ಮಾಡಿ ಮಾಡಿ ಸ್ವಿಚ್ ಆಫ್ ಆಯ್ತೇನು. ಟೆಂಪಲ್ ಅಲ್ಲಿ ಸೇವೆಯಲ್ಲಿದ್ದಾರೆ ಮಾತಾಜಿ ಅವರು. ಓಕೆ, ಸರಿ, ಪ್ರಾರಂಭ ಮಾಡೋಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತಹ ಭಗವದ್ಗೀತೆ 18 ದಿನಗಳಲ್ಲಿ ಕಲಿಯಿರಿ ಅನ್ನುವಂತ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ, ಪ್ರಾರ್ಥನೆಯನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವು ಕೆಲವೊಂದು ವಿಷಯಗಳನ್ನ ನಿಮ್ಗೆ ತಿಳಿಸ್ಬೇಕು. ನನ್ನ ಒಂದು ಪರಿಚಯ ಮತ್ತೆ ಇಲ್ಲಿ ಕೋ ಹೋಸ್ಟ್ಗಳ ಪರಿಚಯ. ಯಾಕಂದ್ರೆ ಈ ಒಂದು ತರಗತಿ ನಡೀಬೇಕಾದ್ರೆ ಪ್ರತ್ಯಕ್ಷವಾಗಿ ಆಗಿರ್ಬಹುದು, ಪರೋಕ್ಷವಾಗಿ ಆಗಿರಬಹುದು, ತುಂಬಾನೇ ಹಿಂದೆ ಭಕ್ತರು ಪರಿಶ್ರಮವನ್ನ ಪಟ್ಟಿರ್ತಾರೆ. ನೀವೆಲ್ಲರೂ ಕೂಡ ಭಗವದ್ಗೀತೆನ ಕೇಳಲಿಕ್ಕೆ ಬಂದಿದ್ದೀರಾ. ಇದು ಕೇವಲ ನಾನು ಮುಂದೆ ಹೇಳೋದಷ್ಟೇ ಅಲ್ಲ, ಹಿಂದಿನ ಒಂದು ಸಹಕಾರ ತುಂಬಾ ಇರುತ್ತೆ. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಕರೆ ಮಾಡಿ ನಿಮ್ಮನ್ನ ವೆಲ್ಕಮ್ ಮಾಡಿರುವಂಥದ್ದು, ಮತ್ತೆ ನಿಮ್ಮ ರಿಜಿಸ್ಟ್ರೇಷನ್ ಅನ್ನ ಮಾಡಿರುವಂಥದ್ದು. ಸೊ ಹೀಗೆ ಅವರ ಒಂದು, ನನ್ನ ಪರಿಚಯ, ಅವರ ಪರಿಚಯ, ಮತ್ತೆ ನಮ್ಮ ಒಂದು ದೇವಸ್ಥಾನದ ಪರಿಚಯ, ಭಗವದ್ಗೀತೆ ಪರಿಚಯಿಸ್ತಾ ಇರುವಂತವರ ಪರಿಚಯವನ್ನ ಮಾಡಿಕೊಂಡು ನಾವು ಮುಂದೆ ಸಾಗೋಣ ಅಂತ ಹೇಳ್ತೇನೆ. ನನ್ನ ಒಂದು ಪರಿಚಯ, ನನ್ನ ಹೆಸರು ನಮಿತಾ ಹಿರೇಮಠ್ ಅಂತ. ಇದು ನನ್ನ ಲೀಗಲ್ ನೇಮ್. ನಾನು ದೀಕ್ಷೆನ ತಗೊಂಡಿದ್ದೇನೆ. ನನ್ನ ದೀಕ್ಷೆ ಹೆಸರು ನಿತ್ಯಾಂಗಿ ಪ್ರೇಮ ಸಿಯಾದೇವಿ ದಾಸಿ ಅಂತ. ನಾನು ಈ ಆನ್ಲೈನ್ ಯಾವಾಗ ಪ್ರಾರಂಭ ಆಗಿತ್ತು 2020, ಅವಾಗಿಂದ ನಾನು ಇಸ್ಕಾನ್ ಮಂಗಳೂರು ಜೊತೆಗೆ ಕನೆಕ್ಟ್ ಆಗಿದ್ದೇನೆ. ಮತ್ತೆ ಭಗವದ್ಗೀತೆಯನ್ನ ಕಲಿಸುವುದರಲ್ಲಿ ಎಲ್ಲ ಒಂದು ಹಂತಗಳಲ್ಲಿಯೂ ಕೂಡ ನನಗೆ ಇಸ್ಕಾನ್ ಮಂಗಳೂರು ತುಂಬಾನೇ ಸಹಕಾರವನ್ನ ನೀಡಿದೆ. ಇಸ್ಕಾನ್ ಮಂಗಳೂರಿನಲ್ಲಿರುವಂತಹ ಎಲ್ಲ ನನ್ನ ಶಿಕ್ಷಾ ಗುರುಗಳಾಗಿರಬಹುದು, ಮತ್ತೆ ನನ್ನ ಸಹಪಾಠಿ ಆಗಿರುವಂತಹ ನನ್ನ ಸಹಭಕ್ತರಾಗಿರ್ಬಹುದು, ಅವರ ಸಹಕಾರದಿಂದ ನನಗೆ ಈ ಒಂದು ಅವಕಾಶ ಈಗ ಸಿಕ್ಕಿದೆ. ಸೊ ಅದಕ್ಕೆ ನಾನು ಎಲ್ರಿಗೂ ಕೂಡ ಕೃತಜ್ಞಳಾಗಿದ್ದೇನೆ ಅಂತ ಹೇಳ್ತೇನೆ. ಮತ್ತೆ ನನ್ನ ಜೊತೆಗೆ ಇದ್ದಾರೆ ಈ ಒಂದು ಎಲ್ಲಾ ಕೋರ್ಸ್ಗಳನ್ನಾಗಿರ್ಬೋದು, ಅಥವಾ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಅಧ್ಯಯನ ನಡೀತಾ ಇದೆ ಅವುಗಳನ್ನ ನೋಡ್ತಾ ಹೋಗ್ತಾ ಇರುವಂತವರು ನಾಗವೇಣಿ ಮಾತಾಜಿಯವರು. ಅವರು ಕೂಡ ಇಲ್ಲಿದ್ದಾರೆ. ಅವರು ತಮ್ಮ ಪರಿಚಯವನ್ನ ಮಾಡ್ಕೊಡ್ತಾರೆ. ಮತ್ತೆ ಕೋ ಹೋಸ್ಟ್, ಈ ಒಂದು ತರಗತಿಯಲ್ಲಿ ನಿಮ್ಮದು ಯಾವುದೇ ಪ್ರಶ್ನೆಗಳಾಗಿರ್ಬಹುದು, ನಿಮ್ಗೆ ಅಟೆಂಡೆನ್ಸ್ ಲಿಂಕ್ ಆಗಿರ್ಬಹುದು, ಅವುಗಳನ್ನ ಶೇರ್ ಮಾಡುವಂತವರು ಜ್ಯೋತಿ ಮಾತಾಜಿ. ಅವರೂ ಕೂಡ ಇಲ್ಲಿದ್ದಾರೆ. ಅವರು ತಮ್ಮ ವಿಡಿಯೋನ ಆನ್ ಮಾಡ್ಕೊಂಡು ಅವರು ನಿಮ್ಗೆ ತಮ್ಮ ಪರಿಚಯವನ್ನ ಕೊಡ್ತಾರೆ. ಹರೇ ಕೃಷ್ಣ ಮಾತಾಜಿ. ನಾಗವೇಣಿ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತದೆ ಮಾತಾಜಿ. ಹಾ ಮಾತಾಜಿ, ಬೇಗ ಸಮಯ ಆಯ್ತಾಗುತ್ತೆ. 6:32. ಜ್ಯೋತಿ ಮಾತಾಜಿ, ನಿಮ್ ಪರಿಚಯ ಕೊಡ್ತೀರಾ? ಹರೇ ಕೃಷ್ಣ. ಜ್ಯೋತಿ ಮಾತಾಜಿ, ನಿಮ್ಮ ಮುಖ ತೋರಿಸಿ. ಹರೇ ಕೃಷ್ಣ. ಓಕೆ, ಸೊ ಅವರು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಜ್ಯೋತಿ ನೋಡಿ, ಇವರೇ ನಿಮ್ಗೆ ಕೋ ಹೋಸ್ಟ್ ಆಗಿ ಮತ್ತೆ ಕಾಲಿಂಗ್ ಸೇವೆ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಜ್ಯೋತಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಜ್ಯೋತಿ ಮಾತಾಜಿ. ನೋಡಿ, ಮತ್ತೆ ಎಲ್ಲರೂ ಯಾರು ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ, ನಿಮ್ಮ ಪರ್ಸನಲ್ ಏನು ನಿಮ್ಗೆ ಈ ದಿವಸದ ಪಾಠದ ಇದೆ, ಆ ವಿಷಯವನ್ನು ಇವತ್ತೇ ಕ್ವಶನ್ ಕೇಳಿ. ಮತ್ತೆ ಬೇಕಾದ್ರೆ ಏನಾದ್ರೂ ಬೇರೆ ವಿಷಯ ನಿಮ್ಗೆ ಹೇಳಲಿಕ್ಕೆ ಆಗದಿದ್ದದನ್ನು ಜ್ಯೋತಿ ಮಾತಾಜಿಗೆ, ಲೇಡೀಸ್ ಹೆಂಗಸರೆಲ್ಲ ಅವರಿಗೆ ಫೋನ್ ಮಾಡ್ಬೋದು. ಮತ್ತೆ ಫೋನ್ ಮಾಡಿ ವಿಚಾರ ಕೇಳಿ. ಅವರು ಟೀಚರ್ ಹತ್ರ ಕನ್ವಿನ್ಸ್ ಆಗಿ ಕೇಳ್ತಾರೆ. ಅವರು ಟೀಚರ್ ಹತ್ರ ಕೇಳಿ ನಿಮಗೆ ಉತ್ತರ ಹೇಳ್ತಾರೆ. ಹಾಗೆ ಯಲ್ಲಪ್ಪ ಪ್ರಭುಜಿ ಅವರಿದ್ದಾರೆ. ಅವರಿಗೆ ಗಂಡಸರು ನಿಮ್ಮ ಪರ್ಸನಲ್ ಏನಾದರೂ ಇದ್ದರೆ, ಅವ್ರು ನಿಮಗೆ ಇಲ್ಲಿ ಕೇಳಲಿಕ್ಕೆ ಮುಜುಗರವಾದದಂಥದ್ದು ಇದ್ದರೆ ಅವರಿಗೆ ಫೋನ್ ಮಾಡಿ. ಅವರು ಕೂಡ ಹಾಗೆ ಟೀಚರ್ ಹತ್ರ ಕೇಳಿ ನಿಮಗೆ ಹೇಳ್ತಾರೆ. ಹೌದು, ಎಲ್ರು ನಿಮ್ಗೆ ಏನೇ ಡೌಟ್ಸ್ ಇದ್ರು, ಏನೇ ಅಂದ್ರು, ಹೆಲ್ಪ್ ಬೇಕಂದ್ರೂ ನಮ್ಗೆ ಕೇಳಿ, ನಾವು ಕೂಡ ಹೆಲ್ಪ್ ಮಾಡ್ತೀವಿ ಮಾತಾಜಿ ನಿಮ್ಗೆ. ಮತ್ತೆ ಏನು ಕ್ವಶನ್ ಇದ್ರು ಲಾಸ್ಟ್ಗೆ ಕೇಳಿ. ಮಧ್ಯದಲ್ಲಿ ಕೇಳಿದ್ರೆ ಅಲ್ಲಿ ಸಮಸ್ಯೆ ಆಗ್ತದೆ, ಟೀಚರ್ಗೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಸ್ಟೆಪ್. ಓಕೆ, ಹರೇ ಕೃಷ್ಣ.
ಹರೇ ಕೃಷ್ಣ. ಸೊ ಇದು ಆನ್ಲೈನ್ ಕೋರ್ಸ್ ಆಗಿರೋದ್ರಿಂದ ನಿಮ್ಗೆ ಕೆಲವೊಂದು ಮಾನದಂಡಗಳಿದೆ. ಎಲ್ರು ಕೂಡ ತಮ್ಮ ವಿಡಿಯೋನ ಆನ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಈ ಭಗವದ್ಗೀತೆಯನ್ನ ಕಲೀಲಿಕ್ಕೆ ನಮ್ಗೆ ಬೇಕಾಗಿರುವಂತದ್ದು ಅನುಗ್ರಹ. ಅದು ಭಗವಂತನ ಅನುಗ್ರಹ. ನಾನು ಯಾವುದೋ ಒಂದು ಕೆಲಸವನ್ನ ಮಾಡಿ ನಾನು ಇದನ್ನ ಕೇಳ್ತೀನಿ ಅಂತಂದ್ರೆ ಭಗವಂತನ ಅನುಗ್ರಹ ಇಲ್ಲಿ ಸಿಗ್ಲಿಕ್ಕಿಲ್ಲ. ಅದನ್ನ ನಾವು ಇನ್ ಮುಂದೆ ನಿಮ್ಮ ಎಲ್ಲ ಪರಿಚಯನ ಮಾಡ್ಕೊಂಡು ಯಾಕೆ ನಮ್ಗೆ ಭಗವಂತನ ಅನುಗ್ರಹ ಬೇಕು ಇದು ಕೇಳಲಿಕ್ಕೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೇನೆ. ಮತ್ತೆ ಎರಡನೇದೊಂದು ಇರುವಂತದ್ದು, ನೀವು ಯಾರ್ಯಾರು ಇಲ್ಲಿ ಜಾಯ್ನ್ ಆಗಿದಿರೋ ಇದು ನಿಮ್ಮ ನೇಮನ್ನ ರೀನೇಮ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಿನೊಂದಿಗೆ ರಿನೇಮ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಮಾಡ್ಕೊಳ್ಳಿಕ್ ಗೊತ್ತಿಲ್ವೋ, ಮನೆಯಲ್ಲಿ ಯಾರಾದ್ರೂ ಮಕ್ಕಳಿದ್ರೆ ಅವರಿಂದ ಹೆಸರನ್ನ ಚೇಂಜ್ ಮಾಡ್ಕೊಳ್ಳಿ. ಒಂದ್ ವೇಳೆ ಅದು ಕೂಡ ಗೊತ್ತಾಗ್ಲಿಲ್ಲ ಅಂತಂದ್ರೆ ಹ್ಯಾಂಡ್ ರೈಸ್ ಮಾಡಿ, ಇಲ್ಲಿ ಕೋ ಹೋಸ್ಟ್ ಇದ್ದಾರೆ, ಅವರು ನಿಮ್ಗೆ ನಿಮ್ಮ ಹೆಸರನ್ನ ಹೇಳಿದ್ರೆ ಅವರು ರಿನೇಮ್ ಮಾಡ್ತಾರೆ. ಹಾಗಾಗಿ ನಮ್ಗೆ ಗೊತ್ತಾಗತ್ತೆ ಯಾರೆಲ್ಲ ಈ ಭಗವದ್ಗೀತೆಯನ್ನ ಕಲಿಯುವಂತ ಪುಣ್ಯ ಇವತ್ತೇವರೆಗೂ ದೊರಕಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇದು ಎರಡನೇ ವಿಷಯ. ಮೂರನೇ ವಿಷಯ, ನೀವು ಏನಾದ್ರೂ ಪ್ರಶ್ನೆಗಳನ್ನ ಕೇಳುವವರಿದ್ರೆ ತರಗತಿಯ ಕೊನೆಗೆ ಅವಕಾಶ ಕೊಡಲಾಗುತ್ತೆ. ನನಗೆ ಕೇಳ್ಬೇಕು ಇತ್ತು ಅಂತಂದ್ರೆ ನೀವು ತರಗತಿ ಕೊನೆಯಲ್ಲಿ ಕೇಳಬಹುದು. ಒಂದ್ ವೇಳೆ ಏನಾದ್ರೂ ನಿಮ್ಗೆ ತರಗತಿಯ ಮಧ್ಯದಲ್ಲಿ ಪ್ರಶ್ನೆಗಳು ಬಂದ್ರೆ ಒಂದು ಪೆನ್ನು ಪುಸ್ತಕ ಇಟ್ಕೊಂಡು ಅದ್ರಲ್ಲಿ ಬರ್ಕೊಂಡು ಇಟ್ಕೊಳ್ಳಿ, ಕೊನೆಗೆ ನನಗೆ ಕೇಳಬಹುದು. ಮೂರನೇದು, ಏನಾದ್ರೂ ನಿಮ್ಗೆ ಈ ರಿಜಿಸ್ಟ್ರೇಷನ್ ಆಗಿರ್ಬೋದು, ಅಟೆಂಡೆನ್ಸ್ ಆಗಿರ್ಬೋದು, ಅಥವಾ ಈ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಏನಾದ್ರೂ ನಿಮ್ಗೆ ಕ್ವೆಶನ್ಸ್ ಇದ್ರೆ ನೀವು ಜ್ಯೋತಿ ಮಾತಾಜಿ, ನಾಗವೇಣಿ ಮಾತಾಜಿ ಅವ್ರು ನಿಮ್ಗೆ ನಂಬರ್ ಕೊಟ್ಟಿರ್ತಾರೆ, ಅವ್ರಿಗೆ ನೀವು ಕಾಲ್ ಮಾಡಬಹುದು. ಸೊ ನನ್ಗೆ ಕಾಲ್ ಮಾಡೋ ಹಾಗಿಲ್ಲ, ನಾನು ಕೇವಲ ನಿಮ್ಗೆ ಕ್ಲಾಸ್ ನಲ್ಲಿ ಮಾತ್ರ ಇಂಟ್ರಾಕ್ಟ್ ಮಾಡುವಂಥದ್ದು. ಧನ್ಯವಾದಗಳು. ಈಗ ನಾವು ಪರಿಚಯಕ್ಕೆ ಹೋಗೋಣ. ಸೊ ನಿಮ್ಮ ಒಂದು ಪರಿಚಯವನ್ನ ತಗೊಂಡು, ಯಾಕಂದ್ರೆ ನೀವೆಲ್ಲ ಎಷ್ಟು ಪುಣ್ಯವಂತರು ಅಂತಂದ್ರೆ ಒಂದು ಭಗವದ್ಗೀತೆಯನ್ನ ಕೇಳಲಿಕ್ಕೆ ಈ ಒಂದು ಸಮಯದಲ್ಲಿ ತುಂಬಾ ಜನರು ನಾನು ನೋಡ್ದೆ 6:10ಗೆನೆ ಜಾಯ್ನ್ ಆಗಿದ್ರು. ಅದು ಒಂದು ತೋರ್ಸತ್ತೆ ವಿದ್ಯಾರ್ಥಿ ನನ್ಗೆ ತಿಳ್ಕೊಳ್ಬೇಕನ್ನುವಂತ ಒಂದು ಜಿಜ್ಞಾಸೆ ತೋರ್ಸತ್ತೆ. ಸೊ ಆ ಜಿಜ್ಞಾಸೆ ಅನ್ನುವಂಥದ್ದೇ ನಮ್ಗೆ ಮೊದಲು ಇರಬೇಕಾಗಿರುವಂತಹ ಒಂದು ಅರ್ಹತೆ ಭಗವದ್ಗೀತೆಯನ್ನ ಕಲೀಲಿಕ್ಕೆ. ಸೊ ಅದನ್ನ ನಾನು ಕಂಡೆ. ಹಾಗಾಗಿ ನೀವು ನಿಮ್ಮ ಒಂದು ವಿಡಿಯೋನ ಆನ್ ಮಾಡ್ಕೊಳ್ಳಿ. ರೀನೇಮ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅನ್ಸುತ್ತೆ, ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವ್ರ ಒಂದು ರೀನೇಮ್ ಮಾಡಿ ಜ್ಯೋತಿ ಮಾತಾಜಿ. B14E ಅಂತ ಇದೆ. ಹರೇ ಕೃಷ್ಣ. ಮತ್ತೆ ಯಾರೆಲ್ಲ ಪರಿಚಯ ಕೊಡೋರಿದ್ರು ಹ್ಯಾಂಡ್ ರೈಸ್ ಮಾಡಿ. ಎಲ್ಲರ ಪರಿಚಯ ತಗೊಳ್ಳಿಕ್ ಆಗಲ್ಲ. ಡೈಲಿ 1-2 ಪರಿಚಯವನ್ನ ನಾವು ತಗೊಳ್ಳೋಣ ಇವತ್ತಿನ ಬಿಟ್ಟು. ಓಕೆ, B1, ನೀವು ಹೇಗೆ ಈ ಭಗವದ್ಗೀತೆಗೆ ಬಂದ್ರಿ, ಭಗವದ್ಗೀತೆಯನ್ನ ಕಲಿಬೇಕು ಅನ್ನುವಂತ ಒಂದು ಆಸೆ, ಆ ಜಿಜ್ಞಾಸೆ ಅನ್ನುವಂಥದ್ದು ನಿಮ್ಗೆ ಕೊಟ್ಟವ್ರು ಯಾರು, ಹೇಗೆ? ಹಲೋ ನಮಸ್ಕಾರ ಮೇಡಮ್. ಹರೇ ಕೃಷ್ಣ. ಹೇಳಿ. Madam, actually your volume is slightly low. We are not able to listen to you. Okay, I'll find what is the problem. Okay, just check. Yes, now I am audible. ಇನ್ನ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಕೇಳಿಸುತ್ತೆ ಮೇಡಮ್. ನಾನು ಜೋರಾಗಿ ಮಾತಾಡ್ತಾ ಇರೋದು ಆಕ್ಚುಲಿ. ನಮಗಿಲ್ಲಿ ವಾಲ್ಯೂಮ್ ಸ್ವಲ್ಪ ತುಂಬಾ ಕಡಿಮೆ ಆಗಿ ಬರ್ತಾ ಇದೆ ಮೇಡಮ್. Okay, I'll check once again. So look at this. Now I am audible. ನಾನು ಈಗ ಕೇಳಿಸ್ತಾ ಇದೆಯಾ? ಸ್ಲೋ ಇದೆ ವಾಯ್ಸ್. ಸ್ಲೋ ಇದೆ ಮ್ಯಾಮ್. ಹರೇ ಕೃಷ್ಣ, ಈಗ ಕೇಳಿಸ್ತಾ ಇದೆಯಾ? ಮೇಡಮ್ ಸ್ಪೀಕರ್ ಅಲ್ಲಿ ವಾಲ್ಯೂಮ್ ಕಟ್ ಮಾಡಿ ಒಂದ್ಸರಿ. ಸೇಮ್ ಇದೆ. ಇವರೆಲ್ಲ ಮಾತಾಡೋದು ಜೋರ ಕೇಳಿಸ್ತಿದೆ ಮ್ಯಾಮ್, ನಿಮ್ ವಾಯ್ಸ್ ಮಾತ್ರ ಸ್ಲೋ ಇದೆ. ಹೌದು ನೋಡಿ, ಈಗ ಕೇಳಿಸ್ತಾ ಇದೆಯಾ ವಾಯ್ಸ್? ಅಷ್ಟೇ ಇದೆ ಮಾತಾಜಿ. ಹಾಗಿದೆಯಾ? ನೋಡಿ ಈಗ. ಹರೇ ಕೃಷ್ಣ. ಈಗ ಸ್ವಲ್ಪ ಜಾಸ್ತಿ ಆಯ್ತಾ ಅಂತ ನೋಡಿ ಈಗ. ಈಗ ಚೆನ್ನಾಗಿದೆ. ಈಗ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ. ಸರಿ ಆಯ್ತು ಮಾತಾಜಿ. ಸರಿ, ಧನ್ಯವಾದಗಳು. ಹರೇ ಕೃಷ್ಣ. ಓಕೆ, ನಿಮ್ಮ ಪರಿಚಯವನ್ನ ಕೊಡಿ. ಯಾರಾದ್ರೂ 5 ಜನ ಕೊಡ್ಬೋದು ಬೇಗ, ಯಾಕಂದ್ರೆ ಮಾತಾಜಿ ನಾನು ಬ್ಯಾಂಗ್ಳೂರಿಂದ ಸುಭದ್ರಾ ಕೀರ್ತಿ ಅನ್ಬಿಟ್ಟು ಕ್ಲಾಸ್ ಜಾಯಿನ್ ಆಗಿದ್ದೀನಿ ಮಾತಾಜಿ. ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಅರ್ಥ ಆಗ್ಲಿಲ್ಲ ಮೇಡಮ್. ವಿಡಿಯೋ ಆನ್ ಮಾಡ್ಕೊಳ್ಳಿ ನಿಮ್ದು. ಒಂದ್ ನಿಮಿಷ. ನೋಡುವಂತ ಭಾಗ್ಯ ನಮಗೂ ಕೂಡ ಸಿಗ್ಲಿ. ಹಾಗಾಗಿ ಸುಭದ್ರಾ ಅಲ್ಲ ನೀವು? ಸುಭದ್ರಾ ಕೀರ್ತಿ ಅನ್ಬಿಟ್ಟು. ಮಾತಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ.
ನಾನು ಹೌಸ್ ವೈಫ್ ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ, ಸುಭದ್ರಾ ಕೀರ್ತಿ ಅನ್ಬಿಟ್ಟು. ಐ ಆಮ್ ಏಜ್ಡ್ ಅಬೌಟ್ 76 years, ಮೇಡಮ್. ಓ ಹರಿ ಬೋಲ್. ಸೂಪರ್ ಮೋಸ್ಟ್ ಐ ಥಿಂಕ್ ಸೀನಿಯರ್ ಸಿಟಿಸನ್. ದಟ್ಸ್ ವಿ ವಾಂಟ್ ನೋ ಮಾತಾಜಿ. ಅದ್ ಬೇಕು ನಮ್ಗೆ ಅವರು. ಯಾಕಂದ್ರೆ ಮಕ್ಕಳನ್ನ ಯೂತ್ ಅನ್ನ ನಿರ್ಮಾಣ ಮಾಡೋರು, ಮಕ್ಕಳಿಗೆ ಕಲಿಸೋರು ಅವರೇ ಅಲ್ಲ. ನಿಮ್ಮಮ್ಮ ಎಲ್ಲ ಹೇಳ್ಕೊಡ್ತೀರಲ್ಲ. ಹೌದು ಹೌದು ಹೌದು. ಬೇಕು. ಓಕೆ, ಹರೇ ಕೃಷ್ಣ. ತುಂಬಾನೇ ಖುಷಿ ಆಯ್ತು ನಿಮಗೆ ಭೇಟಿಯಾಗಿ. ಧನ್ಯವಾದಗಳು. ಹರೇ ಕೃಷ್ಣ ಮೇಡಮ್. ಮತ್ತೆ ಯಾರು ಹೇಳ್ತೀರಾ? ನಮಸ್ತೆ, ಹರೇ ಕೃಷ್ಣ. ನಿಮ್ದು ಒಂದ್ ಸ್ವಲ್ಪ ಮಾಡ್ಕೊಳ್ತೀರಾ ಹೆಸರನ್ನ? B1 ಅಂತ ಬಂದಿದೆ. ನೇಮ್ ಹಾಕಿಲ್ಲ, ಸೊ ವರ್ಕ್ ಅಲ್ಲಿ ಇದ್ದೆ, ಹಂಗಾಗಿ ಬೇಗ ಟೈಮ್ ಆಗ್ಬಿಡುತ್ತೆ ಅಂತ ಜಾಯ್ನ್ ಆದೆ. ಸೊ ನಾಳೆ ಕರೆಕ್ಷನ್ ಮಾಡ್ಕೊಳ್ತೀನಿ. ನನ್ನ ಹೆಸರು ಬಂದು ತ್ರಿವೇಣಿ ಅಂತ, ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇರೋದು. ಬಟ್ ನಾನ್ ಸರ್ಚ್ ಮಾಡ್ತಾ ಇದ್ದೆ ಭಗವದ್ಗೀತೆ, ನಂಗೆ ಯಾರಾದ್ರೂ ಕ್ಲಾಸಸ್ ಮಾಡೋದಿದ್ರೆ ಚಂದ ಇರುತ್ತಲ್ವಾ, ಇನ್ನು ಸ್ವಲ್ಪ ಡೀಪ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಬಹುದು, ನಮ್ಗೆ ಗೊತ್ತಿಲ್ದಿರೋದನ್ನ ಇನ್ನೂ ಚೆನ್ನಾಗಿ ತಿಳ್ಕೊಬಹುದು ಅಂತ. ಬಟ್ ಕೃಷ್ಣನ ದಯ, ನಂಗೂ ಗೊತ್ತಿಲ್ಲ. ಲಾಸ್ಟ್ ಈ ಬಂತ್ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಆನ್ಲೈನ್ ಅಲ್ಲಿ ಇದು ಸಿಕ್ತು. ಪಟ್ಟಂತ ಭಗವಂತ ನಾನ್ ಕೇಳಿದ್ದು ಇದೆ, ನಿನ್ ಕೊಟ್ಟಿದ್ದು ಇದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಜಾಯ್ನ್ ಆದೆ. ನಿಜಕ್ಕೂ ರಾಧಾಕೃಷ್ಣರ ಆಶೀರ್ವಾದ ಇದೆ ಅಂತಾನೆ ನಾನು ನಂಬ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ನಿಮ್ಮ ಇದಕ್ಕೋಸ್ಕರ ಎಲ್ಲರಿಗೂ ಆನ್ಲೈನ್ ಅಲ್ಲಿ ಗೈಡ್ ಮಾಡ್ತಾ ಇದಾರೆ ಫ್ರೀಯಾಗಿ. ಬಟ್ ಇದೆಲ್ಲರಿಗೂ ಇಂಪಾರ್ಟೆಂಟ್ ಇದೆ, ಈಗಿನ ಯೂತ್ಸ್ ಗೆ ಪ್ರತಿಯೊಬ್ಬರಿಗೂ ಬೇಕಿದು. ನಾನು ನನ್ನ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟನ್ನ ಅದನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಭಗವಂತ ಅದಕ್ಕೆ ಶಕ್ತಿ ಕೊಡ್ಲಿ, ನೀವು ಕೂಡ ಪ್ರೇಯರ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು ನಿಮ್ಮ ಒಂದು ಪ್ರೇಸ್ ವರ್ಡ್ಸ್ ಗೆ. ಇದೆಲ್ಲ ಒಂದು ಕ್ರೆಡಿಟ್ ಹೋಗೋದು ಇಸ್ಕಾನ್ ಮಂಗಳೂರಿಗೆ, ಮತ್ತೆ ಅಲ್ಲಿರುವಂತಹ ಪ್ರೆಸಿಡೆಂಟ್ ನಾಮನಿಷ್ಠ ದಾಸ್ ಪ್ರಭುಜಿ ಅವರಿಗೆ. ಸೊ ಅವ್ರ ಮೂಲಕನೇ ಇದೆಲ್ಲ ನಡೀತಾ ಇರುವಂತದ್ದು. ಇದೆಲ್ಲ ಅವರ ಒಂದು ಅನುಗ್ರಹ, ಗುರುವಿನ ಅನುಗ್ರಹ ಮತ್ತೆ ರಾಧಾರಾಣಿ ಅನುಗ್ರಹ. ಸೊ ಧನ್ಯವಾದಗಳು, ಕೇಳಿ ಖುಷಿ ಆಯ್ತು. ಕೇವಲ ಜಾಯಿನ್ ಆಗೋದಷ್ಟೇ ಅಲ್ಲ, ನಾವು ಎಷ್ಟು ದಿನಗಳವರೆಗೆ ಇಲ್ಲಿ ಉಳ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯವಾಗಿರುವಂತದ್ದು. ಯಾಕಂದ್ರೆ 18 ದಿನ ಅನ್ನುವಂಥದ್ದು ತುಂಬಾನೇ ಶುಭವಾದಂತಹ ದಿನ. ಇದ್ರಲ್ಲಿ ಯಾವುದೇ ಒಂದು ದಿನ ತಪ್ಪಿದ್ರು ಕೂಡ ಆ ಒಂದು ಭಗವದ್ಗೀತೆಯಲ್ಲಿ ಭಗವಂತ ಏನ್ ಹೇಳ್ತಾನೆ ಅದು ಮಿಸ್ ಆಗೋಗುತ್ತೆ. ಅದ್ರ ಕುರಿತಾಗಿ ನಾನೊಂದು ಕತೆ ನಿಮ್ಗೆ ಆಮೇಲೆ ಹೇಳ್ತೇನೆ. ಧನ್ಯವಾದಗಳು ಮಾತಾಡಿ. ತಮ್ಮ ಹೆಸರು ಏನಂತ ಹೇಳಿದ್ರಿ? ತ್ರಿವೇಣಿ ಮಾತಾಡಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಮೇಡಮ್ ನಮಸ್ತೆ. ಹೇಳಿ. ಹರೇ ಕೃಷ್ಣ. ಯಾರು ಮಾತಾಡ್ತಾ ಇರೋದು? ಜ್ಯೋತಿ. ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಡಿಜಿಟಲ್ ಹ್ಯಾಂಡ್ ರೈಸ್ ಮಾಡಿ. ಅಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ನಿಮ್ ಕಡೆ ಮೋರ್ ಅಂತ ಹೇಳಿ, ಅಲ್ಲಿ ಹ್ಯಾಂಡ್ ರೈಸ್ ಅಂತ ಆಪ್ಷನ್ ಇದೆ, ಅಲ್ಲಿಂದ ಮಾಡಬಹುದು. ನಿಮ್ಮ ಹೆಸರು ಹೇಳ್ತೀರಾ? ಜ್ಯೋತಿ. ಜ್ಯೋತಿ. ಒಂದ್ ನಿಮಿಷ ನಾನ್ ಮಾಡ್ತೇನೆ. ಜ್ಯೋತಿ ಅಲ್ಲ? ಸರಿ, ಓಕೆ. ಮಾತಾಡಿ. ನಾನ್ ಕಾಯ್ತಾ ಇದ್ದೆ, ಕ್ಲಾಸಿಗೆ ಜಾಯಿನ್ ಆಗ್ಬೇಕಂತ ವೆಯ್ಟ್ ಮಾಡ್ತಿದ್ದೆ. ಅಂಡ್ ನಾನು ಇಸ್ಕಾನ್ಗೂ ಜಾಯಿನ್ ಆಗ್ಬೇಕಂತ ಹೇಳಿ ಕಾಲ್ ಮಾಡಿ ಎಲ್ಲ ಎನ್ಕ್ವೈರಿ ಮಾಡಿದೆ. ಬಟ್ ನನಗೆ ಯಾವ್ದು ಬರ್ಲಿಲ್ಲ, ಎನ್ಕ್ವೈರಿ ಯಾವ್ದು ನಂಗೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಬರ್ಲಿಲ್ಲ. ಸೊ ವೆಯ್ಟ್ ಮಾಡ್ತಿದ್ದಾಗ ನನ್ಗೆ ಇನ್ಸ್ಟಾದಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ನೋಡ್ಬೇಕಾದ್ರೆ ನನ್ಗೆ ಇದು ಬಂದಿದ್ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ಜಾಯಿನ್ ಆದೆ ನಾನು. ತುಂಬಾ ವೆಯ್ಟ್ ಮಾಡ್ತಿದ್ದೆ, ಕ್ಲಾಸ್ ತಗೊಳ್ಲೇಬೇಕು, ಹೋಗ್ಲೇಬೇಕು ಅಂತ. ನೋಡಿ ಎಷ್ಟೊಂದ್ ಜನ ಇದ್ದಾರೆ, ತುಂಬಾ ಸುಮಾರು ಜನ ಇದ್ದಾರೆ ಕಲಿಬೇಕು ಅನ್ನೋರು. ಅವ್ರವರೆಗೂ ರೀಚ್ ಆಗತ್ತೆ, ಕೆಲವ್ರಿಗೆ ಆಗಲ್ಲ. ಆಗೋರ್ಗೆ ತುಂಬಾನೇ ಪುಣ್ಯ. ಯಾಕಂದ್ರೆ ಇಷ್ಟು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ, ಎಲ್ಲ ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಎಲ್ಲಾ ಡಿವೋಟಿಗಳು ಇದನ್ನ ಹರಡ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಅದ್ರಲ್ಲಿನೂ ಕೂಡ ರೀಚ್ ಆಗೋದು ಕೆಲವರಿಗೆ, ಯಾರು ಪುಣ್ಯವಂತರು ಇದ್ದಾರಲ್ಲೇ ಅವ್ರಿಗೆ. ಹಾಗಾಗಿ ಆ ಒಂದು ಪುಣ್ಯನ ಗಳಿಸ್ಕೊಳ್ಳುವಂತವ್ರು ನೀವು ಜ್ಯೋತಿ ಮಾತಾಜಿ. ತುಂಬಾ ಧನ್ಯವಾದಗಳು ನಿಮ್ಗೆ ಭೇಟಿಯಾಗಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೊನೆಗೆ ಯಾರಾದ್ರೂ ಒಬ್ರು ನಿಮ್ಮ ಪರಿಚಯವನ್ನ ಕೊಡಿ, ನಾವು ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮ್ಯಾಮ್. ಮ್ಯಾಮ್ ನನ್ನ ಹೆಸರು ಶಶಿಕಲಾ ಅಂತ, ಬೆಂಗಳೂರಿಂದಾನೆ ಮ್ಯಾಮ್. ಮಾತಾಜಿ ನಿಮ್ಗೆ ಪಿನ್ ವಿವೋ ಅಲ್ಲ ನಿಮ್ದು ಹೆಸರು? ಶಶಿಕಲಾ ಮ್ಯಾಮ್. ಶಶಿಕಲಾ ಅಲ್ಲ, ಇಲ್ಲಿ ಇಲ್ಲ, ಅದು ನೀವು ಒಂದು ನಿಮಿಷ ಬರ್ತಿದೆ. ಶಶಿಕಲಾ HM. ಹೇಳಿ ಶಶಿಕಲಾ. ನಾನು ಇಲ್ಲಿ ಬೆಂಗಳೂರಿಂದ ಮ್ಯಾಮ್, ವಿದ್ಯಾರಣ್ಯಪುರದಿಂದ ಜಾಯಿನ್ ಆಗಿರೋದು.
ಮ್ಯಾಮ್ ನಾನು ಹೌಸ್ ವೈಫ್ ಮ್ಯಾಮ್. ನನಗೆ ಇಬ್ರು ಮಕ್ಕಳಿದ್ದಾರೆ. ಹಾ. ಒಬ್ರು 9th ಓದ್ತಾನೆ, ಒಬ್ನು 7th ಓದ್ತಾ ಇದ್ದಾನೆ ಮ್ಯಾಮ್. ನಾನು ಇಲ್ಲಿ ಭಗವದ್ಗೀತೆ ಎಲ್ಲ ಇದೆ ಮ್ಯಾಮ್, ನಾನು ನೋಡ್ತಾ ಇರ್ತೇನೆ. ಓದ್ತೀರಾ? ಇಸ್ಕಾನ್ ಟೆಂಪಲ್ಗೆಲ್ಲ ಹೋಗಿ ಬಂದಿರ್ತೇನೆ. ಹೋಗಿರ್ತೀರಾ? ಆಮೇಲೆ ಹಾ ಮ್ಯಾಮ್, ಓದಿದ್ದೀನ ಮ್ಯಾಮ್. ಇಲ್ಲಿ ನಾನು ಮಂಜುಳಾ ಮ್ಯಾಮ್ ಅಂತ ಒಬ್ರು ಇದ್ದಾರೆ, ಅವ್ರ ಹತ್ರ ಕ್ಲಾಸ್ ಡೈಲಿ 11 ಗಂಟೆಗೆ ಕ್ಲಾಸ್ ಇರುತ್ತೆ ಮ್ಯಾಮ್. ಭಗವದ್ ಜಾಯ್ನ್ ಆಗಿ ಭಗವದ್ಗೀತೆ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೇನೆ ಮ್ಯಾಮ್. ಈಗ ನಿಮ್ಮಿಂದ ಪೂರ್ತಿ ತಿಳ್ಕೊಳ್ಳೋಣ ಅಂತ ಮ್ಯಾಮ್. ಓಕೆ. ಸೊ ಅನುಗ್ರಹದ ಪ್ರಯತ್ನ ಆಗ್ತಾರೆ ಅಂದ್ರೆ ಕೂಡ ಖುಷಿ ಆಯ್ತು. ಮಕ್ಕಳ ಎಕ್ಸಾಮ್ ಮುಗ್ದಿರ್ಬೋದು ಅನ್ಕೊಳ್ಳಿ. ಇಲ್ಲ, ಇನ್ನಿದೆ ಎಕ್ಸಾಮ್ ಅಲ್ಲ ಮಾರ್ಚ್ಗೆ. ಒಳ್ಳೇದಾಯ್ತು. ನೀವೊಂದು ಹೇಳಿದ್ರಿ ನಾನು ಹೌಸ್ ವೈಫ್ ಅಂತ. ಸೊ ಬೆಟರ್ ಯು ಯೂಸ್ ದ ವರ್ಡ್ ಹೌಸ್ ಮೇಕರ್. ಯಾಕಂದ್ರೆ ನೀವೇ ಮಕ್ಕಳಿಗೆಲ್ಲ ಇದನ್ನ ಕಲ್ಸ್ಕೊಡೋರು. ನೀವು ಕಲ್ತ್ರೇನೆ ನಮ್ಮ ಯೂತ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಅದ್ರ ಬಗ್ಗೆ ತಿಳ್ಕೋಬೇಕು. ಯಾಕಂದ್ರೆ ಕಲ್ಕೊಳ್ಳೋದು ತುಂಬಾ ಇದೆ. ಅದನ್ನ ನಮ್ಗೆ ಒಂದಿನ 18 ದಿನ 1 ವರ್ಷದಲ್ಲಿ ಸಾಕಾಗಲ್ಲ. ಭಗವದ್ಗೀತೆ ನಾವ್ ಎಷ್ಟಲ್ಲಿ ಓದ್ತೀವೋ ಅದು ಒಂದು ಹೊಸ ದೃಷ್ಟಿಕೋನವನ್ನೇ ಕೊಡುತ್ತೆ. ಹಾಗಾಗಿ ನಾವು ತಿಳ್ಕೊಂಡಾಗ ಮಕ್ಕಳಿಗೆ ಅದಕ್ಕೊಂದು ಫೌಂಡೇಶನ್ ಆಗಿ ನಾವು ತುಂಬಾ ಖುಷಿ ಆಯ್ತು ನಿಮ್ಗೆ ಭೇಟಿಯಾಗಿ ಶಶಿಕಲಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲಾ ಮಾತಾಜಿಗಳಿಗೆ. ಯಾರು ಪ್ರಭುಜಿಗಳು ಮಾತಾಡ್ಲಿಲ್ಲ, ಒಬ್ರು ಯಾರಾದ್ರೂ ಪ್ರಭುಜಿಗಳು ಮಾತಾಡ್ಬೋದಾ? ಹರೇ ಕೃಷ್ಣ. ಇಲ್ಲಾಂದ್ರೆ ನಾಳೆಗೆ ರೆಡಿ ಆಗಿ ಬರ್ರಿ. ನಾಳೆಗೆ 1-2 ದಿನ ಆದ್ಮೇಲೆ ನಿಮ್ ಪರಿಚಯವನ್ನ ತಗೊಳ್ಳೋಣ ಅಲ್ಲ. ಡೈಲಿ ಒಂದೊಂದು ಇಬ್ಬಿಬ್ರು ಜನ 3-3 ಜನರು ಒಂದು ಪರಿಚಯವನ್ನ ನೀವು ಕೊಡ್ಬೋದು. ನೀವು ಪ್ರಿಪೇರ್ ಆಗಿ ಬನ್ನಿ. ಹರೇ ಕೃಷ್ಣ. ಸೊ ನಾವು ಮುಂದುವರಿಯೋಣ. ನಾವೆಲ್ಲರೂ ಇಲ್ಲಿ ಸೇರಿರೋದು ಭಗವದ್ಗೀತೆಯನ್ನ ತಿಳ್ಕೊಳ್ಳಿಕ್ಕೆ. ಭಗವದ್ಗೀತೆಯನ್ನ ಕಲಿಯೋದು ಕೇವಲ 18 ದಿನದಲ್ಲಿ ಆಗ್ಲಿಕ್ಕಿಲ್ಲ. ನಾವು ಸ್ವಲ್ಪ ಮಟ್ಟಿಗೆ ನಮ್ಮ ಒಂದು ಜೀವನವನ್ನ ನಿರ್ವಹಿಸ್ಲಿಕ್ಕೆ ಏನು ಫೌಂಡೇಶನ್ ಬೇಕೋ ಆ ಫೌಂಡೇಶನ್ ಅನ್ನ ನಾವು ಇಲ್ಲಿಂದ ತಗೊಳ್ಬಹುದು ಅಂತ ನಾನು ಹೇಳ್ತೇನೆ. ಈಗ ಎಲ್ಲರೂ ನಾವಿಲ್ಲಿ ನೆರೆದಿದ್ದೇವೆ. ನಾನು ಇದ್ದೇನೆ, ನೀವು ಇದ್ದೀರಾ. ಇದೆಲ್ಲ ಒಂದು ನಮ್ಮ ಸಮಾಗಮ. ಅಂದ್ರೆ ಭಗವಂತನ ಇಚ್ಛೆ ಇತ್ತು ಈ ತರ ಸೇರ್ಬೇಕು ಅಂತ. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಇದ್ದೇವೆ. ಆದ್ರೆ ತಿಳ್ಕೊಳ್ಳೋರು ಅಥವಾ ಹೇಳೋವ್ರಿಗೆ ಒಂದು ಅನುಗ್ರಹ ಬೇಕು. ಆ ಅನುಗ್ರಹವನ್ನ ನಾವು ಪ್ರಾರ್ಥನೆ ಮೂಲಕ ಪಡ್ಕೊಳ್ಳೋಣ. ಈಗ ನೀವೆಲ್ಲರೂ ಇಲ್ಲಿ ಸೇರಿದ್ದೀರಾ, ವಿದ್ಯಾರ್ಥಿಗಳಾಗಿ ಅಂತ ಅನ್ಬಹುದು, ಶಿಷ್ಯರಾಗಿ ಅಂತ ಹೇಳ್ಬಹುದು. ಜಿಸಿಲ್ಲ ಪ್ರಭುಪಾದರದು ಅವ್ರಿಗೆ ಈ ಭಗವದ್ಗೀತೆಯನ್ನ ತಿಳ್ಕೋಬೇಕು ಅಂದ್ರೆ ಒಂದು ಅರ್ಹತೆ ಇದೆ. ಭಗವದ್ಗೀತೆ ಅನ್ನುವಂಥದ್ದನ್ನ ನಾನೀಗ ಬಂದೆ ಕೇಳಿಸ್ಕೊಳ್ತಾ ಇದ್ದೇನೆ, ನನಗೆ ಭಗವದ್ಗೀತೆ ಅರ್ಥ ಆಯ್ತು. ಸೊ ಇದು ಒಂದು ದೃಷ್ಟಿಕೋನ ಅಲ್ಲ ಭಗವದ್ಗೀತೆಯನ್ನ ಕಲ್ಕೊಳ್ಳೋದು. ಭಗವದ್ಗೀತೆಯನ್ನ ತಿಳ್ಕೋಬೇಕು ಅಂದ್ರೆ ಒಂದು ಅರ್ಹತೆ ಬೇಕು. ಯಾರಾದ್ರೂ ಹೇಳ್ತೀರಾ ಯಾವ ಅರ್ಹತೆ ಇರ್ಬೇಕು ಅಂತ? ಈಗ ಭಗವಂತನೇ ನಿಮ್ಗೆ ಕಳ್ಸಿರುವಂತದ್ದು. ಆದ್ರೆ ಕಳ್ಸಿರೋ ಹೇಳಿ. ಶರಣಾಗತಿ ಮೇನ್ ಇಂಪಾರ್ಟೆಂಟ್. ಭಗವಂತನಲ್ಲಿ ನಮ್ಮನ್ನ ನಾವು ಯಾವಾಗ ಶರಣಾಗತಿ ಮಾಡ್ತೀವೋ ಅದೆಲ್ಲವೂ ಸಾಧ್ಯ. ಭಗವಂತನ ಕೃಪೆ ಇದ್ರೆ ಎಲ್ಲವೂ ಸಾಧ್ಯ. ಶರಣಾಗತಿ ಅನ್ನುವಂಥದ್ದು ಪದ ಇನ್ನೂ ಕೂಡ ಮುಂದೆ ಹೋಗಿರುವಂತದ್ದು. ಯಾಕಂದ್ರೆ ಶರಣಾಗತಿ ಅರ್ಥ ಕೂಡ ಇನ್ನೂ ನಮ್ಗೆ ತಿಳ್ಕೊಳ್ಳುವಂತ ಹಂತಕ್ಕೆ ನಾವು ಬಂದಿಲ್ಲ. ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ಈ ಒಂದು ಏನ್ ಅರ್ಹತೆ ಭಗವದ್ಗೀತೆನ ತಿಳ್ಕೊಳ್ಬೇಕು ಅಂದ್ರೆ ನಾವು ವಿನಮ್ರರಾಗಿರುವಂತದ್ದು ಅಲ್ಲ. ನಾವು ಕ್ಲಾಸಲ್ಲಿ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಕಲಿಯೋದಕ್ಕೆ ಆಗಿರ್ಬೇಕು. ನಾವು ಎಷ್ಟು ವಿನಮ್ರರಾಗಿ ಅದನ್ನ ಕೇಳ್ತೀವೋ. ಈಗ ಮಾತಾಜಿಯವ್ರು ತೋರಿಸಿದ್ರು, ಶಶಿಕಲಾ ಮಾತಾಜಿಯವರು, ನನ್ನ ಭಗವದ್ಗೀತೆ ಪುಸ್ತಕ ಇದೆ, ನಾನು ಓದ್ತಾ ಇರ್ತೀನಿ ಅಂತ. ಅವ್ರಿಗೆ ಗೊತ್ತಿರ್ಬೋದು ಎಷ್ಟು ದಿನ ಅವ್ರು ಓದಿದ್ರು, ಎಷ್ಟು ಅವ್ರಿಗೆ ಅರ್ಥ ಆಯ್ತು ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾರ ಹತ್ರ ಬುಕ್ ಇದೆ ಅವ್ರಿಗೂ ಕೂಡ ಗೊತ್ತು. ನನ್ನ ಹತ್ರನೂ ಇತ್ತು, ನಾನು ಎಷ್ಟು ತಿಳ್ಕೊಂಡಿದ್ದೇನೆ, ಕ್ಲಾಸ್ ಅಟೆಂಡ್ ಆದಾಗ ಎಷ್ಟು ತಿಳ್ಕೊಂಡಿದ್ದೇನೆ ಅನ್ನೋದು ನಮ್ಮ ಒಂದು ವಿಶ್ಲೇಷಣೆ ಅವಲೋಕನ ಮಾಡುವಂತ ಒಂದು ವಿಷಯ ಆಗಿದೆ. ಪುಸ್ತಕ ಇದ್ರೂ ಕೂಡ ನಾವು ಅರಿಯದೇ ಇರುವಂತದ್ದು ಆ ಒಂದು ಭಗವದ್ಗೀತೆ. ಆದ್ರೂ ನಾವನ್ನ ಮನೇಲಿ ಇಟ್ಟು ಪೂಜೆ ಮಾಡ್ತೇವೆ. ಆ ಮನೇಲಿ ಇದ್ದದ್ಗೋಸ್ಕರನೇ ನಮ್ಗೆ ಭಗವಂತ ಈ ಒಂದು ಪ್ಲಾಟ್ಫಾರ್ಮ್ಗೆ ಕಳಿಸಿರುವಂತದ್ದು. ನಾವ್ ಯಾವಾಗ ವಿನಮ್ರರಾಗೋದು ಅಂತಂದ್ರೆ ಏನು, ನನ್ಗೆ ಏನೂ ಗೊತ್ತಿಲ್ಲ, ನನ್ಗೆ ಈ ಭಗವದ್ಗೀತೆ ಕುರಿತಾಗಿ ತಿಳಿಸು ಅಂತ ಕೂತ. ಈಗ ನಮ್ ತಲೆಯಲ್ಲಿ ಸ್ವಲ್ಪ ಇರುತ್ತೆ ಚೂರುಪಾರು, ಇದ್ರೂ ಕೂಡ ನಾವ್ ಅದನ್ನ ಕೇಳಿ ನಾನೇನೋ ಒಂದು ಊಹೆ ಮಾಡ್ಕೊಂಡು ನಾವು ಕೂತ್ರು ಕೂಡ ನಮ್ಗೆ ಭಗವದ್ಗೀತೆ ಅರ್ಥ ಆಗಲ್ಲ. ಸ್ವಲ್ಪ ನಾವ್ ಏನೇ ಓದಿದ್ರು ಕೂಡ ನಾವು 0 ಆಗಿನೇ ಕೂತ್ಕೋಬೇಕು. ನಾವು ಏನ್ ಹೇಳ್ತೀವೋ ಅದುಗಳನ್ನ ಅವನ ಅನುಸರಿಸುವಂಥದ್ದು. ಮತ್ತೆ 18 ದಿನಗಳ ಒಂದು ಈ ಪಯಣದಲ್ಲಿ ಯಾವ ಒಂದು ಪಯಣವನ್ನು ಕೂಡ ನೀವು ಮಿಸ್ ಮಾಡದೇ ಇರುವಂತ. ಯಾಕೆಂದ್ರೆ ಈ ಪ್ರಯಾಣ ಅನ್ನುವಂಥದ್ದು ಕೇವಲ 18 ದಿನ. ಆ 18 ದಿನಕ್ಕೆ ಅದರದೇ ಆದಂತ ಮಹತ್ವ ಇದೆ. ಭಗವದ್ಗೀತೆಯಲ್ಲಿ ಈ ಒಂದು ಯುದ್ಧ ನಡೆದಿರುವಂತದ್ದು 18 ದಿನ. ಆಮೇಲೆ 18 ಅಕ್ಷೋಹಿಣಿ ಸೈನ್ಯ ಇತ್ತು. ಮತ್ತೆ 18 ಅಧ್ಯಾಯಗಳನ್ನ ನಾವು ಕಾಣ್ತೇವೆ. ಸುಮಾರು 18ರ ಒಂದು ಮಹತ್ವವನ್ನ ನಾವು ಕಂಡಿದ್ದೇವೆ. ಆ 18ರಲ್ಲಿ
ಶುಭ ಸಂಕೇತದಲ್ಲಿ ಒಂದು ಸಂಖ್ಯೆ ತಪ್ಪಿತಂದ್ರೂ ಕೂಡ ಭಗವಂತನ ಆ ಅನುಗ್ರಹ ಈ ಒಂದು ಭಗವದ್ಗೀತೆಯನ್ನ ಕಲೀಲಿಕ್ಕೆ ಇರೋದಿಲ್ಲ. ಹಾಗಾಗಿ ನಾನು ಆಶಿಸ್ತೇನೆ ಆ ವಿನಮ್ರತೆ ನಿಮ್ಮ ಎಲ್ಲ ವಿದ್ಯಾರ್ಥಿಗಳಲ್ಲಿ ಇದೆ. ಕಡೆಯವರೆಗೂ ಕೂಡ ಈ ಒಂದು 18 ಭಗವದ್ಗೀತೆಯ 18 ದಿನವನ್ನು ಕೂಡ ಅಟೆಂಡ್ ಮಾಡಿ ಭಗವದ್ಗೀತೆಯಲ್ಲಿ ಭಗವಂತ ಏನು ಹೇಳಿದ್ದಾನೆ, ಭಗವಂತನಿಗೆ ನಾವು ಕೊಡ್ಬೇಕಾಗಿರೋದು ಅದು ಒಂದೇ. ಆ ವಿನಯತೆ ಅನ್ನುವಂಥದ್ದು ಕೇವಲ ನಮಗಲ್ಲ, ಆ ಶಿಷ್ಯರಾಗಿ ವಿನಮ್ರರಾಗಿ ನೀವು ಕೇಳುವಂಥದ್ದು ಭಗವದ್ಗೀತೆಯ ಒಂದು ನುಡಿ. ಯಾಕಂದ್ರೆ ನಾವೆಲ್ಲರೂ ಕೂಡ ಅರ್ಹರಿಲ್ಲ. ಭಗವಂತ ನಮ್ಮ ಬಾಯಿಂದ ಏನ್ ಹೇಳಿಸ್ತಾನೋ ಅದನ್ನ ನಾವು ಹೇಳುವಂತವ್ರು, ಅಷ್ಟು ನಾವು ತಿಳ್ಕೊಂಡವರು ಕೂಡ ಇನ್ನೂ ಇಲ್ಲ. ಈಗ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಆ ಒಳಗಡೆಯಿಂದ ಭಗವಂತ ಹೇಳಲಿಕ್ಕೆ ನನಗೆ ಪ್ರೇರಣೆಯನ್ನ ಕೊಡುವಂಥದ್ದು. ಇಲ್ಲಾಂದ್ರೆ ಸಾಮಾನ್ಯವಾಗಿ ನಾನು ಮುಂದೆ ಅಂದು ನೀವೇನಾದ್ರೂ ಕೇಳ್ಬಿಟ್ರೆ ನಾನು ಹೇಳಿಕ್ಕೂ ಬರಲ್ಲ. ಇದೆಲ್ಲ ಭಗವಂತನ ಅನುಗ್ರಹನೇ. ಹಾಗೆ ನೀವೆಲ್ಲರೂ ಕೂಡ ನಿಮ್ಮ ಒಂದು ಈ ಮಾನದಂಡವನ್ನ ಇವತ್ತು ಜಾಯಿನ್ ಆಗಿದ್ರೆ ಅಟ್ಲೀಸ್ಟ್ 18 ಡೇಸ್ ವರೆಗೂ ಪೂರ್ಣ ಕಲೀರಿ. ಕಲಿತ ಮೇಲೆ ನೀವು ಏನ್ ಬೇಕಾದ್ರೂ ನಿರ್ಧಾರವನ್ನ ತಗೊಳ್ಬಹುದು, ಮನೇಲಿ ಓದ್ಬಹುದು, ಏನು ಮಾಡ್ಬಹುದು. ಹಾಗೆ ಎಲ್ರು ಕೂಡ ಈ ಒಂದು ಅರ್ಹತೆಯನ್ನ ಪಡ್ಕೊಳ್ತೀರಾ ಅಂತ ಅನ್ಕೊಳ್ತಾನೆ ನಾವು ಮುಂದುವರಿಯೋಣ. ಮ್ಯಾಮ್ ನಾನು ಇನ್ನೊಂದು ಮಾತು ಹೇಳ್ಬೋದಾ ಮ್ಯಾಮ್? ನಾಳೆ ಮಾಡ್ತೀನಿ. ಸಾರಿ. ಸರಿ, ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆ? ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಹರೇ ಕೃಷ್ಣ. ಈ ಒಂದು ಭಗವದ್ಗೀತೆ ತರಗತಿಯನ್ನ ಪ್ರಾಯೋಜನೆ ಮಾಡ್ತಾ ಇರುವಂತದ್ದು ಇಸ್ಕಾನ್ ಮಂಗಳೂರು. ಇಸ್ಕಾನ್ ಮಂಗಳೂರಿನಲ್ಲಿರುವಂತಹ ದೇವಸ್ಥಾನದ ಹೆಸರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ. ಇಲ್ಲಿ ನಿಮ್ಗೆ ಫೋಟೋದಲ್ಲಿ ಕಾಣಿಸ್ತಾ ಇರ್ಬೋದು. ಮತ್ತೆ ಇದರ ಪ್ರೆಸಿಡೆಂಟ್ ಆಗಿರುವಂತದ್ದು, ಅಧ್ಯಕ್ಷರಾಗಿರುವಂತರು ನಾಮನಿಷ್ಠ ದಾಸ್ ಪ್ರಭುಗಳು ಅಂತ. ಸೊ ಇವ್ರು ಈಗಾಗಲೇ 2002ರಿಂದ ಮಂಗಳೂರಿನಲ್ಲಿ ಇದ್ಕೊಂಡು ಆನ್ಲೈನ್ ಕ್ಲಾಸಸ್ ಗಳನ್ನ ಅವರ ಗುರುಗಳ ಆದೇಶದ ಮೇರೆಗೆ ಪ್ರಾರಂಭ ಮಾಡಿ ಈಗ ಎಷ್ಟೋ ಲಕ್ಷ ಜನರು ಆನ್ಲೈನ್ ನಿಂದ ಭಗವದ್ಗೀತೆಯನ್ನ ಒಂದು ತಿಳ್ಕೊಳ್ಳುವಂತ ಭಾಗ್ಯವನ್ನ ಪಡ್ಕೊಂಡಿದ್ದಾರೆ. ಸೊ ಇವರೇ ನಮ್ಮ ಒಂದು ಈ ಭಗವದ್ಗೀತೆಯನ್ನು ತಿಳ್ಕೊಳ್ಳಿಕ್ಕೆ ಅನುಗ್ರಹ ಮಾಡಿಕೊಟ್ಟಂಥವ್ರು ಅಂತ. ಇದ್ರ ಮುಂದೆ ಮತ್ತೆ ಇನ್ನೊಬ್ರು ಆಚಾರ್ಯರನ್ನ ನಾವು ಕಾಣ್ತೇವೆ. ಆ ಆಚಾರ್ಯರ ಕುರಿತಾಗಿ ನಾನು ನಿಮ್ಗೆ ಮುಂದೆ ಹೇಳ್ತೇನೆ. ಹರೇ ಕೃಷ್ಣ. ಈಗ ನಾವೇನೋ ಒಂದು ತಿಳ್ಕೊಬೇಕಾಗಿದ್ರು ಕೂಡ ಅನುಗ್ರಹ ಬೇಕು ಅಂತ ನಾನು ಈಗಾಗ್ಲೇ ಹೇಳ್ದೆ. ಆ ಅನುಗ್ರಹ ಹಾಗೆ ಬರಲ್ಲ, ಪ್ರಾರ್ಥನೆ ಬೇಕು. ಯಾರಿಗೆ ಪ್ರಾರ್ಥನೆಯನ್ನ ಮಾಡ್ಬೇಕು? ಈಗ ಇಲ್ಲಿ ಇದ್ಕೊಂಡು ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ, ಅಲ್ಲಿ ಇದ್ಕೊಂಡು ನೀವು ಕೂಡ ಪ್ರಾರ್ಥನೆ ಮಾಡಿ. ಎಲ್ರು ಕೂಡ ವಿಡಿಯೋ ಆನ್ ಮಾಡ್ಕೊಂಡು ವಿನಮ್ರರಾಗಿ ಕೈ ಮುಗಿದು ನಾವು ಭಗವಂತನ ಗುರುಗಳ ಅನುಗ್ರಹವನ್ನ ಬೇಡೋಣ. ನಾನ್ ಯಾಕೆ ಬೇಡ್ತೀನಿ ಅಂತಂದ್ರೆ, ನನಗೆ ಆ ಶ್ರೀಲ ಪ್ರಭುಪಾದರು ನಮ್ಮ ಆಚಾರ್ಯರು ಯಾವ ಒಂದು ಭಗವದ್ಗೀತೆಯನ್ನ ಕೊಟ್ಟಿದ್ರೋ ಯಥಾರೂಪವಾಗಿ ನಿಮ್ಗೆ ಹೇಳೋ ಹಾಗೆ ನನ್ಗೆ ಅನುಗ್ರಹ ಕೊಡ್ಲಿ. ನಿಮಗೆ ಏನು ಭಗವದ್ಗೀತೆಯ ಜ್ಞಾನವನ್ನ ನೀವು ಯಥಾರೂಪವಾಗಿ ಪಡ್ಕೊಳ್ತಾ ಇದ್ದೀರೋ ಅದನ್ನ ಮನಸ್ಸಿನಲ್ಲಿ ಉಳಿಸ್ಕೊಳ್ಳುವಂತ ಒಂದು ಅನುಗ್ರಹವನ್ನ ಕೊಡ್ಲಿ. ಆ ಒಂದು ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ಲಿ ಅನ್ನುವಂತ ಒಂದು ಅನುಗ್ರಹವನ್ನ ಬೇಡ್ತಾ ನಾವು ಪ್ರಾರ್ಥನೆಯನ್ನು ಮಾಡೋಣ. ಎಲ್ರೂ ನೀವು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡೋಣ. ನೀವಲ್ಲೇ ಮ್ಯೂಟ್ ಅಲ್ಲಿ ಇದ್ಕೊಳ್ಳಿ, ನಾನು ಹೇಳ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಜ್ಞಾನಾಂಜನ ಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯ ಪತಾಕ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ
ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನಿತಿ ನಾಮಿನೆ. ನಮ ಆಚಾರ್ಯ ಪಾದಾಯ ನಿತಾಯ ಕೃಪಾಪದಾಯಿನೆ ಗೌರಕಥಾ ದಾಮದಯ ನಗರ ಗ್ರಾಮ ತಾರಿಣಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಂ ಮಾಧವಂ. ಹರೇ ಕೃಷ್ಣ. ಈಗ ನಾವು ಪ್ರಾರ್ಥನೆಯನ್ನ ಮಾಡಿದ್ವಿ. ಯಾರಿಗೆಲ್ಲ ನಾವು ಪ್ರಾರ್ಥನೆಯನ್ನ ಮಾಡಿದ್ವಿ? ಯಾಕಂದ್ರೆ ನಾವೆಲ್ಲರೂ ಕೂಡ ಇಲ್ಲಿ ಅಜ್ಞಾನದಲ್ಲಿ ಮುಳುಗಿದ್ದೇವೆ ಅಲ್ಲ. ನಾವು ಹೇಳ್ತೇವೆ, ನಾವು ಯಾರಿಗಾದ್ರೂ ಒಳ್ಳೆಯವರು ಅಂತ ಹೇಳಿದಾಗ ಒಳ್ಳೆಯವರು ಅಂತ ಹೇಳ್ತೇವೆ, ಕೆಟ್ಟವರು ಅಂತ ಹೇಳಿದಾಗ ಕೆಟ್ಟವರು ಅಂತ ಹೇಳ್ತೇವೆ. ಇಲ್ಲಿ ಒಳ್ಳೆಯವರು ಕೆಟ್ಟವರು ಅನ್ನುವಂತ ವಿಷಯ ಬರೋದಿಲ್ಲ. ಏನ್ ಬರೋದು ಅಂದ್ರೆ ಜ್ಞಾನ ಅಜ್ಞಾನ. ಯಾರೆಲ್ಲ ಕೆಟ್ಟ ಕೆಲಸವನ್ನ ಮಾಡ್ತಾ ಇದ್ದಾರೋ ಅವ್ರು ಒಂದು ಅಜ್ಞಾನದಲ್ಲಿ ಇದ್ದ ಹಾಗೆ. ಹಾಗಾಗಿ ಅಜ್ಞಾನ ತಿಮಿರಾಂಧಸ್ಯ, ಆ ಅಜ್ಞಾನದಿಂದ ನನಗೆ ಜ್ಞಾನದ ಬೆಳಕಿನತ್ತ ಕರ್ಕೊಂಡು ಹೋಗು ಅಂತ ಹೇಳಿ ನಾವಿಲ್ಲಿ ಗುರುವಿಗೆ ಕೇಳ್ತಾ ಇರುವಂತದ್ದು. ಯಾಕೆ ನಾವು ಗುರುವಿಗೆ ಕೇಳ್ತಾ ಇರುವಂತದ್ದು? ಯಾಕಂದ್ರೆ ನೇರವಾಗಿ ಭಗವಂತನನ್ನ ನಾವು ಕೇಳುವಂತ ಅರ್ಹತೆಯನ್ನ ನಾವು ಪಡ್ಕೊಂಡಿಲ್ಲ. ಹಾಗಾಗಿ ನಾವು ಮೊದಲು ಗುರುವಿನ ಸಾಮೀಪ್ಯ ಪಡ್ಕೊಂಡು ಗುರುವಿನ ಮೂಲಕ ನಾವು ಭಗವಂತನನ್ನ ಅರಿಯುವಂತ ಕಾರ್ಯ ಇಲ್ಲಿ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಗುರುವಿನ ಒಂದು ಅನುಗ್ರಹವನ್ನ ಬೇಡ್ತಾ ಇದ್ದೇವೆ. ಹರೇ ಕೃಷ್ಣ. ಮತ್ತೆ ನಾವು ಒಂದು ಪ್ರಣತಿನ ಹೇಳಿದ್ವಿ, ಅದು ನಮ್ಮ ಆಚಾರ್ಯರ ಪ್ರಣತಿ. ಆ ಆಚಾರ್ಯರು ಯಾರು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಇದು ನಮ್ಮ ದೇವಸ್ಥಾನದ ರಾಧಾ ಗೋವಿಂದ ಮೂರ್ತಿಗಳು. ನೀವು ಇಸ್ಕಾನ್ ಮಂಗಳೂರಿಗೆ ಕುಳಾಯಿಯಲ್ಲಿದೆ, ನೀವು ಅಲ್ಲಿ ಹೋದಾಗ ಟೆಂಪಲ್ಗೆ ಭೇಟಿಯನ್ನ ಕೊಡಬಹುದು. 18 ದಿನಗಳಲ್ಲಿ ಭಗವದ್ಗೀತೆಯನ್ನ ಕಲಿಯಿರಿ. ಈ ಭಗವದ್ಗೀತೆ ಅನ್ನುವಂಥದ್ದು ಸುಮಾರು ಭಗವದ್ಗೀತೆಗಳ ಒಂದು ಪ್ರಕಟಣೆಯನ್ನ ನಾವು ಕಾಣ್ತೇವೆ, ಪ್ರಚಲಿತಗಳನ್ನ ಕಾಣ್ತೇವೆ, ಗ್ರಂಥಗಳನ್ನ ನಾವು ಕಾಣ್ತೇವೆ. ಆದ್ರೆ ನಾವು ಇಲ್ಲಿ ಭಗವದ್ಗೀತೆಯನ್ನ ಯಥಾರೂಪ ಭಗವದ್ಗೀತೆ ಅಂತ ಹೇಳ್ತೇವೆ. ಯಾಕೆ ಯಥಾರೂಪ ಅಂತಂದ್ರೆ ಹೇಗೆ ಇದೆಯೋ ಹಾಗೇನೆ. ಹೇಗೆ ಇದೆ ಹಾಗೇನೆ ಅಂದ್ರೆ ಎಲ್ಲಿಂದ ಹೇಗಿದೆ ಅಂತ ಹೇಳಿದ್ರೆ ಗುರು ಪರಂಪರೆಯಿಂದ ಬಂದಿರುವಂತಹ ಒಂದು ಗ್ರಂಥ ಇದು. ಹೇಗೆ ಭಗವಂತ ನುಡಿದಿದ್ದಾನೋ ಅದೇ ರೀತಿಯಾಗಿ ಗುರುಗಳ ಮೂಲಕ ನಮ್ಮ ಆಚಾರ್ಯರಿಗೆ ಬಂದು ಆ ಆಚಾರ್ಯರು ಈ ಒಂದು ಭಗವದ್ಗೀತೆಯನ್ನ ಪ್ರಪಂಚಾದ್ಯಂತ ಹರಡಿರುವಂಥದ್ದು ಅಂತ. ಹಾಗೆ ನಾವು ಯಥಾರೂಪ ಭಗವದ್ಗೀತೆಯನ್ನ ರೆಫರ್ ಮಾಡ್ತೇವೆ. ಅದರಲ್ಲೇ ಇರುವಂತಹ ಭಾವಾರ್ಥದ ಮತ್ತೆ ಜೊತೆಗೆ ಅಲ್ಲಿ ಇರುವಂತಹ ಒಂದು ಅನುವಾದದ ಒಂದು ವಿವರಣೆಯನ್ನ ನಾವು ಕೊಡ್ತೇವೆ. ಹಾಗಾದ್ರೆ ಈ ಭಗವದ್ಗೀತೆ ಯಾರು ಬರೆದಿರುವಂಥದ್ದು? ಸೊ ಇದೆ ಇಸ್ಕಾನ್ ಸಂಸ್ಥಾಪಕರಾದಂತ ಆಚಾರ್ಯ ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ ನಾವು ಈ ಭಗವದ್ಗೀತೆಯನ್ನ ನಾವು ಕಾಣ್ತೇವೆ. ಯಾರು ಇವ್ರು? ಇವ್ರ ಕುರಿತಾಗಿ ನಮ್ಗೆ ತುಂಬಾ ಸಮಯ ಬೇಕು, ಸಮಯ ಸಾಲಲ್ಲ. ಆದ್ರೂ ಕೂಡ ನನ್ನ ಒಂದು ಭಾಗ್ಯ ಇವರ ಕುರಿತಾಗಿ ನಿಮ್ಗೆ ಹೇಳಲಿಕ್ಕೆ ನನಗೆ ಇವತ್ತು ಒಂದು ಅವಕಾಶವನ್ನ ಕೊಡಲಾಗಿದೆ. ಸಂಕ್ಷಿಪ್ತವಾಗಿ ನಾನು ಇವ್ರ ಕುರಿತಾಗಿ ಹೇಳ್ತೇನೆ. ಶ್ರೀಲ ಪ್ರಭುಪಾದರು ಈ ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘ ಅಂತ ಇಸ್ಕಾನ್, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಸಿಯಸ್ನೆಸ್, ಅದರ ಸಂಸ್ಥಾಪಕರು. ಇವರು ಒಬ್ರು ಪ್ರಮುಖ ಆಧ್ಯಾತ್ಮಿಕ ಗುರುಗಳು. ಇವರ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನ ನೋಡೋದಾದ್ರೆ ಇವರ ಮೂಲವಾದಂತಹ ಹೆಸರು ಅಭಯ ಚರಣ ಅಂತ ಹೇಳಿ. ಇವರ ಮೂಲ ಹೆಸರು ಅಭಯ ಚರಣ ಡೇ ಅಂತ ಹೇಳಿ ಆಕ್ಚುಲಿ. ಸೊ ಅವರು 1896 ಸೆಪ್ಟೆಂಬರ್ 1 ಕೋಲ್ಕತ್ತಾದಲ್ಲಿ ಜನಿಸಿದ್ರು. ಅವರು ಕೋಲ್ಕತ್ತಾದ ಸ್ಕಾಟಿಷ್ ಚರ್ಚ್ ನಲ್ಲಿ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ರು. ಇಲ್ಲಿ ನೀವು ನೋಡ್ಬಹುದು, ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವ್ರು ಹುಟ್ಟಿದ್ಮೇಲೆ ಏನು ಒಂದು 5-6 ವರ್ಷದವರಿದ್ದಾಗ ಈ ಜಗನ್ನಾಥ ಪುರಿಯಲ್ಲಿ ಹೇಗೆ ರಥಯಾತ್ರೆ ನಡೆಯುತ್ತಲ್ಲ, ಆ ರಥಯಾತ್ರೆಯನ್ನ ಅವರು ತಮ್ಮ ಒಂದು ನಗರದಲ್ಲಿ ಮಾಡಿದ್ರು. ಚಿಕ್ಕ ಒಂದು ಮನೆಯ ಅಂಗಳದಲ್ಲಿ ಮಾಡಿದ್ರು. ಆ ಅಂಗಳದಲ್ಲಿ ಎಲ್ಲ ದೊಡ್ಡವರಾಗಿರ್ಬೋದು, ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಎಲ್ಲರೂ ಕೂಡ ನೆರೆದಿದ್ರು ಅಂತ. ಅಂದ್ರೆ ಇದರಿಂದ ಗೊತ್ತಾಗುತ್ತೆ ಬಾಲ್ಯದಿಂದಲೇ ಅವ್ರಿಗೆ ಎಷ್ಟು ಈ ಒಂದು ಕೃಷ್ಣನ ಅನುಗ್ರಹ, ಆ ಒಂದು ಭಗವಂತನನ್ನ ಅರಿಯುವ ಅನುಗ್ರಹ ಅವ್ರಿಗೆ ಇತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಅವರು ಬೆಳೀತಾ ಬೆಳೀತಾ ವಿದ್ಯಾಭ್ಯಾಸ ಮುಗಿಸಿದ್ಮೇಲೆ 1922 ಗುರುಗಳಾದಂತಹ, ಇದು 2ನೇ ಒಂದು ಚಿತ್ರವನ್ನ ನೀವು ನೋಡಬಹುದು. ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅಂತ, ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು, ಇವರು ಶ್ರೀಲ ಪ್ರಭುಪಾದರು ಗುರುಗಳು. ಅವರನ್ನ ಮೊದಲು ಬಾರಿಗೆ ಭೇಟಿಯಾದ್ರು. ಅವರು ಹೇಳುವಂತ ಭಗವದ್ಗೀತೆಗೆ ತುಂಬಾನೇ ಅವರು ಪ್ರೇರೇಪಿತರಾಗಿ, ಹೇಗೆ ನಾವೆಲ್ಲ ಈಗ ಕಲಿತಾ ಇದ್ದೀವೋ ಹಾಗೆ ಅವರು ಕೂಡ ಪ್ರೇರಣೆಯನ್ನ ಹೊಂದಿ ಅವರ ಶಿಷ್ಯರಾಗಲಿಕ್ಕೆ ಅವರು ಇಷ್ಟಪಟ್ರು.
ಹೀಗೆ ಔಪಚಾರಿಕವಾಗಿ 1933 ಇವೆಲ್ಲ ನಿಮ್ಗೆ ಇಯರ್ಗಳು ನೆನ್ಪಿಟ್ಕೊಳ್ಳಿಕ್ಕೆ ಆಗ್ಲಿಕ್ಕಿಲ್ಲ, ಆದ್ರೂ ಕೂಡ ನಾನು ಇದನ್ನ ಹೇಳ್ತೇನೆ. ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರಿಂದ ದೀಕ್ಷೆಯನ್ನ ಪಡ್ಕೊಂಡ್ರು. ಆಮೇಲೆ 1950 ಎಲ್ಲ ಬಂದು ತಮ್ಮ ಸಂಸಾರವನ್ನ ತ್ಯಜಿಸಿ ಕೊನೆಗೆ ಅವರು ವಾನಪ್ರಸ್ಥವನ್ನ ಪಡೆದ್ರು. ಇಲ್ಲಿ ಅವ್ರಿಗೆ ಗುರುಗಳು 2 ಆದೇಶವನ್ನ ಕೊಟ್ಟಿದ್ರು. ಏನು ಅಂದ್ರೆ, ಮೊದಲನೇದಾಗಿ ನೀನು ತುಂಬಾನೇ ಚೆನ್ನಾಗಿ ಸ್ಕಾಟಿಷ್ ಚರ್ಚ್ ನಲ್ಲಿ ವಿದ್ಯಾಭ್ಯಾಸ ಮಾಡಿರೋದ್ರಿಂದ ನಿನ್ಗೆ ನಿರರ್ಗಳವಾಗಿ ಈ ಇಂಗ್ಲಿಷ್ ಅನ್ನ ಮಾತನಾಡ್ಲಿಕ್ಕೆ ಬರುತ್ತೆ, ಯಾಕೆ ನೀನು ಪ್ರಪಂಚಾದ್ಯಂತ ಹೋಗಿ ಭಗವದ್ಗೀತೆಯನ್ನ ಪ್ರಚಾರ ಮಾಡಬಾರದು ಅನ್ನುವಂಥದ್ದನ್ನ ಹೇಳ್ತಾರೆ. ಗುರುಗಳ ಆದೇಶ ಅಂತಂದ್ರೆ ನಾವು ಮಾಡ್ಲೇಬೇಕಾಗಿರುವಂತದ್ದು, ಅದನ್ನೊಂದು ಅವರು ಗಮನದಲ್ಲಿ ಇಟ್ಕೊಂಡಿರ್ತಾರೆ. ಎರಡನೇದಾಗಿ ನೀನೇನಾದ್ರೂ ಭಗವದ್ಗೀತೆಯನ್ನ ಪ್ರಚಾರ ಮಾಡಿದ್ರೆ ಅದರಿಂದ ಬಂದಂತ ದುಡ್ಡಿನಿಂದ ನೀನು ಪುಸ್ತಕಗಳ ಪ್ರಕಟಣೆಯನ್ನ ಮಾಡು, ಬೇರೆ ಬೇರೆ ಭಾಷೆಗಳಲ್ಲಿ ಅನುವಾದವನ್ನ ಮಾಡು ಅನ್ನುವಂತ ಒಂದು ಆದೇಶವನ್ನ ಕೊಡ್ತಾರೆ. ಸೊ ಇವೆರಡನ್ನ ಗಮನದಲ್ಲಿ ಇಟ್ಕೊಂಡು ಅವರು ಒಂದು ದಿನ ಅವರ ಒಂದು 69ನೇ ವಯಸ್ಸಿನಲ್ಲಿ ಆ ಗುರುಗಳ ಆದೇಶವನ್ನ ಪೂರೈಸ್ಲಿಕ್ಕೆ ಅವರು ಕೆಲವೊಂದು ಪುಸ್ತಕಗಳನ್ನ ಹೊತ್ತು ಅವರು ಎಲ್ಲಿಗೆ ಹೋಗ್ತಾರೆ, ಪ್ರಪಂಚಾದ್ಯಂತ ಹರಡ್ಲಿಕ್ಕೆ ಅಮೆರಿಕಕ್ಕೆ ಹೋಗ್ತಾರೆ. ಇಲ್ಲಿದೊಂದು ನಿಮ್ಗೆ ಕಥೆಯನ್ನ ಹೇಳೋದಾದ್ರೆ ತುಂಬಾನೇ ಸುಂದರವಾಗಿರುವಂತಹ ಕಥೆ. ಇಲ್ಲಿ ಯಾವಾಗ ಇವರು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರುವಂತಹ ಒಂದು ದಿನ ಅಂತ ಹೇಳ್ಬಹುದು. ಹಾಗಾಗಿ ನಾವೆಲ್ಲ ಕೂತ್ಕೊಂಡು ಭಗವದ್ಗೀತೆಯನ್ನ ಕೇಳ್ತಾ ಇದ್ದೇವೆ. ಒಂದ್ ವೇಳೆ ಅವ್ರು ಏನಾದ್ರೂ ಅದನ್ನ ಪ್ರಚಲಿತ ಮಾಡ್ಬೇಕು ಅಂತ, ಪ್ರಚಾರ ಮಾಡ್ಬೇಕು ಅಂತ ಹೋಗ್ಲಿಲ್ಲ ಅಂತಂದ್ರೆ ನಾವು ಅದನ್ನ ಕೇಳಲಿಕ್ಕೆ ಈಗ ಆಗ್ತಾ ಇರ್ಲಿಲ್ಲ. ಹೀಗೆ ಅವರ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಕೊಟ್ಟಂತಹ ಆದೇಶದ ಮೇರೆಗೆ ಅವರ ವಯಸ್ಸು ಅವಾಗ 69 ಆಗಿತ್ತು. ಈ ಜಲದೂತ ಅನ್ನುವಂತ ಒಂದು ಹಡಗಿನಲ್ಲಿ ಅಂತ ಹೇಳ್ತೇವೆ. ಜಲದೂತ ಅನ್ನುವಂತ ಹಡಗಿನಲ್ಲಿ. ಸೊ ಈ ಜಲದೂತ ಅನ್ನುವಂತ ಹಡಗು ಏನು ಅಂತಂದ್ರೆ, ಇದು ಒಂದು ಸರಕು ಸರಂಜಾಮನ್ನ ರವಾನೆ ಮಾಡುವಂತ ಹಡಗು. ಇದು ಪ್ಯಾಸೆಂಜರ್ ಹಡಗಲ್ಲ. ಸೊ ಈ ಪ್ಯಾಸೆಂಜರ್ ಹಡಗಲ್ಲಿ ಪ್ರಯಾಣಿಕರಿಗೆ ಅನುಮತಿ ಇರೋದಿಲ್ಲ. ಆದ್ರೆ ಈ ಅನುಮತಿಯನ್ನ ಕೊಟ್ಟಿರುವಂತದ್ದು ಸುಮತಿ ಮುರಾರ್ಜಿ ಅವರು. ಒಂದು ಟಿಕೆಟ್ ಅನ್ನು ಅವರಿಂದ ಪಡ್ಕೊಂಡು ಈ ಒಂದು ಸರಕು ಸರಂಜಾಮಿನ ಒಂದು ಜಲದೂತ ಅನ್ನುವಂತ ಹಡಗಿನಲ್ಲಿ ಅವರು ಪ್ರಯಾಣವನ್ನ ಬೆಳೆಸಿದ್ರು. ಈ ಪ್ರಯಾಣ ಬೆಳೆಸುವಾಗ 2 ಸಲ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದನ್ನ ನಾವು ಕಾಣ್ತೇವೆ. ಆದ್ರೂ ಕೂಡ ಅವಾಗ ಭಗವಂತನ ಕೃಷ್ಣನಲ್ಲಿ ಪ್ರಾರ್ಥಿಸ್ತಾರೆ, ಕೃಷ್ಣ ನಾನ್ ನಿನ್ನ ದಾಸ, ನೀನ್ ಬಯಸಿದ್ರೆ ನಾನು ಈ ಎಲ್ಲ ಜನರಿಗೆ ಈ ಒಂದು ನಿನ್ನ ಸಂದೇಶವನ್ನ ಹೇಳ್ಬೇಕು, ಅದಕ್ಕೆ ಅನುಗ್ರಹ ಮಾಡುವಂಥವ್ ನೀನು ಏನ್ ಮಾಡ್ತೀಯ ನೋಡು ಅಂತ ಹೇಳಿ ಕೃಷ್ಣನ ಮೇಲೆ ಭಾರ ಹಾಕಿದಾಗ ಅವರು ಸುರಕ್ಷಿತವಾಗಿ ನ್ಯೂಯಾರ್ಕ್ ಸಿಟಿಯನ್ನ ತಲುಪ್ತಾರೆ. ನ್ಯೂಯಾರ್ಕ್ ಸಿಟಿಯಲ್ಲಿ ತಲುಪಿದಾಗ ಅವ್ರು ಕೇವಲ ಅವ್ರ ಹತ್ರ ಇರುವಂತದ್ದು 40 ರೂಪಾಯಿಗಳು, ಇರ್ಲಿಕ್ಕೆ ಜಾಗ ಇಲ್ಲ, ಮನೆ ಇಲ್ಲ. ಕೇಳಿಸ್ತಾ ಇದೆ ಎಲ್ರಿಗೂನು? ಕೇಳಿಸ್ತಾ ಇದೆ ಮಾತಾಜಿ. ಕೇಳಿಸ್ತಾ ಇದೆ ಮಾತಾಜಿ. ಅವ್ರ ಹತ್ರ ಅಲ್ಲಿ ಇರ್ಲಿಕ್ಕೆ ಮನೆ ಇಲ್ಲ, ಸ್ನೇಹಿತರು ಕೂಡ ಇರ್ಲಿಲ್ಲ, ಹಣಾನು ಇರ್ಲಿಲ್ಲ ಅವ್ರ ಹತ್ರ. ಯಾಕೆಂದ್ರೆ ಇಲ್ಲಿ ಇಂಡಿಯನ್ ಕರೆನ್ಸಿ 40 ರೂಪಾಯಿ, ಅಲ್ಲಿ US ಡಾಲರ್ಸ್, ಅದು ಕೂಡ ಅಲ್ಲಿ ವರ್ಕ್ ಆಗಲ್ಲ, ಯಾರ ಪರಿಚಯನೂ ಕೂಡ ಇಲ್ಲ. ಅದ್ರ ಮೇಲೆ 69-70 ವಯಸ್ಸಿನ ಹಾದಿಯಲ್ಲಿ ಇದ್ರು, ಅಂಚಿನಲ್ಲಿ ಇದ್ರು ಅವರು. ಅವಾಗ ಅವರು ಒಬ್ಬ ವರ್ಧ ಸನ್ಯಾಸಿ, ಒಬ್ಬರೇ ಅಪರಿಚಿತ ದೇಶದಲ್ಲಿ ಅವರು ಹೋದ್ರು. ಆದ್ರೆ ನಿರಾಶರಾಗ್ಲಿಲ್ಲ. ನೋಡಿ ಹೇಗಿರುತ್ತೆ. ಒಂದು ದಿನ ಅವರು ಪಾರ್ಕ್ ನಲ್ಲಿ ಕೂತಿದ್ರು, ಅದಕ್ಕೆ ಟಾಂಕಿನ್ ಸ್ಕ್ವೇರ್ ಪಾರ್ಕ್ ಅಂತ ಹೇಳ್ತಾರೆ. ಅಲ್ಲಿ ಅವಾಗ ಅವ್ರು ಹರೇ ಕೃಷ್ಣ ಮಹಾಮಂತ್ರನ ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಒಬ್ರು ಬಂದ್ರು, 2 ಬಂದ್ರು, 3 ಜನ ಬಂದ್ರು, 4 ಜನ ಬಂದ್ರು. ಹೀಗೆ ಬಂದು ಅದನ್ನ ಕೇಳ್ತಾ ಇದ್ರು. ಸೊ ಅದಕ್ಕೆ ಪ್ರಭಾವಿತರಾಗಿ ಭಗವಂತನೊಂದು ಆಕರ್ಷಣೆ ಹೇಗಿರುತ್ತೆ ನೋಡಿ. ಅಲ್ಲಿ ಆಕರ್ಷಣೆ ಆಗಿರುವಂತಹ ವ್ಯಕ್ತಿಗಳು ಯಾರು ಗೊತ್ತಾ? ಜನಸಾಮಾನ್ಯರು, ಅದರಲ್ಲಿ ಒಂದು ಪ್ರತಿಷ್ಠೆಯನ್ನು ಹೊಂದಿರುವಂತ ವ್ಯಕ್ತಿ ಅಲ್ಲ. ಅದರಲ್ಲಿ ಕೂಡ ಹಿಪ್ಪೀಸ್ ಅಂತ ಹೇಳಿ, ಅಲ್ಲಿ ಒಂದು ವಾರ್ ನಡೆದಾಗ ಆ ಹಿಪ್ಪೀಸ್ಗಳು ತಮ್ಮ ಮನೆಯನ್ನ ಬಿಟ್ಟು ಇಲ್ಲಿ ರೋಡ್ ನಲ್ಲಿ ಅಲಿಯಂತ ಇರುವಂತಹ ಹಿಪ್ಪೀಸ್ಗಳು ತುಂಬಾನೇ ಮಾದಕ ವಸ್ತುಗಳನ್ನ ಬಳಸಿ ತುಂಬಾನೇ ದುಃಖದಲ್ಲಿ ಇದ್ದಂಥವ್ರು ಅವರೆಲ್ಲರೂ ಕೂಡ. ಸೊ ಅಂದ್ರೆ ಅಜ್ಞಾನಿಗಳು ಅಂತ ಹೇಳಿ ನೋಡಿ. ಭಗವಂತನ ಅನುಗ್ರಹ ಹೇಗಿರುತ್ತೆ. ಅಂತ ಹಿಪ್ಪೀಸ್ಗಳಿಂದನೇ ಆಕರ್ಷಿತರಾದ್ರು ಶಿಲಾ ಪ್ರಭುಪಾದರಿಂದ. ಯಾಕೆಂದ್ರೆ ಅಮೆರಿಕ ಗವರ್ನಮೆಂಟ್ ತುಂಬಾ ಪ್ರಯತ್ನವನ್ನ ಮಾಡಿತ್ತು ಹಿಪ್ಪೀಸ್ಗಳನ್ನ ಬದಲಾಯಿಸ್ಲಿಕ್ಕೆ. ಯಾಕಂದ್ರೆ ಮಾದಕ ದ್ರವ್ಯವನ್ನ ಬಿಟ್ಟು ಅವರು ಇಲ್ಲಿ ರೋಡ್ ಮೇಲೆ ಮಲಗ್ತಾ ಇದ್ರು, ಅಲ್ಲೇನೆ ಎಲ್ಲ ಅವರ ಒಂದು ದಿನಚರ್ಯ ನಡೀತಾ ಇತ್ತು. ಸೊ ಇದರಿಂದ ಬೇಸತ್ತು ಅವ್ರಿಗೆ ಬದಲಾಯಿಸ್ಲಿಕ್ಕೆ ಆಗಿರ್ಲಿಲ್ಲ. ಆದ್ರೆ ಶಿಲಾ ಪ್ರಭುಪಾದರು ಕೆಲವು ದಿವಸಗಳಲ್ಲಿ ಅವರು ಈ ಹಿಪ್ಪೀಸ್ಗಳನ್ನ ಹ್ಯಾಪಿಗಳನ್ನಾಗಿ ಪರಿವರ್ತನೆಯನ್ನ ಮಾಡಿದ್ರು. ಯೋಚನೆ ಮಾಡಿ, ನಮ್ಮ ಮನೆಯಲ್ಲಿ ಒಬ್ಬ ವ್ಯಸನಗಾರ ಇದ್ರೆ ಒಬ್ಬನ್ನ ತಿದ್ಲಿಕ್ಕೆ ನಮ್ಗೆ ಆಗಲ್ಲ.
ನಮ್ಮ ಮನೆಯಲ್ಲಿರೋರನ್ನ. ಆದ್ರೆ ಅಂತ ಒಂದು ನ್ಯೂಯಾರ್ಕ್ ಅನ್ನೋನ್ ಸಿಟಿಯಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ಹೋಗಿ ಎಲ್ಲರ ಒಂದು ಮುಖ್ಯವಾಗಿ ಮಾದಕ ವಸ್ತುವಿನೇ ನನ್ನ ಜೀವನ ಅನ್ಕೊಂಡಿರುವಂತಹ ಹಿಪ್ಪಿಗಳನ್ನ ಹ್ಯಾಪಿಯನ್ನಾಗಿ ಮಾಡಿದ್ರು ಅಂದ್ರೆ ಅವರ ಪ್ರಭಾವ ಹೇಗಿರ್ಬೇಕು, ಆ ಪ್ರಭಾವವನ್ನ ಕೊಟ್ಟಂತ ಕೃಷ್ಣನ ಅನುಗ್ರಹ ಹೇಗಿರ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹಾಗಾಗಿ ಅಲ್ಲಿ ಎಲ್ಲರ ಜೀವನವೂ ಕೂಡ ಬದಲಾಗತ್ತೆ. ಹೀಗೆ ಇಲ್ಲಿ ನಾವು ನೋಡ್ತೇವೆ ಈ 2ನೇ ಚಿತ್ರದಲ್ಲಿ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನ ಪಾರ್ಕ್ ನಲ್ಲಿ ಹೇಳ್ತಾ ಇರುವಂತದ್ದು. ಮತ್ತೆ ಅವ್ರು ಬ್ಯಾಕ್ ಟು ಗಾಡ್ ಹೆಡ್ ಹೇಗೆ ಅವರು ಆದೇಶ ಕೊಟ್ಟಿದ್ರು ಅವರ ಗುರುಗಳು, ನೀನು ಪುಸ್ತಕ ಪ್ರಕಟಣೆ ಮಾಡುವಂತ. ಹಾಗಾಗಿ ಅವರು ಮೊದಲೇ ಒಂದು ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಅನ್ನ ಪ್ರಾರಂಭ ಮಾಡಿದ್ರು 1944ರಲ್ಲಿ. ಆಮೇಲೆ 1950ರಲ್ಲಿ ಅವರು ಸನ್ಯಾಸ ದೀಕ್ಷೆನ ತಗೊಂಡೇನೆ ಇಲ್ಲಿ ಬಂದಿರುವಂತದ್ದು ಅನ್ನೋದು ನಿಮ್ಗೆ ಗೊತ್ತಾಯ್ತು. ಆಮೇಲೆ ಅವರು 1966ರಲ್ಲಿ ಇಸ್ಕಾನ್ ಈ ಒಂದು ಏನ್ ನಾವು ಈ ಸಂಘದಿಂದ ನೀವೆಲ್ಲರೂ ಜಾಯಿನ್ ಆಗಿದ್ದೀರಾ, ಈ ಸಂಸ್ಥೆಯನ್ನ ಅವರು ಸ್ಥಾಪನೆಯನ್ನ ಮಾಡಿದ್ರು. ಹಲವಾರು ಪುಸ್ತಕಗಳನ್ನ ಅವರು ಬರೆದಿದ್ದಾರೆ, ಅದಕ್ಕೆ ಲೆಕ್ಕನೇ ಇಲ್ಲ. ಸುಮಾರು ಭಾಷೆಗಳಲ್ಲಿ ಈಗ ಎಲ್ಲ ಒಂದು ದೇಶಗಳಲ್ಲಿ ಭಗವದ್ಗೀತೆ ಚಾಲನೆಯಲ್ಲಿದೆ ಅಂತಂದ್ರೆ ಅದೇ ಈ ಶ್ರೀಲ ಪ್ರಭುಪಾದರ ಭಗವದ್ಗೀತೆ ಅನ್ನೋದನ್ನ ನಾವು ಕಾಣ್ಬೋದು. ಸೊ ಹೀಗೆ ಶ್ರೀಲ ಪ್ರಭುಪಾದ ಜಗತ್ತಿನಾದಂತ 108ಕ್ಕಿಂತ ಹೆಚ್ಚು ಮಂದಿರಗಳನ್ನ ಸ್ಥಾಪನೆ ಮಾಡಿದ್ರು. 14 ಬಾರಿ ಅವರು ಪ್ರಪಂಚಾದ್ಯಂತ ಪರ್ಯಟನವನ್ನ ಮಾಡಿ ಬಂದ್ರು. 80ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಏನು ಈ ಭಗವದ್ಗೀತೆಯನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅಂದ್ರೆ ಈ ಒಂದು ಭಗವದ್ಗೀತೆ ಪ್ರಕಟ ಆಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಕೊನೆಗೆ ಇವರು 1977ರಲ್ಲಿ ಅವರು ವೃಂದಾವನದಲ್ಲಿ ತಮ್ಮ ಒಂದು ದೇಹವನ್ನ ತ್ಯಜಿಸ್ತಾರೆ. ಆದ್ರೆ ಅವರು ದೇಹ ಮಾತ್ರ ತ್ಯಜಿಸಿರುವಂತದ್ದು ಅದೇನು ಅನ್ನೋದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ, ನಾಳಿನ ಅಧ್ಯಾಯದಲ್ಲಿ ತಿಳ್ಕೊಳ್ತೇವೆ. ಆದ್ರೆ ಅವರ ಉಪದೇಶಗಳು ಇನ್ನೂ ಕೂಡ ಈ ಪುಸ್ತಕಗಳಲ್ಲಿ ಜೀವಿತವಾಗಿದೆ. ಯಾಕೆಂದ್ರೆ ಅವರ ಆತ್ಮ ಇರುವಂತದ್ದು ಈ ಪುಸ್ತಕದಲ್ಲಿ. ಅವರ ಮೂಲಕನೇ ನಾವು ಇದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡುವಂತದ್ದು. ಹೀಗೆ ಇವರನ್ನ ನಾವು ಶ್ರೀಲ ಪ್ರಭುಪಾದರನ್ನ ಕೃಷ್ಣ ಭಕ್ತಿಯನ್ನ ಕೊಟ್ಟಂತಹ ಮಹಾನ್ ಆಚಾರ್ಯರು ಅಂತ ಕರೀತೇವೆ. ಯಾಕೆ ಆಚಾರ್ಯರು? ಆಚರತೀತಿ ಆಚಾರಿ. ಏಕೆಂದ್ರೆ ಅವರ ಗುರುಗಳು ಕೊಟ್ಟಿರುವಂತಹ ಎಲ್ಲಾ ಆದೇಶಗಳನ್ನ ಆಚರಿಸಿದವರು. ಆಚರಿಸಿ ಯಾವಾಗ ನಡ್ಕೊಳ್ತಾರೋ ಅದು ಇತರರನ್ನ ಪ್ರೇರೇಪಿಸಿದ್ದು ಸಾಮಾನ್ಯವಾಗಿದೆ, ಸರ್ವೇ ಸಾಮಾನ್ಯ. ಇಲ್ಲಾಂದ್ರೆ ನಾವು ಆಚರಣೆ ಮಾಡದಿದ್ರೆ ಇತರರಿಗೆ ನಾವು ಪ್ರೇರಣೆ ಕೂಡ ಕೊಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಅವರ ಉಪನ್ಯಾಸ ಅನ್ನುವಂಥದ್ದು, ಅವರ ಉಪನ್ಯಾಸದ ಮೂಲಕ ಅವರ ಶ್ರೀಕೃಷ್ಣನ ಸಂದೇಶವನ್ನ ಅವರ ಉಪನ್ಯಾಸಗಳ ಮೂಲಕ ನಾವು ಕೇಳ್ತಾ ಇದ್ದೇವೆ. ಮತ್ತೆ ನಾವೆಲ್ಲರೂ ಕೂಡ ಉಪನ್ಯಾಸ ಮಾಡ್ತಾ ಇರುವಂತದ್ದು. ಈಗ ಅವರು ನಮ್ಮ ಶಿಕ್ಷಾ ಗುರುಗಳು ನಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ, ಶ್ರೀಲ ಪ್ರಭುಪಾದರು ಏನು ಉಪನ್ಯಾಸಗಳನ್ನ ಮಾಡಿದ್ದಾರೆ, ಅದರ ಆಧಾರಿತವಾಗಿನೇ ನಮ್ಮ ಎಲ್ಲ ಉಪದೇಶ ಈ ಒಂದು ತರಗತಿಗಳು ನಡೀತಾ ಇರುವಂತದ್ದು. ಸೊ ಅವರ ಒಂದು ಅನುಗ್ರಹವನ್ನ ಬೇಡಿ ನಾವು ಮುಂದೆ ಹೋಗೋಣ. ಈಗ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಒಂದು ಇಸ್ಕಾನ್ ದೇವಸ್ಥಾನ ಆಗ್ತಾ ಇದೆ. ಅದು ಮಾಯಾಪುರದಲ್ಲಿದೆ. ಅದು ಒಂದು ಕನಸಾಗಿತ್ತು. ಅದು ಅವರ ಶಿಷ್ಯರು ಈಗ ಅದನ್ನ ಅಭಿವೃದ್ಧಿಗೆ ಮುಂದುವರೆದಿದ್ದಾರೆ. ಹರೇ ಕೃಷ್ಣ. ಸೊ ಇದು ನಮ್ಮ ಟೆಂಪಲ್ ಇರುವಂತಹ ಜಾಗ, ಶ್ರೀ ರಾಧಾ ಗೋವಿಂದ ದೇವಸ್ಥಾನ, ಕುಲಾಯ್ ಕೊಡಿಕೇರಿ, ಮಂಗಳೂರು ಅಂತ ಹೇಳಿ. ಸೊ ಇದರ ಅಧ್ಯಕ್ಷರು ಈಗಾಗಲೇ ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಸೊ ಇವರ ಒಂದು ವಿದ್ಯಾಭ್ಯಾಸ ನೋಡಿದಾಗ ಅವರು ಬಿಟೆಕ್ IIT ಕಾನ್ಪುರ್ ಅಂತ ಹೇಳಿ. ಸೊ IIT ಕಾನ್ಪುರ್ ಅನ್ನುವಂಥದ್ದಲ್ಲಿ ಅಡ್ಮಿಷನ್ ಸಿಗೋದು ತುಂಬಾ ಕಷ್ಟ. ಅಂತವರು ಅಲ್ಲಿ ಕಲ್ತು ಆಮೇಲೆ ಈ ಕೃಷ್ಣ ಪ್ರಜ್ಞೆಯನ್ನೇ ನಮ್ ತರಾನೇ ಅವರು ಭಗವದ್ಗೀತೆಗೆ ಜಾಯಿನ್ ಆಗಿ ಪೂರ್ಣ ಪ್ರಮಾಣದಲ್ಲಿ ಅವರು ತಮ್ಮ ಜೀವನವನ್ನ ಈ ಭಗವದ್ಗೀತೆಯ ಪ್ರಚಾರಕ್ಕೆ ಮುಡಿಪಾಗಿ ಇಟ್ಟಿರುವಂತದ್ದು. ಅವರಿಂದಾನೇ ನಾವೆಲ್ಲ ಈ ಭಗವದ್ಗೀತೆಯನ್ನ ಈಗ ತಿಳ್ಕೊಳ್ತಾ ಇದ್ದೇವೆ. ಹಾಗಾದ್ರೆ ಭಗವದ್ಗೀತೆ ಅಂದ್ರೆ ಏನು? ಈ ಭಗವದ್ಗೀತೆ ಅನ್ನುವಂಥದ್ದು ನಮ್ಮ ಒಂದು ಎಲ್ಲಾ ಸಮಸ್ಯೆಗಳು ಜೀವನದಲ್ಲಿ ಏನಿದೆಯೋ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನ ಕೊಡುವಂಥದ್ದು ಅಂತ. ತುಂಬಾ ಸಮಸ್ಯೆಗಳಿದೆ ನಮ್ಮ ಜೀವನದಲ್ಲಿ, ನಾವು ಕಾಣ್ಕೊಳ್ತೇವೆ. ಹೆಜ್ಜೆ ಹೆಜ್ಜೆಗೆ ಒಂದು ಸಮಸ್ಯೆಗಳನ್ನ ಕಾಣ್ತೇವೆ. ಸೊ ಅದನ್ನ ತಿಳಿಸುವಂತ ಒಂದು ಮಹಾಕಾವ್ಯ ಇದಾಗಿದೆ. ಸೊ ಇದನ್ನ ಮಹಾತ್ಮ ಗಾಂಧಿಯವರು ಆಧ್ಯಾತ್ಮಿಕ ನಿಘಂಟು ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಕೆಲವೊಬ್ರು ನಾಯಕರು ಏನ್ ಮಾಡ್ತಾರೋ ನಾವು ಅದನ್ನ ಅನುಸರಿಸ್ತೇವೆ. ಹಾಗಾಗಿ ಇಲ್ಲಿ ನಾಯಕರ ಕುರಿತಾಗಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಗಾಂಧೀಜಿಯವರು ಕೂಡ ಇದರ ಕುರಿತಾಗಿ ಒಳ್ಳೆಯ ಒಂದು ವಿಚಾರವನ್ನ ಆಧ್ಯಾತ್ಮಿಕ ನಿಘಂಟು ಅಂತ ಹೇಳಿ ಪರಿಗಣಿಸಿದ್ರು. ಅನೇಕ ನಾಯಕರುಗಳು ಈ ಒಂದು ಪುಸ್ತಕಕ್ಕೆ ಸ್ಫೂರ್ತಿಯನ್ನ ಕೊಟ್ರು. ಮತ್ತೆ ಇಲ್ಲಿ ಐನ್ಸ್ಟೈನ್ ಅವರು ಹೇಳ್ತಾರೆ, ನಾನು ಭಗವದ್ಗೀತೆಯನ್ನ ಓದಿದಾಗ ಮತ್ತೆ ಭಗವಂತ ಈ ಬ್ರಹ್ಮಾಂಡವನ್ನ ಹೇಗೆ ಸೃಷ್ಟಿಸ್ತಾನೆ ಎಂದು ತಿಳಿದಾಗ ಉಳಿದಂತೆ ಎಲ್ಲ ವಿಷಯವನ್ನ ನಾ ಈ ಭಗವದ್ಗೀತೆ ನಿಘಂಟಿನಿಂದ ನಾನು ತಿಳ್ಕೊಂಡೆ ಅನ್ನುವಂತ ವಿಷಯವನ್ನು ಕೂಡ ಅವರು ಇಲ್ಲಿ ಹೇಳ್ತಾರೆ. ಸೊ ಹೀಗೆ ಸುಮಾರು ಇದ್ದಾರೆ. ನಾವು ಕೇವಲ ಇಲ್ಲಿ 2 ಉದಾಹರಣೆಯನ್ನ ತೆಗೆದುಕೊಂಡಿರುವಂತದ್ದು. ಹಾಗೆ ಇದು ಈಗ ನಾವು ಭಗವದ್ಗೀತೆ ಎಲ್ಲವೂ ಕೂಡ ಗೊತ್ತು. ಭಗವದ್ಗೀತೆ
ಅಂದ್ರೆ 2 ಪದವನ್ನ ನಾವು ನೋಡ್ತೇವೆ, ಭಗವದ್ಗೀತೆ ಅಂತ. ಭಗವದ್ ಅಂದ್ರೆ ಏನು? ಭಗವಂತ. ಗೀತೆ ಅಂದ್ರೆ ಏನು? ಹಾಡು. ಭಗವಂತನ ಹಾಡು ಅಂತ ನಾವು ಹೇಳ್ತೇವೆ. ಈ ಭಗವಂತನ ಹಾಡು ಭಗವಂತ ಯಾವಾಗ ಹೇಳಿರುವಂತದ್ದು? ಇದನ್ನ 5,000 ವರ್ಷಗಳ ಹಿಂದೆನೆ ಹೇಳಿರುವಂತದ್ದು ಭಗವಂತ. ಇದು ನಮ್ಗೆ ಒಂದು ಜೀವನದ ಕೈಪಿಡಿ ಅಂತ ಹೇಳ್ತೇವೆ. ಈಗ ಹೇಗೆ ಪ್ರತಿಯೊಂದು ಟಾಯ್ಗೆ ಒಂದು ಮ್ಯಾನ್ಯುವಲ್ ಇರುತ್ತೆ, ಅದನ್ನ ಆಪರೇಟ್ ಮಾಡ್ಲಿಕ್ಕೆ ಮ್ಯಾನ್ಯುವಲ್. ಒಂದ್ ವೇಳೆ ನಾವು ಅದನ್ನ ಮ್ಯಾನ್ಯುವಲ್ ನಲ್ಲಿ ಹೇಗೆ ಹೇಳಿದಾರೋ ಆ ತರ ನಾವು ಅದನ್ನ ಆಪರೇಟ್ ಮಾಡ್ಲಿಲ್ಲ ಅಂದ್ರೆ ಅದು ಕೆಟ್ಟೋಗ್ಬಿಡುತ್ತೆ. ಆ ಒಂದು ಟಾಯ್ ಅಥವಾ ಗೇಮ್ ಟಾಯ್ ಅದನ್ನ ಆಡ್ಲಿಕ್ಕೆ ನಮ್ಗೆ ಬರೋದಿಲ್ಲ. ಸರಿಯಾಗಿ ಅದನ್ನ ಓದ್ಕೊಂಡ್ರೆ ನಮ್ಗೆ ತಿಳ್ಕೊಳ್ಳಿಕ್ ಬರುತ್ತೆ. ಹಾಗೆ ಇದು ಒಂದು ನಮ್ಮ ಜೀವನದ ಮ್ಯಾನ್ಯುವಲ್ ಆಗಿದೆ. ನಾವು ಇದನ್ನ ಓದಿದ್ರೇನೆ ನಮ್ಮ ಜೀವನವನ್ನ ಹೇಗೆ ನಡ್ಸ್ಕೊಳ್ಬಹುದು, ನಡ್ಕೋಬಹುದು. ಎಲ್ಲ ವಸ್ತುಗಳಿಗೂ ಕೂಡ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಇದೆ. ಆದ್ರೆ ನಮ್ಮ ಒಂದು ಜೀವನಕ್ಕೇನೆ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ನಾವು ನೋಡಿಲ್ಲ. ಆದ್ರೆ ನಮ್ಮ ಜೀವನಕ್ಕೆ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಇರುವಂತದ್ದು ಯಾವುದು? ಭಗವದ್ಗೀತೆ. ನೀನು ಹೆಜ್ಜೆ ಹೆಜ್ಜೆಗೂ ಹೇಗೆ ನಡಿಬೇಕು, ನಿನ್ನ ನಿರ್ಧಾರ ಯಾವ ತರನಾಗಿರ್ಬೇಕು, ನೀನು ಯಾವ ತರ ಇತರರೊಂದಿಗೆ ಮಾತನಾಡ್ಬೇಕು, ಯಾವ ತರ ವ್ಯವಹರಿಸಬೇಕು, ಮತ್ತೆ ನಾನ್ ಯಾರು, ಭಗವಂತ ಯಾರು, ಭಗವಂತ ನನ್ನ ಒಂದು ಸಂಬಂಧ ಏನಿದೆ, ಇವು ಎಲ್ಲ ವಿಷಯವನ್ನ ತಿಳಿಸ್ಕೊಡುವಂಥದ್ದು ಇದು ಭಗವದ್ಗೀತೆ. ಹಾಗಾಗಿ ಯಾವ ವಿಷಯಗಳನ್ನ ಇದು ಒಳಗೊಂಡಿದೆ ಅನ್ನೋದನ್ನು ಕೂಡ ನಾವು ನೋಡ್ತೇವೆ. ಇದು ತುಂಬಾ ನಮ್ಗೆ ಮಾರ್ಗದರ್ಶನವನ್ನ ಕೊಡುವಂಥದ್ದು. ಹಾಗಾಗಿ ಇದಕ್ಕೆ ಕೈಪಿಡಿ ಅಂತ ಕರೀತಾರೆ. ಕೈಪಿಡಿ ಅಂದ್ರೆ ಏನು? ಈಗ ಎಲ್ಲ ಪುಸ್ತಕಗಳನ್ನ ನಮ್ ಜೊತೆ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ನಾವು, ಅಲ್ಲ, ಕೆಲವೊಂದನ್ನ ಮಾತ್ರ ನಾವು ತಗೊಂಡು ಹೋಗ್ಬೋದು. ಹಾಗೆ ಇಲ್ಲಿ ಕೈಪಿಡಿ ಅಂದ್ರೆ ಕೈಗೆ ಎಟಕುವಂಥದ್ದು ಅಂತ. ಎಲ್ಲಿ ಬೇಕಾದ್ರೂ ನಾವು ತಗೊಂಡು ಹೋಗ್ಬೋದು, ಕೈಗೆ ಎಟಕುವಂಥದ್ದು. ಎಷ್ಟೋ ವೇದಗಳಿದೆ, ಅವುಗಳನ್ನ ನಮ್ಗೆ ಪುರಾಣಗಳಿದೆ, ಅವುಗಳನ್ನ ನಮಗೆ ತಿಳ್ಕೊಳ್ಳಿಕ್ಕಾಗಲ್ಲ, ಓದ್ಲಿಕ್ಕಾಗಲ್ಲ, ಅಲ್ಲ. ಆದ್ರೆ ಅದನ್ನ ಸಂಕ್ಷಿಪ್ತವಾಗಿ ತಗೊಂಡಾಗ ಅದನ್ನ ನಾವು ಆರಾಮಾಗಿ ಓದ್ಬಹುದು. ಹಾಗಾಗಿ ನಮ್ಮ ಜೀವನದ ಕೈಪಿಡಿ, ನಮ್ಮ ಜೀವನವನ್ನ ಹೇಗೆ ನಡೆಸ್ಬೇಕು ಅನ್ನುವಂಥದ್ದು ನಮ್ಮ ಕೈಯಲ್ಲಿದೆ. ಆ ನಮ್ಮ ಕೈಯಲ್ಲಿ ಇರುವಂತದ್ದನ್ನ ನಾವು ಎಲ್ಲಿಂದ ಕೇಳಿ ತಿಳ್ಕೋಬೇಕು? ಈ ಒಂದು ಭಗವದ್ಗೀತೆಯಿಂದ ನಾವು ಕೇಳಿ ತಿಳ್ಕೋಬೇಕು. ಹಾಗಾಗಿ ಭಗವಂತ ನಮ್ಗೆ ಒಂದು ಪತ್ರ ಬರೆದಿದ್ದಾನೆ. ಅವರ ಶಿಷ್ಯರ ಮೂಲಕ ಒಂದು ಪತ್ರವನ್ನ ಬರೆದು ಕಳಿಸಿದ್ದಾನೆ. ನೋಡು, ನಿನ್ನ ಜೀವನ ಹೀಗಿರ್ಬೇಕು, ನೀ ಹೀಗೆ ಜೀವನವನ್ನ ನಡೆಸಿ ನನ್ನ ಕಡೆಗೆ ಬಾ, ನಾನು ಕಾಯ್ತಾ ಇದ್ದೇನೆ ಅಂತ ಹೇಳಿ. ಪ್ರೇಮ ಪತ್ರದಲ್ಲಿ ಏನಿರುತ್ತೆ ಹಾಗೆ ಈ ಭಗವಂತ ನಮ್ಗೆ ಈ ಒಂದು ಪತ್ರವನ್ನ ಬರೆದಿರುವಂತದ್ದು. ಹಾಗಾಗಿ ಇದಕ್ಕೆ ಪ್ರೇಮ ಪತ್ರ ಅಂತಾನೂ ಕೂಡ ನಾವು ತಿಳ್ಕೊಳ್ತೇವೆ. ನಮ್ಗೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ಭಗವದ್ಗೀತೆ ತುಂಬಾ ಸುಮಾರಿದೆ, ಯಾಕೆ ಯಥಾರೂಪನೇ ಬೇಕು ನಮ್ಗೆ? ಹೀಗೆ ಯಾಕೆ ಇದು ಯಥಾರೂಪ ಅಂತ ಹೇಳ್ತಾರೆ ಇದಕ್ಕೆ ಅನ್ನೋದನ್ನ ಈಗಾಗ್ಲೇ ನಾನು ಹೇಳಿರುವಂತದ್ದು. ಇದು ಒಂದು ಈ ಸಂದೇಶ ಒಂದು ಶಿಸ್ತಿನ ಉತ್ತರಾಧಿಕಾರಿಗಳು ಅಂತ ಹೇಳ್ತೇವೆ. ದೃಢೀಕರಿಸಿರುವಂತಹ ಗುರುಗಳಿಂದ ಬಂದಿರುವಂತದ್ದು ಅಂತ. ಇದು ಒಂದು ಗುರು ಪರಂಪರೆ ಅಂದ್ರೆ ಒಂದು ಸರಪಳಿ. ಈಗ ಒಂದು ಮುರಿದ ಕೇಬಲ್ ನೀವು ನಿಮ್ಮ ಮೊಬೈಲ್ಗೆ ಚಾರ್ಜ್ ಮಾಡ್ಲಿಕ್ಕೆ ಇಟ್ರೆ ನಿಮ್ಮ ಫೋನ್ ಏನಾಗತ್ತೆ? ಹಾನಿ ಆಗತ್ತಲ್ಲ, ಚಾರ್ಜ್ ಆಗಲ್ಲ. ಹಾಗಾಗಿ ಅದಕ್ಕೆ ಏನ್ ಬೇಕು? ಒಂದು ಸರಿಯಾದ ಚಾರ್ಜರ್ ಅದಕ್ಕೆ ಬೇಕು. ಅದಕ್ಕೇನೆ ಹೇಳಿರುವಂತಹ ಚಾರ್ಜರ್ ಅದಕ್ಕೆ ಬೇಕು, ಅಲ್ಲ, ಅದಕ್ಕೇನೆ ಕೊಟ್ಟಿರುವಂತಹ ಚಾರ್ಜರ್. ಈಗ ನೀವು ಮನೆಯಲ್ಲಿ ಸುಮಾರು ಜನ ಸ್ಯಾಮ್ಸಂಗ್ ಇರುತ್ತೆ, ಐಫೋನ್ ಇರುತ್ತೆ. ಅದು ಐಫೋನ್ ಅದು ನೀವು ಬೇರೆ ಯಾವ್ದು ಚಾರ್ಜ್ ಹಾಕ್ಲಿಕ್ಕೆ ಸಾಧ್ಯ ಇದೆಯಾ? ಐಫೋನ್ ಮೊಬೈಲ್ಗೆ ಇಲ್ಲ. ಹಾಗೇನೆ ಗುರು ಪರಂಪರೆಯಿಂದ ಬಂದಂತಹ ಭಗವದ್ಗೀತೆಯನ್ನ ನಾವು ತಿಳ್ಕೊಂಡಾಗ, ವಿವೇಚನೆಯನ್ನ ಮಾಡಿದಾಗ ನಾವು ಭಗವಂತನ ಜೊತೆಗೆ ನೇರವಾಗಿ ಸಂಪರ್ಕವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಭಗವದ್ಗೀತೆಯ ಯಥಾರೂಪವನ್ನ ತಿಳ್ಕೊಳ್ತೇವೆ. ಹಾಗಾದ್ರೆ ಭಗವದ್ಗೀತೆಯಲ್ಲಿ ಇದೆ ಏನು ಅಲ್ಲ ಪ್ರಶ್ನೆ ಬರುತ್ತೆ. ಭಗವಂತ ಏನ್ ಹೇಳಿದಾನೆ ಇದರಲ್ಲಿ? ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳೋದಾದ್ರೆ ಭಗವದ್ಗೀತೆಯಲ್ಲಿ ಭಗವಂತ 5 ವಿಷಯಗಳನ್ನ ಹೇಳಿದ್ದಾನೆ. ಮುಖ್ಯವಾಗಿ 5 ವಿಷಯಗಳು. ಮುಖ್ಯವಾಗಿ 5 ವಿಷಯ ಯಾವ್ಯಾವ್ದದು? ಈಶ್ವರ, ಜೀವ, ಪ್ರಕೃತಿ, ಕಾಲ, ಕರ್ಮ ಅನ್ನುವಂಥದ್ದು 5 ವಿಷಯಗಳನ್ನ ನಾವಿಲ್ಲಿ ಕಾಣ್ತೇವೆ. ಈಶ್ವರ ಅಂದ್ರೆ ಏನು? ಈಶ್ವರ ಅಂದ್ರೆ ಭಗವಂತ. ಈಶ್ವರ ಅಂದ್ರೆ ಕೇವಲ ನಾವು ಶಿವ ಅಂತ ಹೇಳೋದಾಗ್ಲಿ, ಈಶ್ವರ ಅಂತ ಹೇಳೋದಾಗ್ಲಿ ಅಲ್ಲ. ಎಲ್ಲ ಪರಮ ನಿಯಂತ್ರಕ ಈಶ್ವರ ಅಂತ ಹೇಳಿ ನಾವು ಕರೀತೇವೆ. ಈಶ್ವರ ಭಗವಂತ, ಇವನೇ ಪರಮ ನಿಯಾಮಕ ಅಂತ ನಾವು ಕರೀತೇವೆ. ಸೊ ಈ ಪರಮ ನಿಯಾಮಕ ಒಂದು ನಿಯಮಗಳನ್ನ ಕೊಟ್ಟಿದ್ದಾನೆ. ಯಾರಿಗೆ ಕೊಟ್ಟಿದ್ದಾನೆ? ಜೀವಿಗಳಿಗೆ. ಜೀವಿ ಅಂತಂದ್ರೆ ಆತ್ಮ ಅಂತ ನಾವು ಕರೀತೇವೆ. ಇದ್ರ ಕುರಿತಾಗಿ ನಾವು ನಾಳಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ. ಆಮೇಲೆ ಒಂದು ಪ್ರಕೃತಿಯ ಬಗ್ಗೆ ತಿಳ್ಕೊಳ್ತೇವೆ. ಪ್ರಕೃತಿ ಅಂತಂದ್ರೆ ಈ ಒಂದು ಐಹಿಕ ಪ್ರಕೃತಿ ನಮ್ಮ ಸುತ್ತಮುತ್ತಲ ಕಾಣುತ್ತಲ್ಲ, ನಿಸರ್ಗ ಹೇಗೆ ಆಗಿರುವಂತದ್ದು, ಇದರಿಂದ ಆಗಿರುವಂತದ್ದು, ಈ ವಸ್ತು ಸ್ವಭಾವ, ಇದಕ್ಕೆ ಇರುವಂತ ಒಂದು ಪ್ರತ್ಯೇಕವಾದ ಶಕ್ತಿ, ಇದ್ರ ಕುರಿತಾಗಿ ಭಗವಂತ ಇಲ್ಲಿ ಹೇಳ್ತಾನೆ ಅಲ್ಲ. ನಮ್ಮ ಸರೌಂಡಿಂಗ್ ಎಲ್ಲ ನಾವು ಭಗವದ್ಗೀತೆಯನ್ನ ಕಾಣ್ತೇವೆ. ಪ್ರಕೃತಿಯನ್ನ ಕಾಣ್ತೇವೆ. ಸೊ ಪ್ರಕೃತಿ ನಡೀತಾ ಇದೆ ಅಲ್ಲ, ಏನೋ ಒಂದು ಅದರಲ್ಲಿ ಆಕರ್ಷಣೀಯ ಇದೆ. ಸುಂದರವಾಗಿರುವಂತಹ ಹೂವಾಗಿರಬಹುದು, ಸರಿಯಾಗಿ ಸಮಯಕ್ಕೆ ಬೆಳೆ ಆಗಿರುವಂತದ್ದಿರಬಹುದು, ಮಳೆ ಆಗುವಂತಿರ್ಬಹುದು. ಇದನ್ನೆಲ್ಲ ನಾವು ನೋಡಿದಾಗ ಇದರಲ್ಲಿ ಒಂದು ಶಕ್ತಿ ಇದೆಯಲ್ಲ,
ಸೊ ಆ ಶಕ್ತಿ ಎಲ್ಲಿಂದ ಬರುವಂತದ್ದು? ಪ್ರಕೃತಿ ಏನ್ ಮಾಡುತ್ತೆ ಜೀವಿಗೆ? ಪ್ರಕೃತಿ, ಈಶ್ವರ ಪ್ರಕೃತಿಗೆ ಕೊಟ್ಟಂತ ಕೆಲಸ ಏನು ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಆಮೇಲೆ ಕಾಲ ಅನ್ನುವಂಥದ್ದು. ಕಾಲ ಅಂತಂದ್ರೆ ಈ ಈಶ್ವರ, ಈ ಒಂದು ಪ್ರಕೃತಿ ಯಾವಾಗ್ಲೂ ನಡೀತಾ ಇರತ್ತೆ, ಚಾಲನೆಯಲ್ಲಿದೆ ಅಲ್ಲ. ನಾವು ನೋಡ್ತೇವೆ ಗಾಳಿ ಯಾವಾಗ್ಲೂ ಕೂಡ ಅದು ತನ್ನ ಸಂಚಾರವನ್ನ ಮಾಡ್ತಾ ಇರುತ್ತೆ. ನಾವುಗಳು ಕೂಡ ನಾವೊಂದು ನಮ್ಮ ಜೀವನದ ಪಯಣದಲ್ಲಿ ನಾವಿದ್ದೇವೆ. ಸೊ ನಿನ್ನೆಕ್ಕಿಂತ ಇವತ್ತು ನಂದು ಒಂದು ದಿನ ಹೆಚ್ಚಿನ ಏಜ್ ಆಯ್ತು ಅಲ್ಲ, ನೆಕ್ಸ್ಟ್ ಒಂದು ನಿಮಿಷಕ್ಕೆ ಇನ್ನೊಂದು ಹೆಚ್ಚು ಏಜ್ ಆಗುತ್ತೆ. ನಾವು ಕೇವಲ ವರ್ಷ ಕೌಂಟ್ ಮಾಡ್ಕೊಳ್ತೇವೆ. ವರ್ಷಕ್ಕೊಮ್ಮೆ ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ತೇವೆ. ನಿಮಿಷಕ್ಕೂ ಕೂಡ ನಾನು ಏನಾಗ್ತಾ ಇದೆ, ನನ್ನ ಕಾಲ ಹೋಗ್ತಾ ಇದೆ ಅಲ್ಲ. ಆ ಕಾಲದ ಕುರಿತಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಆ ಕಾಲಕ್ಕೆ ಇರುವಂತಹ ಕರ್ಮ, ಪ್ರತಿಯೊಂದು ಕಾಲದಲ್ಲಿ ನಾನು ಮಾಡುವಂತದ್ದೇನು, ಒಂದು ಕರ್ಮ, ಒಂದು ಕರ್ತವ್ಯ, ಒಂದು ಕಾರ್ಯವನ್ನ ನಿರ್ವಹಿಸ್ತೇವೆ. ನಾವು ಯಾರು ಹಾಗೆ ಕೂಡಲ್ಲ, ಒಂದಿಲ್ಲ ಒಂದು ಕೆಲಸದಲ್ಲಿ ನಾವು ತೊಡಗಿದ್ದೇವೆ. ಈಗ ನೀವು ಸುಮ್ನೆ ಅಲ್ಲಿ ಕೂತ್ಕೊಂಡ್ರು ಕೂಡ ನೀವು ಕೇಳ್ತಾ ಇದ್ದೀರಾ, ಸುಮ್ನೆ ಕೂತ್ಕೊಂಡ್ರು ನಿಮ್ಮ ತಲೆ ಓಡ್ತಾ ಇದೆ ಅಲ್ಲ, ಏನೋ ಮಾಡ್ತಾ ಇದೆ, ಕಾರ್ಯವನ್ನ ಮಾಡುತ್ತೆ, ಯಾವ್ದೋ ಬಗ್ಗೆ ಆಲೋಚನೆ ಮಾಡುತ್ತೆ, ಯಾರನ್ನೋ ಬೈಕೊಳ್ಳುತ್ತೆ, ಯಾರನ್ನೋ ಹೊಗಳುತ್ತೆ, ಒಂದಿಲ್ಲ ಒಂದ್ ಕೆಲಸದಲ್ಲಿ ತೊಡಗುತ್ತೆ. ಸೊ ಕರ್ಮ. ಹೀಗೆ ಆ ಕರ್ಮದ ಪ್ರಭಾವಗಳು ಯಾವ್ಯಾವ್ದು, ಕರ್ಮವನ್ನ ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರದು, ಯಾವ್ದನ್ನ ಮಾಡಬಾರ್ದು ಅದನ್ನ ಮಾಡಿದ್ರೆ ಏನ್ ಪರಿಣಾಮ, ಯಾವ್ದು ಮಾಡ್ಬೇಕು ಅದನ್ನ ಮಾಡಿದ್ರೆ, ಒಳ್ಳೆ ಕಾರ್ಯಗಳನ್ನ ಮಾಡಿದ್ರೆ ಏನ್ ಪರಿಣಾಮ. ಹೀಗೆ ಈ 5 ವಿಷಯಗಳ ಕುರಿತಾಗಿ ನಮ್ಗೆ ಭಗವದ್ಗೀತೆ ಹೇಳುತ್ತೆ. ಈ 5 ವಿಷಯಗಳನ್ನ ಇಲ್ಲಿ ಒಳಗೊಂಡಿದೆ. ಹೀಗೆ ಈ ಒಂದು ಭಗವದ್ಗೀತೆ ಅನ್ನುವಂಥ ತುಂಬಾ ವಿಶಾಲವಾದಂಥದ್ದು, ಇದನ್ನ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಇದನ್ನ ವ್ಯವಸ್ಥಿತವಾಗಿ ಅಧ್ಯಯನವನ್ನ ಮಾಡ್ಬೇಕು. ಹಾಗಾಗಿ ಪ್ರತಿಯೊಂದು ದಿನ ಒಂದೊಂದು ಅಧ್ಯಾಯದಂತೆ ಇದನ್ನ ವಿಂಗಡಿಸಲಾಗಿದೆ. ಇಲ್ಲಿ ಏನಿದೆ, ಕೃಷ್ಣ ಮತ್ತೆ ಅರ್ಜುನರ ನಡುವಿನ ಒಂದು ಸಮಾಲೋಚನೆ ಇಲ್ಲಿ ನಾವು ಕಾಣ್ತೇವೆ. ಹೇಗೆ ಭಗವಂತ ಉಪದೇಶವನ್ನ ಕೊಟ್ಟ ಅನ್ನೋದನ್ನ ನಾವು ಇಲ್ಲಿ ನೋಡ್ತೇವೆ. ಹೀಗೆ ಈ ಒಂದು ಭಗವದ್ಗೀತೆಯಲ್ಲಿ ನಾವು ಒಟ್ಟಾರೆ 18 ಅಧ್ಯಾಯಗಳನ್ನ ನಾವು ಕಾಣ್ತೇವೆ. ಈ 18 ಅಧ್ಯಾಯಗಳಲ್ಲಿ ಒಟ್ಟಾರೆ 700 ಶ್ಲೋಕಗಳು ಇದೆ. ಈ 700 ಶ್ಲೋಕಗಳನ್ನ 3 ವಿಭಾಗಗಳನ್ನಾಗಿ ಮಾಡಲಾಗಿದೆ. ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ. ಅಂದ್ರೆ 6 ಕರ್ಮಯೋಗದ ಅಧ್ಯಾಯಗಳು, 6 ಭಕ್ತಿಯೋಗದ ಅಧ್ಯಾಯಗಳು, ಕೊನೆಗೆ 6 ಜ್ಞಾನ ಯೋಗದ ಅಧ್ಯಾಯಗಳನ್ನಾಗಿ ನಾವು ನೋಡ್ತೇವೆ. ಸೊ ಈಗ ನಾವು ಕರ್ಮಯೋಗದ ಒಂದು ಅಧ್ಯಾಯದಲ್ಲಿದ್ದೇವೆ, 1ರಿಂದ 6ನೇ ಅಧ್ಯಾಯದವರೆಗೆ. ಅವುಗಳ ಏನು, ಕರ್ಮಯೋಗ ಅಂದ್ರೇನು, ಭಕ್ತಿ ಯೋಗ ಅಂದ್ರೇನು, ಜ್ಞಾನ ಯೋಗ ಅಂದ್ರೆ ಏನು ಅನ್ನೋದನ್ನ ಮುಂದೆ ನಾವು ತಿಳ್ಕೊಳ್ಳೋಣ. ಹೀಗೆ ಈ ಒಂದು 18 ದಿನ ಕಲಿಬೇಕು ಅಂತಂದ್ರೆ ನಮ್ಗೆ 1 ಗಂಟೆ ಸಾಕಾಗಲ್ಲ. ಬಟ್ ನಾನು ಇದನ್ನ 1 ಗಂಟೆಯಲ್ಲಿ ಮುಗಿಸ್ಬೇಕು. ಈಗ ಅಲ್ಲಿ ಪರಿಚಯ ಇದು ಅಂತ ಲೇಟ್ ಆಯ್ತು. ಬಟ್ ಎಲ್ರು ಕೂಡ ಸಹಕರಿಸಿ, ಒಂದ್ ಸ್ವಲ್ಪ ಲೇಟ್ ಆದ್ರೂ ಕೂಡ ನಾವು ಇದನ್ನ ತಿಳ್ಕೊಳ್ಳೋಣ. ಹೀಗೆ ಪ್ರತಿ ಅಧ್ಯಾಯದ ಪ್ರಮುಖ ಅಂಶಗಳನ್ನ ಮಾತ್ರ ನಾವು ತಿಳ್ಕೊಳ್ತೇವೆ, ಎಲ್ಲವನ್ನ ತಿಳ್ಕೊಳ್ಳಿಕ್ಕೆ ಇಲ್ಲಿ ಆಗಲ್ಲ. ಹಾಗೆ ಮುಂದೆ ಮತ್ತೆ ಹಂತಗಳಿದೆ, ಅವುಗಳಲ್ಲಿ ನಾವು ಆಳವಾಗಿ ಇದನ್ನ ತಿಳ್ಕೊಳ್ತಾ ಹೋಗ್ತೇವೆ. ಈಗ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ತರಗತಿಯ ನಂತರ ಕೇಳ್ಬಹುದು ನೀವು. ಮತ್ತೆ ಕೊನೆಗೆ ನಿಮ್ಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಈ ದೈನಂದಿನ ಪ್ರಶ್ನೆಗಳನ್ನ ಇದರ ಅಧ್ಯಾಯದ ಕುರಿತಾಗಿ ಅದನ್ನ ಕೊಟ್ಟಿರ್ತಾರೆ. ಅದನ್ನ ನೀವು ಅಟೆಂಡ್ ಮಾಡಿದ್ರೆ ನಿಮ್ಗೆ ಸರ್ಟಿಫಿಕೇಟ್ ಕೊನೆಗೆ ಬರುತ್ತೆ. ಹಾಗೆ ಡೈಲಿ ಕ್ವಿಜ್ ಅನ್ನ ನೀವು ಅಟೆಂಡ್ ಆಗಿ, ಇವತ್ತು ಅಧ್ಯಾಯ ಮುಗಿದ್ಮೇಲೆ ನಿಮ್ಗೆ ಕ್ವಿಜ್ ಅನ್ನ ಕೊಡ್ತಾರೆ, ಆ ಕ್ವಿಜ್ ಅನ್ನ ನೀವು ಅಟೆಂಡ್ ಆಗಿ. ಸೊ ಸರ್ಟಿಫಿಕೇಟ್ ಹೇಗಿರುತ್ತೆ, 18 ಅಧ್ಯಾಯ ಮುಗಿದ್ಮೇಲೆ 18 ಅಧ್ಯಾಯದಲ್ಲಿನೂ ಕೂಡ ನೀವು ಪಾಲ್ಗೊಂಡ್ರೆ ಮಾತ್ರ ನಿಮ್ಗೆ ಸರ್ಟಿಫಿಕೇಟ್ ಸಿಗುವಂತದ್ದು. ನಾನು 18ರಲ್ಲಿ 1 ಅಧ್ಯಾಯ ಬಿಟ್ಟಿದ್ದೇನೆ ಅಂತ ನಿಮ್ಗೆ ಸರ್ಟಿಫಿಕೇಟ್ ಸಿಗಲ್ಲ. ಮತ್ತೆ ಅಟೆಂಡೆನ್ಸ್ ಕೂಡ ಅಷ್ಟೇ ಮುಖ್ಯವಾಗಿರುವಂತದ್ದು. ಅಟೆಂಡೆನ್ಸ್ ಇಲ್ದಿದ್ರು ಕೂಡ ಸರ್ಟಿಫಿಕೇಟ್ ನಿಮ್ಗೆ ಸಿಗೋದಿಲ್ಲ. ಹಾಗಾಗಿ ಈ ಕೋರ್ಸಿನ ನಂತರ ಇದಕ್ಕೆ ಲೆವೆಲ್ 1 ಅಂತ ಕರೀತಾರೆ. ಭಗವದ್ಗೀತೆ 18 ಡೇಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಕಡ್ಡಾಯವಾಗಿ 18 ದಿನ ಅಟೆಂಡೆನ್ಸ್ ಇರಬೇಕು, ಕ್ವಿಜ್ ಕೂಡ ಅಟೆಂಡ್ ಆಗಿರ್ಬೇಕು. ಹೀಗೆ ಲೆವೆಲ್ 1 ಅಂತ ನಾನು ಹೇಳ್ದೆ. ಹಾಗಿದ್ರೆ ಮತ್ಯಾವ ಲೆವೆಲ್ ಇದೆ? ಈಗ ಲೆವೆಲ್ 1 18 ದಿನ ಮಾತ್ರ ಕಲಿತೀರಾ. ಲೆವೆಲ್ 2 ನಲ್ಲಿ ಡೀಟೇಲ್ಡ್ ಸ್ಟಡಿ ಅಂತ ಬರುತ್ತೆ ಭಗವದ್ಗೀತೆ. ಅಂದ್ರೆ ಈಗ ಏನು ನಾವು 1 ದಿನದಲ್ಲಿ ಎಲ್ಲ ಹೇಳಲಿಕ್ಕೆ ಆಗಲ್ಲ ನಿಮ್ಗೆ. ಅಲ್ಲಿ ಆಳವಾದ ಅಧ್ಯಯನದಲ್ಲಿ ನಾವು ನಿಮ್ಗೆ ಪೂರ್ಣ ಆಳವಾಗಿ, ಅದಕ್ಕಾಗಿ ಇದಕ್ಕೆ ಆಳ ಅಂತ ಕರೀತಾರೆ. ಅಂದ್ರೆ ಗೀತೆಯನ್ನ ಆಳವಾಗಿ ನಾವು ಅಧ್ಯಯನವನ್ನ ಮಾಡ್ತೇವೆ. ಆಳವಾದದ್ದೇನು ಅನ್ನೋದನ್ನ ನಾನು ನಿಮ್ಗೆ ಕೆಲವೊಂದು ಉದಾಹರಣೆಯನ್ನ ಆಮೇಲೆ ಶ್ಲೋಕ ಹೇಳುವಾಗ ನಾನು ಕೊಡ್ತೇನೆ. ಆಳವಾದದ್ದೇನು ಲೆವೆಲ್ 2, ಮತ್ತೆ ಲೆವೆಲ್ 3 ಇತರ ಗ್ರಂಥಗಳನ್ನ ನಾವು ಕಲಿತೇವೆ. ಆಮೇಲೆ ಲೆವೆಲ್ 4 ಅನ್ನುವಂಥದ್ದು, ಈಗ ನೀವೆಲ್ಲ ಇದ್ದೀರಾ ಇಲ್ಲಿ ಭಗವದ್ಗೀತೆಯನ್ನ ಕಲ್ಕೊಂಡ್ಮೇಲೆ ನಿಮ್ಗೂ ಕೂಡ ಅವಕಾಶ ಇದೆ ಭಗವದ್ಗೀತೆಯನ್ನ ಇತರರಿಗೆ ಹೇಳ್ಕೊಡ್ಲಿಕ್ಕೆ, ಭಗವದ್ಗೀತೆಯನ್ನ ಇತರರಿಗೆ ನೀವು ತಿಳಿಸ್ಲಿಕ್ಕೆ. ಹಾಗೆ ನಿಮ್ಗೂ ಕೂಡ ಒಂದು ಅವಕಾಶವನ್ನ ಕೊಡ್ಲಾಗತ್ತೆ ಪ್ರೆಸೆಂಟೇಶನ್ ಮೂಲಕ ಟೀಚರ್ ಆಗ್ಲಿಕ್ಕೆ. ಆ ಒಂದು ಲೆವೆಲ್ 4 ಅನ್ನುವಂಥದ್ದು ನಮ್ಗೆ ಸಹಾಯವನ್ನ ಮಾಡುತ್ತೆ. ಆ ಲೆವೆಲ್ 4 ಅಲ್ಲಿ ನೀವು ಕೂಡ ಪ್ರೆಸೆಂಟೇಶನ್ ಅನ್ನ ಕೊಟ್ಟು ಸಿದ್ಧತೆಯನ್ನ ಮಾಡುತ್ತೆ ನಿಮ್ಗೆ. ತರಗತಿನ ತಗೊಳ್ಳಿಕ್ಕೆ ನಿಮ್ಮನ್ನೇ ಸಿದ್ಧ ಮಾಡಿ, ಮತ್ತೆ ಲೆವೆಲ್ 4 ಆದ್ಮೇಲೆ ನಿಮ್ಗೆ ಮತ್ತೆ ಈ ಒಂದು ಭಗವದ್ಗೀತೆಯನ್ನು ತಿಳಿಸುವಂತ ಅವಕಾಶವನ್ನು ನಮ್ಮ ಒಂದು ಇಸ್ಕಾನ್ ಸಂಸ್ಥೆ ಮಂಗಳೂರು ರಾಧಾ ಗೋವಿಂದ ಟೆಂಪಲ್ ಕೊಡುತ್ತೆ. ಆಮೇಲೆ 5ನೇ ಲೆವೆಲ್ ಇರುವಂತದ್ದು ಭಕ್ತಿ ಶಾಸ್ತ್ರಿ ಅಂತ. ನಾವೀಗೆಲ್ಲ ಹೇಳ್ತೀವಿ ನೋಡಿ, ಶಾಸ್ತ್ರಿಗಳು ಅಂತ. ಕೇವಲ ಬ್ರಾಹ್ಮಣರು ಶಾಸ್ತ್ರಿಗಳಲ್ಲ,
ಇಲ್ಲಿ ನಾವೆಲ್ಲರೂ ಕೂಡ, ನೀವ್ ಯಾವ್ದೇ ಧರ್ಮದವರಾಗಿರ್ಬಹುದು, ನಾವೆಲ್ಲರೂ ಕೂಡ ಸನಾತನದವರು ನಾವೆಲ್ಲ ಆ ಒಂದು ಸನಾತನದಲ್ಲಿ ಇದ್ಕೊಂಡು ನಾವು ಶಾಸ್ತ್ರಿಗಳಾಗಬಹುದು. ಹಾಗಾಗಿ ಭಕ್ತಿ ಶಾಸ್ತ್ರಿ ಅನ್ನುವಂತ ಒಂದು ಅಧ್ಯಯನ ನೀವು ಮಾಡಿದಾಗ ಶಾಸ್ತ್ರಿ ಅನ್ನುವಂತ ಒಂದು ಪದವಿಯನ್ನ ನಿಮ್ಗೆ ಸಿಗುತ್ತೆ. ಈಗ ಹೇಗೆ ಡಾಕ್ಟರ್ ಆದ್ರೆ ಹಿಂದೆ ಡಾಕ್ಟರ್ ಹಚ್ಚಿ ಅವ್ರ ಮುಂದೆ ಹೆಸರು ಹೇಳ್ತಾರೆ, ಹಾಗೆ ಇಲ್ಲಿ ನೀವು ಭಕ್ತಿ ಶಾಸ್ತ್ರಿ ಲೆವೆಲ್ ಮುಗಿಸಿದ್ರೆ ನೀವು ಭಕ್ತಿ ಶಾಸ್ತ್ರಿ ಮುಂದೆ ನಿಮ್ ಹೆಸರು ಬರುತ್ತೆ. ಲೈಕ್ ಭಕ್ತಿ ಶಾಸ್ತ್ರಿ ಜ್ಯೋತಿ ಮಾತಾಜಿ, ಭಕ್ತಿ ಶಾಸ್ತ್ರಿ ಸುಭದ್ರಾ ಮಾತಾಜಿ, ಸೊ ಈ ತರ. ಮತ್ತೆ ಭಕ್ತಿ ವೈಭವ, ಭಕ್ತಿ ವೇದಾಂತ. ಹಾಗಾಗಿ ನೋಡಿ ನಮ್ಮ ಆಚಾರ್ಯರು ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ ಅಂತ ಹೇಳಿ ಕರೀತಾರೆ. ಹಾಗಾಗಿ ಭಕ್ತಿ ವೇದಾಂತರವರು, ವೇದಗಳನ್ನ ಬಲ್ಲವರು ಅಂತ ಹೇಳಿ. ಹೀಗೆ ಭಕ್ತಿ ಸಾರ್ವಭೌಮ ಅಂತ ಹೇಳಿ ಇದು ಒಂದು 8ನೇ ಲೆವೆಲ್. ಇದು ಒಂದು PhD ಇದ್ದ ಹಾಗೆ. ಭಕ್ತಿ ವೇದಾಂತ ಪೋಸ್ಟ್ ಗ್ರಾಜುಯೇಷನ್ ಇದ್ದ ಹಾಗೆ. ಸೊ ಹೀಗೆ ಮುಂದೆ ಮುಂದೆ ಲೆವೆಲ್ ಹೋಗ್ತೇವೆ. ಇವೆಲ್ಲ ಲೆವೆಲ್ಗಳು ಕೂಡ ನಿಮ್ಗೆ ಉಚಿತವಾಗಿರುವಂತದ್ದು. ಯಾವುದಕ್ಕೂ ಕೂಡ ನಿಮ್ಗೆ ಇಲ್ಲಿ ಫೀಸ್ ಅನ್ನ ತಗೊಳ್ಳೋದಿಲ್ಲ. ಹೀಗೆ ಇದು ಒಂದು ಆದೇಶ. ಇವೆಲ್ಲ ಸಿಸ್ಟಮೆಟಿಕ್ ಆಗಿ ಶಾಸ್ತ್ರಗಳನ್ನ ನೀವು ಅಧ್ಯಯನ ಮಾಡ್ಬೇಕು ಅಂತ ಹೇಳಿ ವೈಷ್ಣವರ ಅಧ್ಯಯನಗಳನ್ನ ಶ್ರೀಲ ಪ್ರಭುಪಾದರಿಗೆ ಈ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು ಎಲ್ರಿಗೂ. ಹಾಗಾಗಿ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಫೀಸ್ ಇಲ್ಲ ಅಂದ್ರೆ ಉಚಿತವಾಗಿರುವಂತದ್ದು. ಆದ್ರೆ ನೀವು ಪುಸ್ತಕಗಳನ್ನ ಈ ನೀವು ಲೆವೆಲ್ಗೆ ಹೋಗ್ಬೇಕಾದ್ರೆ ಇವು ನಿಮ್ಗೆ ಉಪಯೋಗಕ್ಕೆ ಬರುವಂತ ಪುಸ್ತಕಗಳನ್ನ ನೀವು ಖರೀದಿ ಮಾಡಬಹುದು. ಅದು ಖರೀದಿ ಮಾಡ್ಲಿಕ್ಕೆ ನಿಮ್ಗೆ ಇಲ್ಲಿ ಇರುವಂತಹ ಕೋ-ಹೋಸ್ಟ್ಗಳು ನಿಮ್ಗೆ ಸಹಾಯವನ್ನ ಮಾಡ್ತಾರೆ. ಆ ಒಂದು ಕಿಟ್ ಅಂತ ಕರೀತೇವೆ. ಇದ್ರಲ್ಲಿ ಏನೇನ್ ಬರುತ್ತೆ? ಭಗವದ್ಗೀತೆ ಯಥಾರೂಪ ಪುಸ್ತಕ ಗ್ರಂಥ ಬರುತ್ತೆ, ಆತ್ಮ ಸಾಕ್ಷಾತ್ಕಾರ ಪುಸ್ತಕ, ಜಪಮಾಲೆ, ಒಂದು ಬ್ಯಾಗ್ ಬರುತ್ತೆ, ಮತ್ತೆ ರಾಧಾ ಗೋವಿಂದರ ಫೋಟೋ. ಸೊ ಈ ತರ ನಿಮ್ಗೆ ಸಿಗತ್ತೆ. ಇದು ಎಷ್ಟಾಗತ್ತೆ ಅನ್ನೋದನ್ನ ನೀವು ಕೇಳಿ ತಿಳ್ಕೊಳ್ಬಹುದು ಆಮೇಲೆ. ಓಕೆ, ಇನ್ನ ನಮ್ದು ಅಧ್ಯಾಯ ಪ್ರಾರಂಭ ಆಗಿಲ್ಲ. ಬಟ್ ಅಧ್ಯಾಯ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವೊಂದು ಸಂಕಲ್ಪವನ್ನ ಮಾಡೋಣ. ಯಾಕಂದ್ರೆ ಈಗಾಗಲೇ ಹೇಳಿರುವಂತದ್ದು 18 ಅಧ್ಯಾಯಗಳನ್ನ 18 ದಿನಗಳೇ ನಾವು ಕಲಿಬೇಕು ಅಂದ್ರೆ 18 ದಿನ ಕೂಡ ನಾವು ಇರ್ಬೇಕು ಅಂತ. ಹಾಗಾಗಿ ನಾವೊಂದು ಪ್ರತಿಜ್ಞೆ ತಗೊಳ್ಳೋಣ. ಯಾರು ಹೆದರ್ಕೋಬೇಕಾಗಿಲ್ಲ. ಯಾಕೆಂದ್ರೆ 18 ದಿನ ನಾವು ಇದಕ್ಕಾಗಿ ಮುಡಿಪಾಗಿಟ್ಟೇವೆ ಅನ್ನುವಂತ ಯಜ್ಞವನ್ನ ನಾವು ಮಾಡೋಣ. ನಾನು 6:15 ಸರಿಯಾಗಿ 6:15 ಅಥವಾ 6:20 ನಾನು ಸರಿಯಾಗಿ ಇರ್ತೇನೆ. ಮುಗಿದ್ಮೇಲೆ ನಾನು ಲೀವ್ ಆಗ್ತೇನೆ. ಸೊ ಹಾಗೆ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಸೊ ಎಲ್ರು ಕೂಡ ನೀವು ಮ್ಯೂಟ್ ಅಲ್ಲಿ ಇದ್ಕೊಂಡು ಸಂಕಲ್ಪ ಮಾಡ್ಬೋದು. ನನ್ನ ಜೊತೆಗೆ ಯಾರಾದ್ರೂ ಒಬ್ರು ಹೇಳ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ನಾನು ಹೇಳ್ತೇನೆ, ನನ್ನ ಜೊತೆಗೆ ರಿಪೀಟ್ ಮಾಡಿ. ಯಾರು ಹೇಳ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ನೆಟ್ವರ್ಕ್ ಇಲ್ಲ ಅನ್ಸ್ತಾ ಇದೆ. ವಾಯ್ಸ್ ವಾಯ್ಸ್ ಸ್ಲೋ ಇದೆಯಾ? ಇಲ್ಲ, ಮತ್ತೆ ಫುಲ್ ಸ್ಟ್ರಕ್ ಆಯ್ತು ಇವಾಗ ಸ್ವಲ್ಪ. ಈಗ ಹೇಳಿದೆಲ್ಲ ಕೇಳಿಸಿತ್ತಲ್ಲ ಇಲ್ಲಿವರೆಗೂ? ಈಗ ಕೇಳಿಸಿಲ್ಲ. ನಮ್ಗೆಲ್ಲ ಕೇಳಿಸ್ತಾ ಇದೆ. ಅವ್ರ ನೆಟ್ವರ್ಕ್ ಸ್ಲೋ ಇರ್ಬೇಕಾದ್ರೆ. ಓಕೆ, ನೋಡಿ ನಿಮ್ದು ನೆಟ್ವರ್ಕ್ ಕೂಡ ಚೆಕ್ ಮಾಡ್ಕೊಳ್ಳಿ. ನನ್ ಮೇ ಬಿ ವಾಯ್ಸ್ ಅಷ್ಟೇ ಸ್ಲೋ ಇರ್ಬೋದು. ನೆಟ್ವರ್ಕ್ ಏನ್ ಇಶ್ಯೂ ನಂದು ಇಲ್ಲ ಅಂತ ನಾನು ಅನ್ಕೊಳ್ತೇನೆ. ಯಾಕಂದ್ರೆ ನಾನೀಗ ವೈಫೈ ಅದು ಎಲ್ಲ ಹಾಟ್ಸ್ಪಾಟ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ. ಯಾಕಂದ್ರೆ ಮುಖ್ಯವಾದ ಕ್ಲಾಸ್ಗಳೆಲ್ಲ. ಹಾಗೆ ನಿಮ್ದು ಚೆಕ್ ಮಾಡ್ಕೊಳ್ಳಿ. ಓಕೆ, ಯಾರು ಹೇಳ್ತೀರಾ? ನನ್ನ ಜೊತೆ ರಿಪೀಟ್ ಮಾಡ್ತೀರಾ? ಆಶಾ ಮಾತಾಜಿ ರಿಪೀಟ್ ಮಾಡ್ತೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಶಾ ಮಾತಾಜಿ. ಹರೇ ಕೃಷ್ಣ. ಓಕೆ, ಯಾರು ರಿಪೀಟ್ ಮಾಡ್ತೀರಾ? ನಾನು ಹೇಳ್ತೇನೆ ಅದಾದ್ಮೇಲೆ ಹ್ಯಾಂಡ್ ರೈಸ್ ಮಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೀವು ಹೇಳ್ತೀರಾ? ಹರೇ ಕೃಷ್ಣ. ಓಕೆ, ದಿವ್ಯಾ ನವೀನ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಕುಂತಲಾ ಮಾತಾಜಿ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಬ್ರು ನನ್ನ ಜೊತೆಗೆ ಹೇಳಿ. ಸಾಧ್ಯವಾದಷ್ಟು ವಿಡಿಯೋ ಆನ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ದಿವ್ಯಾ ನವೀನ್ ಮಾತಾಜಿ. ಓಕೆ, ಸಂಕಲ್ಪ ಮಾಡೋಣ. ಎಲ್ರು ಕೈ ಮುಗಿದು ನಾನು ಎಲ್ಲಾ 18 ದಿನಗಳ ಭಗವದ್ಗೀತೆ ತರಗತಿಗಳಿಗೆ ತಪ್ಪದೇ ಹಾಜರಾಗಲಿದ್ದೇನೆ. ಶ್ರೀ ರಾಧಾ ಗೋವಿಂದ ಮತ್ತು ಶ್ರೀಲ ಪ್ರಭುಪಾದರ ಆಶೀರ್ವಾದದಿಂದ ಈ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ರಾಮ ರಾಮ ಹರೇ ಹರೇ. హరే హరే. శకుంతల ఏ మాతాజీ? ఇప్పుడు ఏం సర్దే ప్రోగ్రామ్ చేయొద్దు. ఫస్ట్ బుక్ తీసుకొని చదివేకరా అంతే. ನೋಡಿ, ನೀವು ಇಷ್ಟು ಜೋರಾಗಿ ಕೂಗಿದ್ರೆ, ಅನ್ಮ್ಯೂಟ್ ಮಾಡ್ಕೊಂಡು ಕೂಗಿದ್ರೆ ಏನಾಗ್ಬಾರ್ದು. ಒಂದ್ ಸ್ವಲ್ಪ ನಿಮ್ದು ಮ್ಯೂಟ್
ಆಡಿಯೋ ಕಡೆ ಸ್ವಲ್ಪ ಗಮನ ಇರ್ಲಿ, ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಈಗ ನಾವು ಪ್ರಾರಂಭ ಮಾಡೋಣ ಇವತ್ತಿನ ಒಂದು ಮೊದಲೇ ಅಧ್ಯಾಯ. ಪ್ರತಿಯೊಂದು ಪ್ರಯಾಣವೂ ಒಂದು ಹೆಜ್ಜೆ ಇದ್ದಂತೆ. ಆ ಒಂದು ಹೆಜ್ಜೆಯಿಂದ ಪ್ರಾರಂಭ ಮಾಡೋಣ. ನೋಡಿ, ನಾವು ಫಸ್ಟ್ ಹೆಜ್ಜೆ ಇಡ್ತಾ ಇದ್ದೇವೆ, ಈಗ ಇಡ್ತಾ ಇದ್ದೇವೆ. ಎಷ್ಟೋ ಸಮಯ ಆಯ್ತು, ಈಗ ಮುಗಿಲಿಕ್ಕೆ ಬಂತು ಕ್ಲಾಸ್, ನಮ್ದು ಈಗ ಪ್ರಾರಂಭ ಆಯ್ತು. ಇವತ್ತು ಸ್ವಲ್ಪ ಸಮಯ ತಗೊಳುತ್ತೆ, ನಾಳೆ ಸರಿಯಾದ ಸಮಯಕ್ಕೆ ನಾವು ಇದನ್ನ ಮುಗಿಸೋಣ. ಓಕೆ. ಗೀತಾರ್ಜನಿ ನಾವು ಪ್ರಾರಂಭಿಸೋಣ. ಮೊದಲನೇ ಅಧ್ಯಾಯದ ಹೆಸರು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಸೈನ್ಯವನ್ನು ಗಮನಿಸುವುದು. ನೋಡಿ, ಯಾಕೆ ನಾವು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸೈನ್ಯವನ್ನ ಮೊದಲು ಗಮನಿಸಬೇಕಾಗಿದೆ? ಇದರಲ್ಲಿ 46 ಅಧ್ಯಾಯಗಳನ್ನ ನಾವು ಕಾಣ್ತೇವೆ. ಯಾಕಂದ್ರೆ ಈ ಯುದ್ಧ ಭೂಮಿ ಅನ್ನುವಂಥದ್ದು ನಮ್ಮ ಜೀವನ ಒಂದು ಯುದ್ಧ ಭೂಮಿನೇ. ಹಾಗಾಗಿ ಅಲ್ಲಿ ಏನು ನಾವು ಅವಲಂಬಿಸ್ತಾ ಇದ್ದೇವಲ್ಲ, ಸೈನ್ಯವನ್ನ ಗಮನಿಸ್ತಾ ಇದ್ದೀವಲ್ಲ, ಹಾಗೆ ನಮ್ಮ ಜೀವನವನ್ನು ಕೂಡ ಗಮನಿಸಬೇಕು ಅನ್ನೋ ದೃಷ್ಟಿಯಿಂದ ನಮ್ಗೆ ಫಸ್ಟ್ ಸೇನಾವಲೋಕನ ಅನ್ನುವಂಥ ಅಧ್ಯಾಯವನ್ನ ಕೊಟ್ಟಿರುವಂಥದ್ದು. ಆಮೇಲೆ ಭಗವಂತ ಜ್ಞಾನವನ್ನ ಕೊಡ್ಲಿಕ್ಕೆ ಹೋಗ್ತಾನೆ ಅಧ್ಯಾಯ 2ರಿಂದ. ಮೊದಲೇ ಧ್ಯಾನವನ್ನ ಕೊಟ್ಟಿಲ್ಲ, ಮೊದ್ಲು ಅವಲೋಕನ ಮಾಡ್ಕೋ, ನಿನ್ನನ್ನ ನೀನ್ ಅವಲೋಕನ ಮಾಡ್ಕೋ. ನಿನ್ನ ಜೀವನ ಏನಿದೆ, ಹೇಗಿದೆ, ಹೇಗೆ ನಡೀತಾ ಇದೆ, ಯಾರಿಂದ ನಡೀತಾ ಇದೆ, ಯಾರ ನಿಯಂತ್ರಣಕ್ಕೆ ನೀ ಒಳಗಾಗಿದ್ದೀಯಾ, ನಿನ್ನನ್ನು ಯಾರು ನಿಯಂತ್ರಿಸ್ತಾ ಇದ್ದಾರೆ, ನೀ ಯಾರನ್ನ ನಿಯಂತ್ರಿಸ್ತಾ ಇದ್ದೀಯಾ. ನೀನು ಒಂದು ಯುದ್ಧ ಭೂಮಿ ಆಗಿದೆ, ಅದನ್ನ ನೀನು ಅವಲೋಕನವನ್ನ ಮಾಡ್ಕೋ ಭಗವಂತ. ನೋಡಿ, ಹಾಗಾಗಿ ಮೊದಲು ಪ್ರಾರಂಭ ಆಗಿರೋದು ಈ ಒಂದು ಸೇನೆಯ ಅವಲೋಕನದಿಂದ. ಅಂದ್ರೆ ಯುದ್ಧ ಭೂಮಿಯಲ್ಲಿ ಯಾರ್ಯಾರು ಎಲ್ಲೆಲ್ಲಿ ನಿಂತಿದ್ದಾರೆ, ಯಾವ್ಯಾವ ಪೊಸಿಷನ್ ನಲ್ಲಿ ಇದ್ದಾರೆ, ಯಾರ್ಯಾರು ಏನೇನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದು ಅಲ್ಲ. ನಾವು ಅದನ್ನೇ ಮಾಡ್ತೀವಲ್ಲ ಡೈಲಿ. ಯಾರು ಎಲ್ಲಿಗೆ ಹೋದ್ರು, ಯಾರು ಎಲ್ಲಿಗೆ ಬಂದ್ರು, ಏನ್ ಮಾಡ್ತಾ ಇದ್ದಾರೆ, ಅದೇ ತಾನೇ ನಾವು ಮಾಡೋದು. ಹಾಗೆ ಈಗ ಈ ಒಂದು ಕುರುಕ್ಷೇತ್ರ ರಣಾಂಗಣದಲ್ಲಿ ಸೇನಾವಲೋಕನವನ್ನ ನಾವು ಈಗ ಅವಲೋಕನವನ್ನ ಮಾಡೋಣ. ಏನೇನೆಲ್ಲ ನಾವು ತಿಳ್ಕೊಳ್ತೇವೆ ಈ ಒಂದು ಅಧ್ಯಾಯದಲ್ಲಿ. ಈ ಒಂದು ಅಧ್ಯಾಯದಲ್ಲಿ ಮೊದಲನೇ ಒಂದು ಶ್ಲೋಕ ಪ್ರಾರಂಭ ಆಗೋದು ಧೃತರಾಷ್ಟ್ರನ ಒಂದು ವಿಚಾರಣೆಯಿಂದ. ಅಲ್ಲಿ ಬರುವಂತದ್ದು ಕಿಮಪೂರ್ವತ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ ಅದನ್ನ ಮುಂದೆ ನಾವು ನೋಡ್ತೇವೆ. ಎರಡನೇದಾಗಿ ಒಂದು ದುರ್ಯೋಧನನ ಭಯವನ್ನ ನಾವು ಕಾಣ್ತೇವೆ ಈ ಒಂದು ಅಧ್ಯಾಯದಲ್ಲಿ. ಆಮೇಲೆ ಈ ಒಂದು ಯುದ್ಧವನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಶಂಖಗಳನ್ನ ಊದಿರುವಂತ ರೀತಿ ಹೇಗಿತ್ತು, ಹೃದಯ ನಿವೇಧಾರಯತ್ ಅಂತ ಹೇಳಿ. ಸೊ ಆ ಒಂದು ಶಂಖಗಳ ನಾದ ಹೇಗೆ ಈ ಒಂದು ಯುದ್ಧ ಭೂಮಿಯನ್ನ ಮುಟ್ಟಿತ್ತು ಅಂತ ಹೇಳಿ. ಆಮೇಲೆ ಅರ್ಜುನ ವೀಕ್ಷಿಸ್ತಾ ಇರ್ತಾನೆ, ಏನ್ ವೀಕ್ಷಣೆಯನ್ನ ಮಾಡ್ದ ಅನ್ನೋದನ್ನ ನೋಡ್ತೇವೆ. ಆಮೇಲೆ ಅರ್ಜುನ ನಾನ್ ಹೋರಾಡೋದಿಲ್ಲ ಅಂತ ಹೇಳಿ. ಈಗೆಲ್ಲ ನಮ್ಗೆ ರಿಸಲ್ಟ್ ಗೊತ್ತು, ಪಾಂಡವರು ಗೆದ್ದಿದ್ದಾರೆ ಅಂತ ನಮ್ಗೆಲ್ಲ ರಿಸಲ್ಟ್ ಗೊತ್ತು. ಆವಾಗಿನ ಒಂದು ಸಿಚುವೇಶನ್ ನೋಡಿ ಏನಾಗಿರ್ಬಹುದು ಅವನ ಪರಿಸ್ಥಿತಿ ಅಂತ. ಹಾಗಾಗಿ ಕೆಲವೊಂದು ಕಾರಣಗಳನ್ನ ಕೊಡ್ತಾನೆ, ನಾನು ಯುದ್ಧ ಮಾಡೋದಿಲ್ಲ ಕೃಷ್ಣ ಅಂತ ಹೇಳಿ. ಸೊ ಆ ಕಾರಣಗಳು ಯಾಕೆ ಅವನು ಮಾಡೋದಿಲ್ಲ ಅಂತ ಹೇಳ್ತಾನೆ ಅನ್ನೋದನ್ನ ನಾವು ನೋಡ್ತೇವೆ. ಸೊ ಒಟ್ಟಾರೆ 5 ವಿಷಯಗಳನ್ನ ನಾವಿಲ್ಲಿ ತಿಳ್ಕೊಳ್ತೇವೆ. ಯಾವ್ಯಾವ್ದದು? ಒಂದು, ಧೃತರಾಷ್ಟ್ರ ಏನು ವಿಚಾರಣೆ ಮಾಡ್ತಾನೆ, ಯಾರಿಗೊಂದಿಗೆ? ಸಂಜಯನೊಂದಿಗೆ. ದುರ್ಯೋಧನ ಭಯದಿಂದ ಇರ್ತಾನೆ, ಶಂಖಗಳ ನಾದ ಆಗತ್ತೆ, ಯುದ್ಧಕ್ಕೆ ಒಂದು ಸಂಚಾಲನೆ ಸಿಗುತ್ತೆ. ಆಮೇಲೆ ಅರ್ಜುನ ವೀಕ್ಷಣೆಯನ್ನ ಮಾಡ್ತಾನೆ, ಯಾರ ವೀಕ್ಷಣೆಯನ್ನ ಮಾಡ್ತಾನೆ. ಆಮೇಲೆ 5ನೇದು ಅರ್ಜುನ ಕಾರಣವನ್ನ ಕೊಡ್ತಾನೆ, ನಾನು ಹೋರಾಡೋದಿಲ್ಲ ಅಂತ. ಅದಕ್ಕೆ ಕಾರಣಗಳೇನು? ಸೊ ಈ 5 ವಿಷಯಗಳನ್ನ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಇಲ್ಲಿ ಒಂದು ನಿಮ್ಗೆ ದೃಶ್ಯ ಕಾಣ್ತಾ ಇದೆ. 3 ಜನರು ಇದ್ದಾರೆ ಇಲ್ಲಿ. ಯಾರ್ಯಾರಪ್ಪ? ಮೊದಲನೇದಲ್ಲಿ ಕಾರ್ನರ್ ನಲ್ಲಿ ನಿಮ್ಗೆ ಕಾಣ್ತಾ ಇರುವಂತದ್ದು ಯಾರು? ಧೃತರಾಷ್ಟ್ರ. ಮಧ್ಯದಲ್ಲಿರುವಂತದ್ದು ಅರ್ಜುನ. ಇಲ್ಲಿ ಕೊನೆಗೆ ನಿಮ್ಮ ಒಂದು ಬಲಗಡೆ ಕಾರ್ನರ್ ನಲ್ಲಿ ಇರುವಂತದ್ದು ದುರ್ಯೋಧನ. ಈ 3 ವಿಭಿನ್ನ ಪ್ರತಿಕ್ರಿಯೆಗಳನ್ನ ನಾವು ಕಾಣ್ತೇವೆ. ನೋಡಿ ಪ್ರತಿಕ್ರಿಯೆಗಳು ಹೇಗಿದೆ. ಯಾಕೆ ಅಂದ್ರೆ ಆ ಪ್ರತಿಕ್ರಿಯೆಗಳನ್ನ ಈಗ ನಾವು ಮುಂದೆ ತಿಳಿತಾ ಹೋಗ್ತೇವೆ. ಓಕೆ, ಈ ಒಂದು ಮೊದಲನೇ ಶ್ಲೋಕ ಧೃತರಾಷ್ಟ್ರ ಸಂಜಯ್ ವಾಚ. ಇದು ಸಂಜಯ್ ಹೇಳ್ತಾನೆ ಆಕ್ಚುಲಿ ಇದನ್ನ. ಧೃತರಾಷ್ಟ್ರ ವಾಚ ಸಂಜಯನಿಗೆ ಹೇಳ್ತಾನೆ, ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಃ ಪಾಂಡವಾಶ್ಚೈವ ಕಿಮಕೂರ್ವತ ಸಂಜಯ. ಇಲ್ಲಿ ಧೃತರಾಷ್ಟ್ರ ಕೇಳ್ತಾನೆ, ಯಾರಿಗೆ? ಸಂಜಯನಿಗೆ. ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತೆ ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದ್ರು ಎಂದು ಕೇಳಿದನು. ನೋಡಿ ಇಲ್ಲಿ ಫೋಟೋದಲ್ಲಿ ಕಾಣ್ತಾ ಇದೆ, ಸಂಜಯ್ ಕೂತಿದ್ದಾನೆ, ಧೃತರಾಷ್ಟ್ರ ಅಲ್ಲಿ ಮೇಲ್ಗಡೆ ಕೂತಿದ್ದಾನೆ. ಇವರು ಯುದ್ಧ ಭೂಮಿಯಲ್ಲಿ ಇಲ್ಲ, ಅವರವರ ಒಂದು ಅರಮನೆಯಲ್ಲಿ ಇದ್ದಾರೆ. ಸಂಜಯ ಯುದ್ಧ ಭೂಮಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡಿದಾಗ ಈಗ ಇದು ಹೇಗೆ ಸಾಧ್ಯ ಸಂಜಯ ಇಲ್ಲಿ ಹೇಳ್ತಾ ಇದ್ದಾನೆ ಅಂತ ಹೇಳಿ? ಸಂಜಯನಿಗೆ ವ್ಯಾಸದೇವರು ದಿವ್ಯ ದೃಷ್ಟಿಯನ್ನ ಕೊಟ್ಟಿದ್ರು. ಯಾಕೆಂದ್ರೆ ಅವರು ದುರ್ಯೋಧನನಿಗೆ ಒಂದಿನ ಮಾತು ಕೊಟ್ಟಿರ್ತಾರೆ, ನಾನು ನಿನಗೇನೋ ವರ ಬೇಕು ಕೇಳು, ನಾನು ಕೊಡ್ತೀನಿ ಅಂತ ಹೇಳಿ. ಆವಾಗ ಈ ಒಂದು ದಿವ್ಯ ದೃಷ್ಟಿ ಏನ ಕೊಡ್ತೀನಿ ಅಂತ ಹೇಳಿರ್ತಾರೆ. ಆಕ್ಚುಲಿ ದಿವ್ಯ ದೃಷ್ಟಿ ದುರ್ಯೋಧನನಿಗೆ ಕೊಡೋರು ಇರ್ತಾರೆ, ಆದ್ರೆ ನನಗೆ ಬೇಡ ದಿವ್ಯ ದೃಷ್ಟಿ,
ನಾನು ಕೇವಲ ಕೇಳಿಸ್ಕೊಳ್ತೇನೆ. ಹಾಗಾಗಿ ಯಾರು ಅದಕ್ಕೆ ಅರ್ಹರಿದ್ದಾರೋ ಅವ್ರಿಗೆ ಕೊಡು ಅಂತಂದಾಗ ವ್ಯಾಸದೇವರು ಆಯ್ಕೆ ಮಾಡ್ಕೊಳ್ಳುವಂಥವ್ರು ಯಾರನ್ನ? ಸಂಜಯನನ್ನ, ಆ ದಿವ್ಯ ದೃಷ್ಟಿ. ಆ ಸಂಜಯ ಎಲ್ಲವನ್ನ ಬಲ್ಲವನಾಗಿದ್ದ, ತುಂಬಾ ಆಪ್ತ ಸೇವಕನಾಗಿದ್ದ ಧೃತರಾಷ್ಟ್ರನದ್ದು. ಅಂತವನು ಒಬ್ಬ ಸೇವಕ ವ್ಯಾಸರಿಂದ ದಿವ್ಯ ದೃಷ್ಟಿಯನ್ನ ಪಡೆದು ಏನ್ ನಡೀತಾ ಇದೆ ಯುದ್ಧ ಭೂಮಿಯಲ್ಲಿ ಅನ್ನೋದನ್ನ ಧೃತರಾಷ್ಟ್ರಿಗೆ ಹೇಳ್ತಾ ಇದ್ದಾರೆ. ದಿವ್ಯ ದೃಷ್ಟಿ ಅಂದ್ರೆ ಏನು? ದಿವ್ಯ ಜ್ಞಾನ ಅಂದ್ರೆ ಏನು? ಈ ದಿವ್ಯ ದೃಷ್ಟಿ ಅಂತಂದ್ರೆ ಹಿಂದೆ ಆಗಿರೋದನ್ನ, ಈಗ ಆಗ್ತಾ ಇರೋದನ್ನ, ಮುಂದೆ ಆಗಲಿರುವುದನ್ನ ತನ್ನ ಒಂದು ದೃಷ್ಟಿಯ ಒಂದು ಜ್ಞಾನದ ಮೇಲೆ ತಿಳ್ಕೊಳ್ಳುವಂತ, ಗ್ರಹಿಸ್ಕೊಳ್ಳುವಂತ ಒಂದು ಕಲೆ. ಅಂತ ಒಂದು ದಿವ್ಯವಾದಂತಹ ಜ್ಞಾನವನ್ನ, ದೃಷ್ಟಿಯನ್ನ ಅವನಿಗೆ ಒದಗಿಸಿರ್ತಾರೆ. ಈಗ ನೋಡಿ, ನಾವು ಪ್ರಸ್ತುತವಾಗಿ ನಾವು ನೋಡ್ತೇವೆ ಎಲ್ಲ ಕಡೆಗೆ. ನಿನ್ನೆ ಮ್ಯಾಚ್ ಆಯ್ತಲ್ಲ, ಎಲ್ಲ ಕಡೆ ವಿಡಿಯೋಗಳನ್ನ ಹಾಕಿರ್ತಾರೆ. ಎಲ್ಲಿ ಬಾಲ್ ಹೋಯ್ತು, ಯಾರು ಕ್ಯಾಚ್ ತಗೊಂಡ್ರು ಅದನ್ನ ನೋಡೋರು, ಆಡಿಯನ್ಸ್, ಎಲ್ಲ ಕಡೆ ಕ್ಯಾಮ್ರಾಗಳನ್ನ ನಾವು ನೋಡ್ತೇವೆ. ಇದು ಒಂದು ಆಧುನಿಕವಾದಂತಹ ದಿವ್ಯ ದೃಷ್ಟಿಯ. ಆದ್ರೆ ಈ ದಿವ್ಯ ದೃಷ್ಟಿಗಳಿಗೆ ಏನೋ ಒಂದು ಆಪತ್ತು ಬರ್ಬಹುದು, ಆದ್ರೆ ವ್ಯಾಸದೇವರು ಕೊಟ್ಟಂತಹ ದಿವ್ಯ ದೃಷ್ಟಿಗೆ ಆಪತ್ತು ಬರೋದಿಲ್ಲ, ಕುತ್ತು ಬರೋದಿಲ್ಲ. ಏನಾದ್ರೂ ಅಲ್ಲೊಂದು ಕರೆಂಟ್ ಹೋಯ್ತು ಅಥವಾ ಏನಾದ್ರೂ ಆದ್ರೆ ಅದು ಯಾವ್ದು ಆಪರೇಟ್ ಮಾಡಲ್ಲ. ಅದ್ರ ಆಧುನಿಕವಾದದ್ದು. ಅದೇ ತರ ದಿವ್ಯ ದೃಷ್ಟಿ ಯಾರ್ದಿತ್ತು? ಈ ಸಂಜಯನದಿತ್ತು. ಎಲ್ಲಿ ಬೇಕಾದ್ರಲ್ಲಿ ನೋಡ್ಬಹುದು. ಅಂದ್ರೆ ಈಗ ಉದಾಹರಣೆಗೆ ಯುದ್ಧ ಭೂಮಿಯಲ್ಲಿ ಒಂದ್ ಕಡೆ ಭೀಮ ಇರ್ತಾನೆ, ಒಂದ್ ಕಡೆ ದುರ್ಯೋಧನ ಇರ್ತಾನೆ, ಒಂದ್ ಕಡೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಯೋಧರು ಇರ್ತಾರೆ. ಆ ಯೋಧರ ಬಗ್ಗೆ ತಿಳ್ಕೊಬೇಕಲ್ಲ. ತಿಳ್ಕೊಂಡಾಗ ಈ ಒಂದು ಹೇಗೆ ಬೇರೆ ಬೇರೆ ಕಡೆ ಕ್ಯಾಮ್ರಾಸ್ ಗಳು ಇರುತ್ತಲ್ಲ, ಅದೇ ತರ ದಿವ್ಯ ದೃಷ್ಟಿ. ಒಂದು ದುರ್ಯೋಧನ ಕಡೆಗೆ ಕ್ಯಾಮ್ರಾ, ಇನ್ನೊಂದು ದುಶಾಸನ ಕಡೆಗೆ ಕ್ಯಾಮರಾ, ಇನ್ನೊಂದು ಅರ್ಜುನನ ಕಡೆಗೆ ಕ್ಯಾಮರಾ. ಸೊ ಈ ತರ, ಆ ತರ ದೃಷ್ಟಿಯಿಂದ ಅವನು ನೋಡ್ಕೊಂಡು ಅದನ್ನ ತಿಳಿಸುವಂತ ಒಂದು ಕಾರ್ಯ, ಆ ಒಂದು ಸೇವೆಯನ್ನ ಈ ಧೃತರಾಷ್ಟ್ರನಿಗೆ ಅವನು ಮಾಡ್ತಾ ಇರುವಂತದ್ದು. ಇಲ್ಲಿ ಗಮನಿಸಬೇಕಾದಂತ ವಿಷಯ, ತುಂಬಾನೇ ಪ್ರಮುಖವಾದಂತಹ ಒಂದು ಶ್ಲೋಕ ಇದು. ಈ ಎಲ್ಲಾ ಒಂದು ಶ್ಲೋಕಗಳಲ್ಲಿ ಭಗವಂತ ನುಡಿದಿರೋದು ಅದೊಂದು ಪ್ರಮುಖವಾಗಿರುವಂತದ್ದು. ಆದ್ರೆ ನಮ್ಮಂತವರಿಗೆ ಈ ಒಂದು ಫಸ್ಟ್ ಶ್ಲೋಕ ಏನಿದೆಯಲ್ಲ, ಅದು ತುಂಬಾನೇ ಪ್ರಭಾವ ಬೀರುವಂತದ್ದು. ನಾವು ತುಂಬಾನೇ ಗಮನಿಸಬೇಕಾಗಿರುವಂತ ವಿಷಯ ಒಂದು ಇಲ್ಲಿದೆ. ಏನಂದ್ರೆ, ಧೃತರಾಷ್ಟ್ರ ನೋಡ್ತೀರಾ ನೀವು, ಅವ ಅಧರ್ಮಿ ಅಂತ ಹೇಳಿ ನಿಮ್ಗೆ ಗೊತ್ತು. ಆದ್ರೆ ಅವನು ಬಳಸ್ತಾ ಇರುವಂತ ಪದ ಏನು? ಧರ್ಮ ಕ್ಷೇತ್ರೆ ಕುರುಕ್ಷೇತ್ರೇ. ಧರ್ಮ ಅಂತ ಹೇಳ್ತಾನೆ, ಕ್ಷೇತ್ರ ಅಂತ ಹೇಳ್ತಾನೆ, ಕುರು ಕ್ಷೇತ್ರ ಅಂತ ಹೇಳ್ತಾನೆ. ಯಾಕೆ ಧರ್ಮ ಕ್ಷೇತ್ರ ಕುರುಕ್ಷೇತ್ರ? ಸಮವೇತಾಯುತ್ಸವ. ಎಲ್ಲ ನನ್ನ ಮಕ್ಕಳು ಅಲ್ಲಿ ಸೇರಿದ್ದಾರೆ, ಪಾಂಡವರು ಸೇರಿದ್ದಾರೆ. ಮತ್ತೆ ಇಲ್ಲಿ ಮಾಮಕ ಪಾಂಡವಶ್ಚವ. ಮಾಮಕ ಅಂದ್ರೆ ನನ್ ಮಕ್ಕಳು, ಪಾಂಡವನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಕಿಂ ಕೂರ್ವತ್ ಸಂಜಯ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾನೆ. ಯಾಕೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಹೇಳ್ತಾರೆ ಅಂದ್ರೆ, ಈಗ ನಿಮ್ಗೆಲ್ರಿಗೂ ಗೊತ್ತು ವಂಶಾವಳಿ. ಹೀಗೆ ಮಹಾಭಾರತದಲ್ಲಿ ನಿಮ್ಗೆ ಯಾರೆಲ್ಲರೂ ಪಾಂಡವರು ಯಾರು, ಕೌರವರು ಯಾರು ಅಂತ ಹೇಳಿ ನಿಮ್ಗೆ ಗೊತ್ತು. ಇದನ್ನ ಇನ್ನೂ ಆಳವಾಗಿ ನಿಮ್ಗೆ ಆಳವಾದ ಅಧ್ಯಯನದಲ್ಲಿ ನೀವು ತಿಳ್ಕೊಳ್ತೀರಾ. ಇಲ್ಲಿ ಈ ಕುರು ವಂಶ ಅಂತ ಹೇಳ್ತೇವೆ, ಇವ್ರು ಕೌರವರು. ಆದ್ರೆ ಪಾಂಡವರಿಗೆ ಪಾಂಡವರು ಅಂತ ಇಲ್ಲಿ ಕರೀತಾರೆ. ಅವ್ರು ಕೂಡ ಕುರುಗಳೇ, ಆದ್ರೆ ಪಾಂಡವರು ಅಂತ ಹೇಳಿ ವ್ಯತ್ಯಾಸವನ್ನ ತೋರಿಸ್ತಾ ಇರುವಂತದ್ದು ಯಾರು? ನಮ್ಮ ಧೃತರಾಷ್ಟ್ರ. ಇಲ್ಲಿ ಕುರು ಅಂತ ಹೇಳಿ ಯಾಕೆ ಬಂತು, ಕ್ಷೇತ್ರಿ ಅಂತ ಯಾಕೆ ಬಂತು, ಆದ್ರೆ ಕುರು ಕ್ಷೇತ್ರ ಅನ್ನುವಂಥದ್ದು ಧರ್ಮ ಯಾಕಾಗಿದೆ ಅನ್ನೋದಕ್ಕೆ ಒಂದು ಹಿನ್ನೆಲೆಯೇ ಇದೆ. ನಾವೆಲ್ಲರೂ ಕೂಡ ಭರತ ವಂಶದವರು, ಹಾಗಾಗಿ ನಮ್ಮ ದೇಶಕ್ಕೆ ಭಾರತ ಅಂತ ಬಂದಿದೆ. ಆ ವಂಶಾವಳಿ ಪ್ರಾರಂಭ ಆಗಿರೋದೇ ಭರತ ಮಹಾರಾಜನಿಂದ. ಅಷ್ಟೊಂದು ಧರ್ಮಿಷ್ಠನಾಗಿದ್ದಂತೆ ಅವನು. ಆ ಒಂದು ವಂಶಾವಳಿಯಲ್ಲೇ ಬಂದಿರುವಂತದ್ದು ಯಾರು? ಕುರು ಅನ್ನುವಂಥವನು. ಈ ಕುರು ರಾಜ ಹೇಗಿದ್ದಂದ್ರೆ ತುಂಬಾ ಧರ್ಮಿಷ್ಠನಾಗಿದ್ದ. ಇಷ್ಟು ಧರ್ಮಿಷ್ಠನಾಗಿದ್ದಂತಂದ್ರೆ ತನ್ನ ಸ್ವಂತದನ್ನ ಬಿಟ್ಟು ತನ್ನ ಪ್ರಜೆಗಳಿಗೆ ಅವನು ಧರ್ಮದ ಧಾರೆಯನ್ನ ಎರಿಬೇಕು, ನನ್ನ ಭೂಮಿ ಒಂದು ಧರ್ಮದ ಭೂಮಿ ಆಗ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಕಾರ್ಯವನ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಒಂದು ದಿನ ಈ ಒಂದು ಕ್ಷೇತ್ರದಲ್ಲಿ, ಅದು ಮೊದಲು ಕ್ಷೇತ್ರ ಆಗಿತ್ತಷ್ಟೇ, ಕುರು ಆಗಿರ್ಲಿಲ್ಲ, ಧರ್ಮ ಆಗಿದ್ದಿಲ್ಲ, ಕ್ಷೇತ್ರ. ಆ ಒಂದು ತನ್ನ ಏನು ರಾಜಭಾರ ಆಳ್ತಾ ಇದ್ದ ಆ ಒಂದು ಭೂಮಿಯಲ್ಲಿ ತಪಸ್ಸಿಗೆ ಕೂತ್ಕೊಳ್ತಾನೆ. ತಪಸ್ಸಿಗೆ ಕೂತ್ಕೊಂಡು ಅವನು ಯಮನ ತಪಸ್ಸನ್ನ ಮಾಡ್ತಾನೆ. ಯಮನಿಗೆ ತಪಸ್ಸನ್ನ ಮಾಡ್ತಾನೆ. ತಪಸ್ಸು ಮಾಡಿ ತುಂಬಾ ದಿನಗಳ ಮೇಲೆ ಅವನು ಬಂದು ಏನ್ ಬೇಕು ನಿನಗೆ ಅಂತ ಕೇಳಿದಾಗ, ನನಗೆ ನಿನ್ನ ಒಂದು ಕೋಣ ಬೇಕು ಅಂತ ಹೇಳ್ತಾನೆ. ಯಮನ ಒಂದು ವಾಹನನೇ ಕೋಣ ಅಲ್ಲ, ಹಾಗಾಗಿ ನನ್ನ ಕೋಣ ಬೇಕು ಅಂತ ಹೇಳ್ತಾನೆ. ಸೊ ಕೋಣ ಯಮನಿಂದ ಪಡ್ಕೊಳ್ತಾನೆ. ಆಮೇಲೆ ಇನ್ನೊಮ್ಮೆ ಮತ್ತೆ ಅವನು ತಪಸ್ಸಿಗೆ ಕೂಡ್ತಾನೆ. ಯಾರು? ಕುರು. ತಪಸ್ಸಿಗೆ ಕೂತ್ಕೊಂಡು ಶಿವನಿಗೆ ತಪಸ್ಸು ಮಾಡ್ತಾನೆ. ಈ ಬಾರಿ ಶಿವನ ಹತ್ರ ಇರೋದೇನು? ನಂದೆ. ಅವಾಗ ಶಿವ ಪ್ರಸನ್ನನಾಗಿ ನಿನ್ಗೆ ಏನ್ ಬೇಕು ಅಂತ ಕೇಳಿದಾಗ ಕುರು ಹೇಳ್ತಾನೆ, ನನಗೆ ನಂದಿ ಕೊಡು ಅಂತ ಹೇಳಿ. ಅವಾಗ ಆಯ್ತು ಅಂತ ಹೇಳಿ, ಯಾಕಂದ್ರೆ ಭಕ್ತರು ಏನೇ ಕೇಳಿದ್ರು ಕೂಡ ಕೊಡುವಂತಹ ಒಂದು ಧಾರಾಳು ಗುಣ ಅವ್ರದ್ದಾಗಿರತ್ತೆ. ಭಕ್ತರ ಇಚ್ಛೆನ ಪೂರ್ಣ ಮಾಡುವಂಥದ್ದು. ಹೀಗೆ ಅವರು
ನಂದಿಯನ್ನ ಕೊಡ್ತಾರೆ. ಹೀಗೆ ನಂದಿ ಮತ್ತೆ ಕೋಣವನ್ನ ತಗೊಂಡು ಅವನು ಒಂದು ಬಂಗಾರದ ನೇಗಿಲನ್ನ ಮಾಡಿ ಅವನನ್ನ ಉಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ ಆ ಒಂದು ಭೂಮಿಯನ್ನ. ಎಲ್ರು ಕೇಳ್ತಾರೆ ಏನ್ ಮಾಡ್ತಾ ಇದ್ದಾನೆ ಈ ಕುರು ರಾಜ, ಏನಾದ್ರೂ ತಲೆ ಕೆಟ್ಟಿದೆಯಾ ಇವನಿಗೆ, ಕೋಣನ ತಗೊಂಡು ನಂದಿನ ತಗೊಂಡು ಉಳ್ತಾ ಇದ್ದಾನಲ್ಲ ಅಂತ ಹೇಳಿ ಕೇಳಿದಾಗ ಅವಾಗ ಎಲ್ಲ ದೇವತೆಗಳು ಬಂದು ಕೇಳಿದಾಗ ನಾನಿಲ್ಲಿ ಇದನ್ನ ಧರ್ಮಕ್ಷೇತ್ರ ಮಾಡ್ಬೇಕು ಅಂತ ಇದ್ದೀನಿ, ಹಾಗಾಗಿ ಉಳ್ತಾ ಇದ್ದೇನೆ. ಆಮೇಲೆ ಹೇಗಾಗತ್ತೆ ನನ್ಗೆ ಇದು ಧರ್ಮಕ್ಷೇತ್ರ ಅಂತ ಹೇಳಿ ಕೇಳಿದಾಗ ಈ ಒಂದು ನನ್ನ ಅಂಗಾಂಗಗಳಲ್ಲಿ ಇರುವಂತಹ ಎಲ್ಲಾ ಧರ್ಮದ ಅಂಶಗಳು, ಸಂಯಮ, ಶಾಂತಿ, ಮನೋಭಾವ, ಧಾರಾಳತನ, ಸಹಾನುಭೂತಿ, ಇವೆಲ್ಲದರದೊಂದಿಗೆ ನನ್ನ ಅಂಗಾಂಗಗಳನ್ನ ಇದರಲ್ಲಿ ನಾನು ಬೀಜವನ್ನಾಗಿ ಬಿತ್ತಿ ನಾನು ಧರ್ಮಕ್ಷೇತ್ರವನ್ನ ಮಾಡ್ತೀನಿ ಅಂತ. ಸೊ ಇವನಿಗೆಲ್ಲ ಹುಚ್ಚಿಡಿದಿದೆ ಅಂತ ಎಲ್ರು ಕೂಡ ಹೋಗ್ತಾರೆ. ಅವಾಗ ಮತ್ತೆ ವಿಷ್ಣು ಬರ್ತಾನೆ ಪ್ರಸನ್ನನಾಗಿ. ಯಾಕೆ ನೀ ಕುರು ಹೀಗೆ ಮಾಡ್ತಾ ಇದ್ದೀಯಾ ಅಂತ. ಇಲ್ಲ, ನನಗೆ ನನ್ನ ಭೂಮಿಯನ್ನ ಧರ್ಮಕ್ಷೇತ್ರವನ್ನಾಗಿ ಮಾಡ್ಬೇಕು. ಯಾಕೆಂದ್ರೆ ನನ್ನ ಪ್ರಜೆಗಳೆಲ್ಲರೂ ಕೂಡ ಧರ್ಮಿಷ್ಠರಾಗ್ಬೇಕು, ಅವ್ರಿಗೂ ಕೂಡ ಧರ್ಮವನ್ನ ಪಾಲಿಸಿ ಅವರು ಭಗವಂತ ಧಾಮಕ್ಕೆ ಹೋಗ್ಬೇಕು. ಹಾಗಾಗಿ ಧರ್ಮ ಇಲ್ಲಿ ಸ್ಥಾಪಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನನ್ನ ಒಂದು ಉದ್ದೇಶ ಇದೆ ಅಂತ ಹೇಳಿದಾಗ, ಹಾಗಿದ್ರೆ ಏನ್ ಮಾಡ್ತೀಯ, ಎಲ್ಲಿದೆ ಧರ್ಮ ಅನ್ನೋ ಬೀಜ ಎಲ್ಲಿದೆ ಅಂತ ಕೇಳ್ತಾನೆ. ಯಾಕಂದ್ರೆ ಉಳ್ಬೇಕಂದ್ರೆ ಬೀಜ ಬೇಕಲ್ಲ. ಆ ಬೀಜ ಎಲ್ಲಿದೆ ಅಂತ ಕೇಳಿದಾಗ ಕುರು ಹೇಳ್ತಾನೆ, ನನ್ನ ಒಂದು ದೇಹನೇ ನಾನೇ ಬೀಜನಾಗಿದ್ದೇನೆ, ನನ್ನ ಒಂದು ದೇಹವನ್ನ ಚಿಕ್ಕದಾಗಿ ನೀನು ಕಣವಾಗಿ ಕಟ್ ಮಾಡಿ ಈ ಒಂದು ಹೊಲದಲ್ಲಿ ಬಿತ್ತು ಅಂತ ಹೇಳಿದಾಗ ಭಗವಂತ ಮೊದಲೇದಾಗಿ ಕಣ್ಣಿ, ಕಾಲು, ಎಲ್ಲ ಎದೆ ಎಲ್ಲಾನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಬಿತ್ತುತ್ತಾನೆ ಎಲ್ಲ ಕಡೆಗೂ ಕೂಡ. ಯಾಕಂದ್ರೆ ಅಷ್ಟೊಂದು ಧರ್ಮಗಳು ಅವನಲ್ಲಿ ಇತ್ತಂತೆ. ಯಾರಲ್ಲಿ? ಕುರುವಿನಲ್ಲಿ ಎಲ್ಲ ಕಡೆ ಬಿತ್ತುತ್ತಾನಂತೆ. ಬಿತ್ತಿ ಆದ್ಮೇಲೆ ಕೊನೆಗೆ ತಲೆ ಉಳ್ಕೊಂತಂತೆ. ತಲೆ ಉಳ್ಕೊಂಡಾಗ ಏನ್ ಮಾಡ್ಲಿ ಅಂತ ಸಾಕು ಅಂತ ಕೇಳಿದಾಗ, ಇಲ್ಲ, ನನ್ನ ತಲೆನೂ ಕೂಡ ನೀನ್ ಕಟ್ ಮಾಡಿ ಬಿತ್ತಬೇಕು, ಪೂರ್ಣವಾಗಿ ನನ್ನನ್ನ ಈ ಒಂದು ಭೂಮಿಯಲ್ಲಿ ಬಿತ್ತಿ ಧರ್ಮಕ್ಷೇತ್ರವನ್ನಾಗಿ ಮಾಡು ಅಂತ ಹೇಳಿದಾಗ ಅವಾಗ ಅಲ್ಲಿ ಎಲ್ಲ ಬಿತ್ತಿ ಧರ್ಮಕ್ಷೇತ್ರವನ್ನಾಗಿ ಮಾಡ್ತಾನೆ. ಆಮೇಲೆ ಭಗವಂತ ಪ್ರಸನ್ನಗೊಂಡು ಕುರುವನ್ನ ಮತ್ತೆ ಮರು ಜೀವವನ್ನ ಕೊಟ್ಟು, ನಾನು ನಿನ್ನಿಂದ ಪ್ರಸನ್ನನಾಗಿದ್ದೇನೆ, ನಿನಗೇನ್ ಬೇಕು ಕೇಳು ಅಂತ ಹೇಳಿದಾಗ ಅವಾಗ ಕುರು ಹೇಳ್ತಾನಂತೆ, ನನ್ನ ಪ್ರಜೆಗಳು ಯಾವಾಗ್ಲೂ ಕೂಡ ಈ ಧರ್ಮ ದಿಂದಾನೇ ಇರಬೇಕು ಇಲ್ಲಿ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿ ಅವರ ಪ್ರಜೆಗಳಿಗೆ ಹಾರೈಸ್ತಾನಂತೆ. ಮತ್ತೆ ಜೊತೆಗೆ ನಿನಗೇನ್ ಬೇಕು ಕೇಳು ಅಂತ ಹೇಳಿದಾಗ, ನನಗೇನು ಬೇಡ, ಇದೇನು ನಾನು ನನ್ನನ್ನ ಚಿಕ್ಕ ಒಂದು ಬೀಜವನ್ನಾಗಿ ನೀನು ಬಿತ್ತಿದೀಯಾ, ಸೊ ಈ ಒಂದು ಕ್ಷೇತ್ರಕ್ಕೆ ನನ್ನ ಹೆಸರನ್ನ ಕೊಡು, ಹಾಗಾಗಿ ಇದು ಧರ್ಮಕ್ಷೇತ್ರವಾಗ್ಲಿ ಅಂತ ಹೇಳಿದಾಗ ಅವಾಗ ಭಗವಂತ ತಥಾಸ್ತು ಅಂತ ಹೇಳಿ ಆ ಕ್ಷೇತ್ರಕ್ಕೆ ಕುರುಕ್ಷೇತ್ರ ಧರ್ಮಕ್ಷೇತ್ರ ಅಂತ ಹೇಳಿ ಇದೆ. ಹಾಗಾಗಿ ಅವನಿಗೆ ಎಲ್ಲೋ ಒಂದು ತಳಮಳ ನೋಡಿ, ಧೃತರಾಷ್ಟ್ರ ಈ ಒಂದು ಶಬ್ದ ಹೇಳಿದಾನೆ ಅಂತಂದ್ರೆ ಏನ್ ಗೊತ್ತಾಗುತ್ತೆ ನಮ್ಗೆ ಈ ಕಥೆಯಿಂದ? ಧೃತರಾಷ್ಟ್ರ ಎಲ್ಲೋ ಒಂದು ತಳಮಳ ಇದೆ, ಧರ್ಮಕ್ಷೇತ್ರದ ಕುರುಕ್ಷೇತ್ರ. ಒಂದೆಂದು ಭಯ ಅವನಿಗೆ ಕಾಣ್ತಾ ಇದೆ, ಧರ್ಮ ಏನು ಅಧರ್ಮ ಏನು ಅನ್ನೋದು ಅವನಿಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಪಾಂಡವರ ಮಕ್ಕಳು ಧರ್ಮಿಷ್ಠರು, ನನ್ನ ಮಕ್ಕಳು ಅಧರ್ಮಿಷ್ಠರು ಅಂತ ಗೊತ್ತು. ಹಾಗಾದ್ರೆ ಕುರು ಕೇಳಿರೋದು ಏನು ಗೊತ್ತಾ ವಿಷ್ಣುವಿನಿಗೆ? ಏನೇ ಮುಂದೆ ಇಲ್ಲಿ ಸಂಚಾಲನೆ ಆಗ್ಲಿ, ಯಾವುದೇ ಯಜ್ಞ ಯಾಗಾದಿಗಳು ನಡೀಲಿ, ಧರ್ಮದಕ್ಕೆ ಜಯವಾಗ್ಲಿ ಅಂತ ಹೇಳಿರ್ತಾನೆ ವಿಷ್ಣು. ಏನೇ ಯಾಗಾದಿಗಳು, ಯಜ್ಞಗಳು, ಯುದ್ಧಗಳು ನಡೆದ್ರು ಕೂಡ ಧರ್ಮಕ್ಕೆ ಜಯವಾಗ್ಲಿ ಅನ್ನುವಂಥ ಆಶೀರ್ವಾದವನ್ನ ವಿಷ್ಣು ಕೊಟ್ಟಿರ್ತಾನೆ ಕುರುಗೆ. ಯೋಚನೆ ಮಾಡಿ. ಹಾಗಾಗಿ ಅದು ಒಂದು ಭಯ ಇಲ್ಲಿ ಕಾಣಿಸುತ್ತೆ ಅನ್ಸುತ್ತೆ. ಹಾಗಾಗಿ ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ಕೂಡ್ಕೊಂಡು ಇವರು ಏನ್ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಷಯವನ್ನ ಗಮನಿಸಿ, ಇಲ್ಲಿ ಮಾಮಕ ಅಂತ ಹೇಳ್ತಾ ಇರುವಂತದ್ದು, ಅಂದ್ರೆ ಅವನಲ್ಲಿ ತಾರತಮ್ಯ ಕಾಣ್ತಾ ಇದೆ. ನಾನ್ ಪಾಂಡವ ಮಕ್ಕಳು ಅನ್ನುವಂಥ ತಾರತಮ್ಯವನ್ನು ನಮ್ಗೆ ಇಲ್ಲಿ ಕಾಣಿಸುತ್ತೆ. ಹೀಗೆ ಇಲ್ಲಿ ನೋಡಿ, ಧರ್ಮಕ್ಷೇತ್ರ, ಮಾಮಕ, ಪಾಂಡವ, ಕಿಮಕೂರ್ವತ ಅಂತ ಇಲ್ಲಿ 3 ವಿಷಯಗಳನ್ನ ನಾವು ನೋಡ್ತಾ ಇದ್ದೇವೆ. ಒಂದು, ಹಾಲು ಏನಾಗ್ತಾ ಇದೆ ಇಲ್ಲಿ ಉಕ್ಕಿ ಬರ್ತಾ ಇದೆ. ಮತ್ತೆ ಇಲ್ಲಿ ಧರ್ಮ, ಅದು ಒಂದು ಹಾಲ್ ಅನ್ನುವಂಥದ್ದು ಧರ್ಮವಾದಂತಹ ಧರ್ಮಕ್ಷೇತ್ರ. ಹಾಗಾಗಿ ನಾವು ಮನೆ ಓಪನಿಂಗ್ ವೇಳೆಯಲ್ಲಿ ಏನ್ ಮಾಡ್ತೇವೆ, ಹಾಲನ್ನ ಉಕ್ಕಿಸ್ತೇವೆ, ಮನೆ ತುಂಬಾ ಹಾಲ್ ಇರ್ಲಿ ಅಂತ ಹೇಳಿ, ಅಂದ್ರೆ ಒಳ್ಳೇದಿರ್ಲಿ ಅಂತ ಅದರ ಅರ್ಥ ಅಲ್ಲ. ಹಾಗೆ ಒಳ್ಳೇದಿರ್ಬೇಕು ಅನ್ನೋಂಥ ಯೋಚನೆಯಲ್ಲಿ ಇವನೇನ್ ಮಾಡ್ತಾ ಇದ್ದಾನೆ, ಆ ಹಾಲಿಗೆ ಹುಳಿ ಹಿಂಡುತ್ತಾ ಇದ್ದಾನೆ. ನೋಡಿ, ಅದು ಹಾಲು ಒಡೆದು ಏನಾಗಿದೆ, ಒಡೆದು ಹೋಗಿದೆ ಹಾಲು. ಯಾವಾಗ ಹೊಡಿಯುತ್ತೆ? ಹುಳಿ ಹಿಂಡಿದಾಗ ತಾನೆ ಹೊಡಿಯೋದು. ಸೊ ಯಾರು ಹುಳಿ ಹಿಂಡಿದ್ರು ಇಲ್ಲಿ? ಮಾಮಕ ಪಾಂಡವಾಶ್ಚೈವ, ನನ್ನ ಮಕ್ಕಳು ಪಾಂಡವಿನ ಮಕ್ಕಳು ಅನ್ನುವಂಥ ತಾರತಮ್ಯ ಏನ್ ತೋರಿಸುತ್ತಲ್ಲ, ಇದು ಮಾಮಕಃ ಪಾಂಡವ. ಅಂದ್ರೆ ಆ ಒಂದು ಹಾಲಿನಲ್ಲಿ ಹುಳಿ ಹಿಂಡುವಂತ ಕೆಲಸವನ್ನ ಇವನು ಮಾಡ್ತಾ ಇದ್ದಾನೆ. ಅವಾಗ ಕಿಮಕೂರ್ವತ ಅಂತ ಹೇಳ್ತಾ ಇದ್ದಾನೆ. ಕಿಮಕೂರ್ವತ ಅಂದ್ರೆ ಏನ್ ಮಾಡ್ಬೇಕು? ಈಗ ಹಾಲು ಒಡೆದೋಯ್ತು, ಏನ್ ಮಾಡ್ತೀರಾ ನೀವು? ಬಿಸಾಕೋದಿಲ್ಲ. ಹಾಲು ಒಡೆದೋದ್ರೆ ಏನ್ ಮಾಡ್ತೀರಾ? ಅದನ್ನ ರಸಗುಲ್ಲಾನ ಮಾಡ್ತಿರ್ತಾನೆ, ಅಥವಾ ಕೆಲವೊಬ್ರು ಶ್ರೀಖಂಡನ ಮಾಡ್ತಾರೆ ಅಲ್ಲ, ಏನೋ ಒಂದು ನಾವು ಅದರಿಂದ ತಯಾರಿಸ್ತೇವೆ. ಹಾಗಾಗಿ ಅವರು ಕಿಮಕೂರ್ವತ ಅಂತಂದ್ರೆ ಏನೇ ಆಗ್ಲಿ, ಹಾಲು ಒಡೆದ್ರು ಕೂಡ, ಹಾಲು ಉಕ್ಕಿದ್ರು ಕೂಡ ನನ್ನ ಮಕ್ಕಳಿಗೆ ಬೇಕು, ಹಾಲು ಒಡೆದ್ರು ಕೂಡ ನನ್ನ ಮಕ್ಕಳಿಗೆ ಬೇಕು ಅಂತ ಹೇಳಿ ಅವನು ಹೇಳ್ತಾ ಇರುವಂತದ್ದು ಇಲ್ಲಿ. ಅಂದ್ರೆ ಹಾಲು ಒಡೆದ್ರೆ ನಾನು ಶ್ರೀಖಂಡ್ ಮಾಡ್ತೇನೆ, ನಾನು ರಸಗುಲ್ಲಾ ಮಾಡ್ತೇನೆ, ನನ್ನ ಮಕ್ಕಳಿಗೆ ಕೊಡ್ತೇನೆ. ನೋಡಿ, ಅಲ್ಲಿನೂ ಕೂಡ ನನ್ನವರು ಬೇರೆಯವರ ಮಕ್ಕಳು ಅನ್ನುವಂತ ಒಂದು ತಾರತಮ್ಯವನ್ನ ಈ ಒಂದು ಸಾದೃಶ್ಯದಿಂದ ನಾವು ತಿಳ್ಕೊಳ್ಬಹುದು. ಹೀಗೆ ದುರ್ಯೋಧನ ಯುದ್ಧ ಭೂಮಿಯನ್ನ
ತನ್ನ ಒಂದು ಸಂಜಯನ ಒಂದು ದೃಷ್ಟಿಯಿಂದ ನೋಡ್ತಾನೆ. ಯಾಕೆ ಧೃತರಾಷ್ಟ್ರನೇ ಫಸ್ಟ್ ತಗೊಂಡಿರುವಂತದ್ದು ನಮ್ಗೆ ಪ್ರಶ್ನೆ ಅಲ್ಲ. ಎಷ್ಟೋ ಹೀರೋಗಳನ್ನ ನಾವು ಫಸ್ಟ್ ನೋಡಿ ಹೀರೋನ ಬಹಳ ತುಂಬಾ ಸ್ಟೈಲಿಶ್ ಆಗಿ ತೋರಿಸ್ತಾರೆ ಎಲ್ಲಾ ಮೂವಿಗಳಲ್ಲಿ ನೋಡಿದಾಗ. ಇಲ್ಲಿ ಏನಿದೆ ಧೃತರಾಷ್ಟ್ರನನ್ನ ಫಸ್ಟ್ ಕೊಟ್ಟಿರುವಂತದ್ದು. ಯಾಕೆ ಕೊಟ್ಟಿರೋದು ಅಂದ್ರೆ ಅದು ಒಂದು ಅಜ್ಞಾನದ ಸಂಕೇತ. ನೋಡಿ, ಹುಟ್ಟು ಕುರುಡ ಅಜ್ಞಾನದ ಸಂಕೇತ. ಆ ಅಜ್ಞಾನದಿಂದಾನೇ ಅವನ ಒಂದು ಮೋಹದಿಂದಾನೇ ಈ ಎಲ್ಲ ಯುದ್ಧಕ್ಕೆ ಕಾರಣ ಆಯ್ತು ಅನ್ನೋದು ಗೊತ್ತಾಗುತ್ತೆ. ಹಾಗೆ ನೀವು ಎಲ್ಲ ನೋಡಿ, ನಾವು ನಮ್ ಜಾಗದಲ್ಲಿ ನಿಂತು ನೋಡಿದಾಗ ನಾವೆಲ್ಲ ಕೂಡ ಕಣ್ಣು ಇದ್ದ ಅಜ್ಞಾನಿಗಳು ಅಂತ ಕರಿತೇವೆ. ಅವನಿಗೇನೋ ದೃಷ್ಟಿ ಇರ್ಲಿಲ್ಲ. ಇಲ್ಲಿ ನಮ್ಗೆ ದೃಷ್ಟಿ ಇದೆ, ಆದ್ರೂ ಕೂಡ ನಾವು ಅಜ್ಞಾನಿಗಳು. ನಮ್ಗೂ ಕೂಡ ನೋಡಿ, ನಾನು, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಹೆಂಡತಿ ಅಲ್ಲ ಅಂತೀವಲ್ಲ. ನನ್ನ ಮಕ್ಕಳಿಗೆ ಎಲ್ಲ ಸಿಗ್ಬೇಕು, ನನಗೆ ಎಲ್ಲ ಆಸ್ತಿ ಬೇಕು. ಅಲ್ಲ, ನಮ್ ಕಡೆನೂ ಎಲ್ಲೇನೂ ಒಂದು ಕಡೆ ಕಾಣಿಸ್ತಾನೆ. ಧೃತರಾಷ್ಟ್ರನೂ ಇದ್ದಾನೆ, ದುರ್ಯೋಧನನೂ ಇದ್ದಾನೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಅಲ್ಲ. ಹಾಗಾಗಿ ನಿಮ್ಮ ಅಜ್ಞಾನವನ್ನ ತಿಳ್ಕೊಳ್ಳಿ ಫಸ್ಟ್. ಅದು ತಿಳ್ಕೊಂಡ್ರೆ ನೀವು ಹೋಗಿಸ್ಬಹುದು, ತಿಳ್ಕೊಂಡ್ರೆ ನಿಮ್ಗೆ ಜ್ಞಾನ ಸಿಗುತ್ತೆ. ಹಾಗಾಗಿ ಮೊದಲನೇ ಭಾಗದಲ್ಲಿ ಭಗವಂತ ಅಜ್ಞಾನ ಏನಿದೆ ಅನ್ನೋದನ್ನ ಹೇಳಿದಾನೆ. 2ನೇ ಚಾಪ್ಟರ್ದಿಂದ ಭಗವಂತ ಜ್ಞಾನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮೊದಲನೇ ಭಾಗದಲ್ಲಿ ಇರುವಂತದ್ದು ಅಜ್ಞಾನ. ಹಾಗಾಗಿ ನಮ್ಮ ಅಜ್ಞಾನವನ್ನ ಗುರುತಿಸಿ, ನಮ್ಮಲ್ಲಿ ಏನ್ ಅಜ್ಞಾನ ಇದೆ ಅದನ್ನ ತಿಳ್ಕೊಳ್ಳಿ ಅಂತ ಫಸ್ಟ್ ಭಗವಂತ ಹೇಳ್ತಾ ಇರುವಂತದ್ದು. ಹೀಗೆ ಧೃತರಾಷ್ಟ್ರನ ಮನಸ್ಥಿತಿಯನ್ನ ನಾವು ನೋಡ್ತೇವೆ. ಏನಿತ್ತು ಅವನ ಮನಸ್ಸಿನಲ್ಲಿ? ಅನುಮಾನ ಇತ್ತು. ಯಾವ ಅನುಮಾನ ಇತ್ತು? ಈ ಒಂದು ಜಾಗ ಕುರುಕ್ಷೇತ್ರ ಇದೆ. ಈಗಾಗಲೇ ಕತೆ ಹೇಳಿದ್ನಲ್ಲ ನಿಮ್ಗೆ, ಅದೇ ಅನುಮಾನ ಪಡ್ತಾನೆ. ಯಾಕೆ ಅನುಮಾನ? ಮೊದ್ಲೇ ವಿಷ್ಣು ಅವ್ರಿಗೆ ಆಶೀರ್ವಾದ ಮಾಡಿದ್ದಾನೆ. ಏನಂತ ಆಶೀರ್ವಾದ ಮಾಡಿದ್ದಾನೆ? ಈ ಒಂದು ಕ್ಷೇತ್ರ ಧರ್ಮಕ್ಷೇತ್ರ ಆಗ್ಲಿ, ಇಲ್ಲಿ ಏನೇ ಯಜ್ಞ ಯಾಗಾದಿ ಯುದ್ಧ ನಡೆದ್ರು ಕೂಡ ಧರ್ಮಕ್ಕೆ ಜಯ ಸಿಗ್ಲಿ ಅಂತ ಹೇಳ್ತಾನೆ ಕೇಳ್ತಾನೆ ಕುರು. ಹಾಗೆ ತಥಾಸ್ತು ಅಂತ ವಿಷ್ಣು ಹೇಳಿರ್ತಾನೆ. ಹಾಗಾಗಿ ಇಲ್ಲಿ ಅನುಮಾನ ಅವನಿಗೆ. ಯಾಕಂದ್ರೆ ಅವನಿಗೆ ಗೊತ್ತು ನನ್ನ ಮಕ್ಕಳು ಧರ್ಮ ಇಲ್ಲ, ಅಧರ್ಮಿ ಅಂತ. ಹಾಗಾಗಿ ಸೋಲ್ಬಹುದು ಅಂತ ಗೊತ್ತಿದೆ, ಆದ್ರೂ ಕೂಡ ಅವನು ಹಠ ಬಿಡ್ತಾ ಇಲ್ಲ. ಕುರುಕ್ಷೇತ್ರ ಧರ್ಮಸ್ಥಳ ಆಗಿದೆ, ಮತ್ತೆ ನನ್ನ ಸೈನ್ಯ ಹೇಗೆ ಗೆಲ್ಲುತ್ತೆ ಅನ್ನುವಂತ ಯೋಚನೆ. ಈಗ ನಾನು ಪರೀಕ್ಷೆ ಬರೆಯೋಕ್ಕಿಂತ ಮುಂಚೆ ನಾನು ಹೇಗ್ ಬರೀತೀನೋ ಇಲ್ಲೋ ಅಂತ ಇದ್ದಾಗ ನಮ್ಗೆ ಪಾಸಿಟಿವ್ನೆಸ್ ಬರುತ್ತಾ? ಇಲ್ಲ. ಹಾಗೆ ಇವನ್ಗೂ ಕೂಡ ಪ್ರಾರಂಭ ಆದಾಗ್ಲೇ ತಾನೇ ಒಂದು ಆಲೋಚನೆ ಮಾಡ್ತಾ ಇದ್ದಾನೆ, ಅನುಮಾನದಲ್ಲಿ ಇದ್ದಾನೆ. ಅನುಮಾನ ಯಾವಾಗ ಇರುತ್ತೋ ಅವಾಗ ಅದರ ಅರ್ಥ ಅವನಿಗೆ ಯಶಸ್ಸು ಇಲ್ಲ ಅನ್ನೋದು ತನಗೆ ಗೊತ್ತಾಗಿದೆ ಅಂತ ಅರ್ಥ. ಆಮೇಲೆ ಭಯಭೀತನಾಗಿದ್ದಾನೆ. ಯಾಕೆ? ತನ್ನ ಮಕ್ಕಳು ಅನ್ಯಾಯ, ತಾನು ಕೂಡ ಅನ್ಯಾಯ ಮಾಡಿದ್ದಾನೆ ಅವನಿಗೆ ಗೊತ್ತು. ಹಾಗಾಗಿ ಮತ್ ಬಾಂಧವ್ಯ ಏನು ನನ್ನ ಮಕ್ಕಳು ಅಂತ ಹೇಳಿ ಮೊದ್ಲಿಂದನೂ ಕೂಡ ಬಾಂಧವ್ಯನ ತೋರಿಸಿರುವಂತವ್ರು. ಯಾಕೆಂದ್ರೆ ಮೊದ್ಲೇ ಹೇಳಿರ್ತಾರೆ, ಯಾರು ದುರ್ಯೋಧನನ ದೂರಿಡಿ, ಅವನನ್ನ ಸೇರಿಸಬೇಡಿ, ಯಾಕಂದ್ರೆ ಅವನಿಂದ ನಿಮ್ಮ ಒಂದು ವಂಶ ಹಾಳಾಗುತ್ತೆ ಅಂತ. ಆದ್ರೂ ಕೂಡ ಅವನು ದುರ್ಯೋಧನನ್ನ ಬಿಡ್ಲಿಲ್ಲ, ಬಾಂಧವ್ಯದಿಂದ ಭಯಭೀತನಾಗಿ. ಮತ್ತೆ ಪಕ್ಷಪಾತ ನೋಡಿ, ನಾನು ನನ್ನದು ಅನ್ನುವಂಥದ್ದು. ಮಾಮಕ ಪಾಂಡವನ ಮಕ್ಕಳು ನನ್ನ ಮಕ್ಕಳು ಅನ್ನುವಂಥ ಮನಸ್ಥಿತಿ ನೋಡಿ. ನಮ್ ಕಡೆಗೂ ಇಲ್ವಾ ಇದು? ಇದೆ ಅಲ್ಲ. ಈ 3 ಸ್ಥಿತಿಗಳಿದೆ ನಮ್ಮಲ್ಲಿ. ಅನುಮಾನ ಇದೆ, ನಾನು ಯಾವಾಗೂ ತಪ್ಪು ಮಾಡಿದ್ರೆ ನನಗೆ ಅನ್ಸುತ್ತೆ ನಾನು ತಪ್ಪು ಮಾಡಿದ್ದೇನೆ. ಒಳಗಡೆ ಆದ್ರೂ ಅನಿಸ್ತಾ ಇರುತ್ತೆ, ಹೊರಗಡೆ ನಾನು ಬಾಯಿಂದ ನಾನು ನಿಜ ಹೇಳಿಲ್ಲ ಅಂದ್ರೂ ಕೂಡ ಒಳಗಡೆ ನನಗೆ ಗೊತ್ತಿರುತ್ತೆ ನಾನೇನು ತಪ್ಪು ಮಾಡಿದೆ ಅಲ್ಲ. ಅನುಮಾನ ನಮ್ಮಲ್ಲಿ ಇದೆ. ಭಯ ಕೂಡ ನಮ್ಮಲ್ಲಿ ಇದೆ. ನಾನು ಅನ್ಯಾಯ ಮಾಡಿದ್ರೆ ನಮ್ಗೆ ಭಯ ಇರುತ್ತೋ ಇಲ್ವೋ? ಬಂದೇ ಬರುತ್ತೆ. ಬಾಂಧವ್ಯ, ನಮ್ಮವರು ತಮ್ಮವರು ನನ್ನ ಮಕ್ಕಳು ಅನ್ನುವಂಥ ಬಾಂಧವ್ಯನ ಕೂಡ ನಮ್ಮಲ್ಲಿದೆ. ಪಕ್ಷಪಾತ ಕೂಡ ಮಾಡ್ತೇವೆ, ನನ್ನ ಮಕ್ಕಳು ಅಂತ, ನನ್ನ ಅಣ್ಣನ ಮಕ್ಕಳು ನನ್ನ ಮಕ್ಕಳು. ಸೊ ಅವಳು ಹೆಣ್ಣು, ನಾನು ಗಂಡು, ನೋಡಿ ತಾರತಮ್ಯವನ್ನ ಇಲ್ಲಿ. ಸೊ ಇದು ಮನಸ್ಥಿತಿ ನಮ್ದು ಕೂಡ ಇದೆ ಅಲ್ಲ. ನಾವು ಇಲ್ಲಿ ನಮ್ಮಲ್ಲಿ ಕೂಡ ಧೃತರಾಷ್ಟ್ರನ ಇದ್ದಾನೆ. ಹೀಗಾಗಿ ಬಾಂಧವ್ಯದ ವಿರುದ್ಧ ವಾತ್ಸಲ್ಯವನ್ನ ನಾವು ನೋಡ್ತೇವೆ. ಬಾಂಧವ್ಯದ ವಿರುದ್ಧ ವಾತ್ಸಲ್ಯ ಅಂದ್ರೆ ನಮ್ಮ ವಾತ್ಸಲ್ಯ ಆ ಬಾಂಧವ್ಯಕ್ಕೆ ಒಳಗಾಗಿ ನಮ್ಮನ್ನ ಕುರುಡರನ್ನಾಗಿ ಮಾಡುತ್ತೆ ಅನ್ನೋದು ಇದು ತಿಳಿಸುತ್ತೆ. ಈಗ ಯಾಕೆ ಈ ಯುದ್ಧ ಪ್ರಾರಂಭ ಆಯ್ತು ಅಂತಂದ್ರೆ, ಕೇವಲ ನಿಮ್ಗೆಲ್ಲ ಗೊತ್ತು, ಎಷ್ಟೋ ಸಲಿ ಸಂಧಾನಕ್ಕೆ ಕೃಷ್ಣ ಕೂಡ ಹೋದ. ಅವರನ್ನ ಭಯಪಡಿಸ್ಲಿಕ್ಕೆ ವಿಶ್ವರೂಪವನ್ನ ಕೂಡ ದುರ್ಯೋಧನಿಗೆ ತೋರಿಸಿದ. ದುರ್ಯೋಧನಿಗೆ ಅವಕಾಶವನ್ನ ಕೊಟ್ಟ ಬದಲಾಯಿಸ್ಲಿಕ್ಕೆ. ಧೃತರಾಷ್ಟ್ರನಿಗೂ ಕೂಡ ತಿಳಿ ಹೇಳಿದ್ರು ಕೂಡ ಅವರು ಒಂದ್ ಸ್ವಲ್ಪನೂ ಕೂಡ ಕೇಳಲಿಲ್ಲ. ಒಂದ್ 5 ಗ್ರಾಮಗಳನ್ನಾದ್ರೂ ಕೊಡು ಅಂತ ಪಾಂಡವರು ಕೇಳಿದಾಗನು ಕೂಡ ನಾನು ಕೊಡೋದಿಲ್ಲ, ಒಂದು ಸೂಜಿ ಮೊನೆಯಷ್ಟುನು ನಿಮ್ಗೆ ಜಾಗ ಕೊಡೋದಿಲ್ಲ ಅನ್ನುವಂತ ಒಂದು ವಾದವನ್ನ ಅಥವಾ ಒಂದು ಮಂಡನೆಯನ್ನ ದುರ್ಯೋಧನ ಮಾಡ್ತಾನೆ. ಹಾಗಾಗಿ ಒಂದ್ ವೇಳೆ ಏನಾದ್ರೂ ಕೊಟ್ಟಿದ್ರೆ ಏನಾಗ್ತಿತ್ತು? ಏನ್ ಫಲಿತಾಂಶ ಇರ್ತಿತ್ತು? ಯೋಚನೆ ಮಾಡಿ. ಒಂದ್ ವೇಳೆ ಏನಾದ್ರೂ ಆ ಜಾಗ ಕೊಟ್ಬಿಟ್ಟಿದ್ರೆ ನಾವೆಲ್ಲರೂ ಕುತ್ಕೊಂಡು ಇಲ್ಲಿ ಭಗವದ್ಗೀತೆ ಓದ್ತಿರ್ಲಿಲ್ಲ. ಇದೇ ಫಲಿತಾಂಶ ಅಲ್ಲ. ಎಲ್ಲ ಭಗವಂತನ ನಿರ್ಧಾರ. ನಾವೇನೇ ಮಾಡ್ಬೇಕಿದ್ರು ಕೂಡ ಭಗವಂತನ ನಿರ್ಧಾರ. ಹಾಗಾಗಿ ನಮ್ಗೆ ಅವಕಾಶ ತಂದು ಕೊಟ್ಟಿರುವಂತದ್ದು
ಒಂದು ರೀತಿಯಿಂದ ಈ ಏನು ಅಧರ್ಮಿಗಳ ನಾಶವನ್ನ ಮಾಡಿ ಧರ್ಮಿಷ್ಠರ ಉದ್ಧಾರವನ್ನ ಮಾಡ್ಬೇಕು ಅಂತ ಭಗವಂತ ಬಂದ್ನೋ ಅವ್ರ ಮೂಲಕನೇ ನಮ್ಗೆ ಸಿಕ್ಕಿರುವಂತದ್ದು. ನಾವೆಲ್ಲರೂ ಹೇಳ್ತೇವೆ ಅರ್ಜುನ ಕಾರಣ ನಮ್ಗೆ, ಯುಧಿಷ್ಠರ ಕಾರಣ ನಮ್ಗೆ. ಕಾರಣ ಹೌದು, ಮುಖ್ಯವಾದ ಕಾರಣ ಅವರು. ಆದ್ರೆ ಇವರು ಅಧರ್ಮಿಗಳು ಇರ್ಲಿಲ್ಲ ಅಂದ್ರೆ ನಮ್ಗೆ ಭಗವದ್ಗೀತಾ ಸಿಕ್ತಿತ್ತ? ಇಲ್ಲ. ಹಾಗಂತ ಹೇಳಿ ಅಧರ್ಮಿಗಳು ಇರ್ಬೇಕು ಅಂತ ಇಲ್ಲ. ಅಧರ್ಮಿಗಳಿದ್ರೆ ಯಾವ ಒಂದು ಅವರಿಗೆ ಗತಿ ಬರುತ್ತೆ ಅನ್ನೋದನ್ನು ಕೂಡ ತಿಳಿಸಿಕೊಟ್ಟಿರುವಂತದ್ದು ಇಲ್ಲಿ. ನೀನು ಹೀಗಿದ್ರೆ ನಿನ್ಗೆ ಇದ್ ಗತಿ ಆಗತ್ತೆ ಅನ್ನೋದನ್ನ ತಿಳಿಸಿಕೊಟ್ಟಿರುವಂತದ್ದು. ಓಕೆ. ಆಮೇಲೆ ಮತ್ತೆ ಈಗ ನಾವು ಧೃತರಾಷ್ಟ್ರನ ನೋಡಿದ್ವಿ ಮನಸ್ಥಿತಿಯನ್ನ. ಈಗ ನಾವು ದುರ್ಯೋಧನ ಮನಸ್ಥಿತಿ ನೋಡೋಣ. ಯಾಕಂದ್ರೆ ಸೇನಾ ಅವಲೋಕನ ಅಲ್ಲ, ಸೇನೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಅವಲೋಕನ ಮಾಡ್ತಾ ಇದ್ದೇವೆ. ನಾವು ಮನಸ್ಸೊಳಗೆ ಹೊಕ್ಕು ನೋಡ್ತಾ ಇದ್ದೇವೆ. ಹೆಂಗ್ ನೋಡ್ತೇವೆ? ಈಗ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ನಾನು ಮಾತನಾಡುವಾಗ ಗೊತ್ತಾಗುತ್ತೆ, ಅಥವಾ ನಾನು ಹೇಳುವಾಗ ಗೊತ್ತಾಗುತ್ತೆ. ಇವ್ರದ್ದು ಈ ತರ ಮನಸ್ಥಿತಿ ಇದೆ ಅಲ್ಲ. ಅದು ಒಂದು ನಾವು ತಿಳ್ಕೊಳ್ಳುವಂತ ವ್ಯಕ್ತಿತ್ವ, ಮನುಷ್ಯನ ವ್ಯಕ್ತಿತ್ವವನ್ನ ತಿಳ್ಕೊಳ್ಳಿಕ್ಕೆ ಮಾತ್ ಸಾಕು. ಶಿಲ ಪ್ರಪಾದ್ರೆ ಯಾವಾಗೂ ಹೇಳ್ತಾರೆ, ಮಾತಿನಿಂದ ಅವರನ್ನ ಅಳಿಬಹುದು ಅಂತ ಹೇಳಿ. ಸೊ ಇದು ಒಂದು ಕಾರಣ ಅಲ್ಲ. ನಾವು ಮಾತಿನಿಂದ ವ್ಯಕ್ತಿ ಹೇಗಿದ್ದಾನೆ ಅಂತ ತಿಳ್ಕೊಳ್ಬಹುದು, ಮಾತನಾಡಿದ್ರೆ ಆ ವ್ಯಕ್ತಿ ಹೇಗಿದ್ದಾನೆ ಅಂತ ತಿಳ್ಕೊಳ್ಬಹುದು. ಹೀಗೆ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ದುರ್ಯೋಧನ, ಅವನ ಒಂದು ಚಟುವಟಿಕೆಯಿಂದಾನೇ ನಾವು ತಿಳ್ಕೊಳ್ಬಹುದು ಅವನು ಏನ್ ಮಾಡ್ತಾನೆ, ಅವನ ಮಾತಿನಿಂದ ತಿಳ್ಕೊಳ್ಬಹುದು ಅವನ ಒಂದು ಮನಸ್ಥಿತಿ ಹೇಗಿದೆ ಅಂತ. ಇಲ್ಲಿ ನೋಡಿ, ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಕೊನೆಗೆ, ತರಗತಿ ಕೊನೆಗೆ ನಿಮ್ಗೆ ಶ್ಲೋಕಗಳನ್ನೆಲ್ಲ ಹೇಳಿಸಲಾಗತ್ತೆ. ನೀವು ಎಲ್ರು ಕೂಡ ಪ್ರಯತ್ನವನ್ನ ಮಾಡಬಹುದು ಶ್ಲೋಕವನ್ನ ಹೇಳಲಿಕ್ಕೆ. ಓಕೆ. ಇಲ್ಲೇನ್ ಹೇಳ್ತಾ ಇರುವಂತದ್ದು, ಆಚಾರ್ಯರೇ ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹ ರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನ ನೋಡಿ ಅಂತ ಹೇಳಿ ಹೇಳ್ತಾನೆ. ಆಚಾರ್ಯರೇ, ಆಚಾರ್ಯ? ದುರ್ಯೋಧನ ಹೇಳ್ತಾ ಇರುವಂತದ್ದು ದ್ರೋಣರಿಗೆ. ಇಲ್ಲಿ ಪಿಕ್ಚರ್ ಅಲ್ಲಿ, ಇಮೇಜ್ ಅಲ್ಲಿ ನಿಮಗೆ ಕೂತ್ಕೊಂಡು ಕಾಣ್ತಾ ಇರುವಂತದ್ದು ದ್ರೋಣರು. ಇಲ್ಲಿ ಮೇಲೆ ಇರುವಂತದ್ದು ದುರ್ಯೋಧನ. ಅವನ ಮುಖವನ್ನ ನೋಡಿ ಹೇಗೆ ಹೇಳ್ತಾ ಇದ್ದಾನೆ, ಆಚಾರ್ಯರೇ ನಿಮ್ಮ ಚತುರ ಶಿಷ್ಯ. ಯಾರು? ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗ ಅಂತ ಹೇಳ್ತಾ ಇರುವಂತದ್ದು. ಇಲ್ಲಿ 3 ಮನಸ್ಥಿತಿಯನ್ನ ನಾವು ಕಾಣ್ತೇವೆ. ದ್ರುಪದನ ಶಿಷ್ಯನು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ಏನ್ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಇಲ್ಲಿ? ಯಾರು? ದುರ್ಯೋಧನ ನಡ್ಕೊಳ್ಳುವಂತ ರೀತಿ ಹೇಗಿದೆ ಅಂದ್ರೆ, ಚತುರ ಶಿಷ್ಯನು. ನಾವ್ ಹೇಳ್ತೀವಲ್ಲ, ನೋಡು ನಿನ್ ಮಗ ಹೇಗ್ ಮಾಡ್ತಾ ಇದ್ದಾನೆ. ತಂದೆ ತಾಯಿ ಹೇಳ್ತಿರಲ್ಲ, ಮಗ ಒಳ್ಳೇದ್ ಮಾಡಿದ್ರೆ ನನ್ನ ಮಗ ಅಂತ ಹೇಳ್ಕೊಳ್ತೀರಾ ಹೆಮ್ಮೆಯಿಂದ. ಕೆಟ್ಟದ್ ಮಾಡಿದ್ರೆ ನೋಡ ನಿನ್ ಮಗ ಹೇಗ್ ಮಾಡ್ತಾ ಇದ್ದಾನೆ. ಇದೊಂಥರ ವ್ಯಂಗ್ಯ ಅನ್ಸುತ್ತಲ್ಲ. ಹಾಗೆ ಇಲ್ಲಿ ವ್ಯಂಗ್ಯವಾಗಿ ಮಾತಾಡ್ತಾ ಇರುವಂತದ್ದು ಅಲ್ಲ. ಆಚಾರ್ಯರೇ ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗ. ಯಾರು? ನೇರವಾಗಿ ಹೇಳ್ಬೋದಿತ್ತಲ್ಲ, ದ್ರುಪದನ ಮಗ ಯಾರು? ದೃಷ್ಟದ್ಯುಮ್ನ. ನೇರವಾಗಿ ಯಾಕೆ ಹೇಳಲಿಲ್ಲ? ದ್ರುಪದನ ಮಗ ಅಂತ ಯಾಕೆ ಹೇಳಿರುವಂತದ್ದು? ಅಲ್ಲಿ ವ್ಯಂಗ್ಯವಾಗಿ ಮಾತನಾಡ್ಲಿಕ್ಕೆ ಒಂದು ಅವನಿಗೆ ಅವಕಾಶ ಸಿಕ್ತು. ಅಂದ್ರೆ ಚುಚ್ಚಿ ಮಾತಾಡುದು ಅಂತ ಹೇಳ್ತೀವಲ್ಲ ನಾವು. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದಾನೆ, ದ್ರುಪದನ ಮಗನು ಕೌಶಲದಿಂದ ವ್ಯೂಹರೂಪವಾಗಿ ರಚಿಸಿದ ಈ ಪಾಂಡವ ಸೈನ್ಯವನ್ನ ನೋಡಿ. ಇನ್ನೊಂದು ಹೇಳ್ತಾನೆ, ಯಾಕೆ ಇಲ್ಲಿ ತಪ್ಪು ಹುಡುಕ್ತಾ ಇದ್ದಾನೆ, ಚತುರ ಶಿಷ್ಯ. ನೋಡಿ ನಿಮ್ಮ ಚತುರ ಶಿಷ್ಯ ಅಂದ್ರೆ ಬುದ್ಧಿವಂತ ಶಿಷ್ಯ ಅಂತ ಹೇಳ್ತಾ ಇರುವಂತದ್ದು. ಯಾಕೆ? ಗುರುಗಳ ತಪ್ಪನ್ನ ಕಂಡುಹಿಡಿತಾ ಇದ್ದಾನೆ. ಯಾಕೆ ತಪ್ಪನ್ನ ಕಂಡುಹಿಡಿತಾ ಇದ್ದಾನೆ ದ್ರೋಣಾಚಾರ್ಯರದು? ಯಾಕೆಂದ್ರೆ ದ್ರೋಣರು ಒಂದು ದಿನ, ಈಗ ದ್ರುಪದನ ಮಗ ಅಂತ ಹೇಳ್ತಾರೆ, ದ್ರುಪದ ಮತ್ತೆ ದ್ರೋಣರು ಅವರು ಬಾಲ್ಯದಿಂದ ಸ್ನೇಹಿತರು. ಸೊ ಹೀಗೆ ಒಂದು ಜಗಳದಿಂದ, ತುಂಬಾ ಕಥೆ ಇದೆ ಅದು, ನಾನು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತೇನೆ. ಜಗಳದ ಕಾರಣದಿಂದ ಅವರು ಮನಗಳು ಮುನಿಯತ್ತೆ. ಅವಾಗ ದ್ರೋಣಾಚಾರ್ಯರು ಏನ್ ಮಾಡ್ತಾರೆ, ತಮ್ಮ 5 ಪಾಂಡವರನ್ನ ಸಿದ್ಧರನ್ನಾಗಿ ಮಾಡ್ತಾರೆ ದ್ರುಪದ ಮೇಲೆ ದಾಳಿ ಹೋಗ್ಲಿಕ್ಕೆ, ಯುದ್ಧವನ್ನ ಮಾಡ್ಲಿಕ್ಕೆ. ಯಾಕಂದ್ರೆ ಸೇನೆನ ಒಂದು ರಾಜ್ಯವನ್ನ ಕೊಡ್ತೀನಿ ಅಂತ ಹೇಳಿರ್ತಾನೆ. ರಾಜ್ಯವನ್ನ ಕೊಡ್ಲಿಕ್ಕೆ ಆಗದಿದ್ರೆ ಏನು, ನನಗೆ ಹಾಲನ್ನಾದ್ರೂ, ನನ್ನ ಮಕ್ಕಳಿಗೆ ಹಾಲ್ ಬೇಕು, ಹಾಲನ್ನ ಕೊಡು, ನನ್ನ ಮಗನಿಗೆ ಹಾಲು. ದೃಷ್ಟದ್ಯುಮ್ನ ನಾವು ಚಿಕ್ಕವನು ಇರ್ತಾನೆ, ಹಾಲ್ ಬೇಕಾಗಿರುತ್ತೆ. ದ್ರೋಣರು ಕೇಳ್ತಾರೆ ದ್ರುಪದನಿಗೆ, ನೀನು ಮೊದಲು ನನಗೆ ಚಿಕ್ಕವನಿದ್ದಾಗ ನನಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಿದ್ದೆ, ನನಗೆ ರಾಜ್ಯ ಏನು ಬೇಡ, ನನಗೆ ಒಂದು ಹಾಲನ್ನ ಕೊಡು ಅಂತ ಹೇಳಿ ಕೇಳಿದಾಗ ಅವನಿಗೆ ದ್ರುಪದನಿಗೆ ಅದು ವ್ಯಂಗ್ಯವಾಗಿ ಅನ್ಸುತ್ತೆ. ಹಾಗಾಗಿ ಆ ವ್ಯಂಗ್ಯವಾಗಿ ಅನ್ಸಿದ್ದಕ್ಕೆ ಅವನು ಸಿಟ್ಟಿಗೆ ಹೇಳ್ತಾನೆ, ನಿನ್ಗೆ ಯಾರು ನೀನು? ನಿನ್ನಂತವನು ನನ್ನ ಒಂದು ಸ್ನೇಹಿತನಾಗ್ಲಿಕ್ಕೆ ಸಾಧ್ಯ ಇಲ್ಲ, ತೊಲಗು ಇಲ್ಲಿಂದ ಅಂತ ಹೇಳಿದಾಗ ಬೇಜಾರಾಗಿ ಬಂದಂತವ್ರು ತಮ್ಮ ಶಿಷ್ಯರನ್ನ ರೆಡಿ ಮಾಡಿ ಅವನ ಮೇಲೆ ದಾಳಿಗೆ ಬಿಡ್ತಾರೆ. ಹಾಗೆ ಪಾಂಡವರು ದ್ರುಪದನ ಮೇಲೆ ದಾಳಿ ಹೋಗಿ ಗೆದ್ಕೊಂಡು ಬರ್ತಾರೆ. ಗೆದ್ಕೊಂಡು ರಾಜ್ಯವನ್ನ ತಗೊಂಡ್ ಬರ್ತಾರೆ, ಎಲ್ಲ ರಾಜ್ಯ ತಗೊಂಡ್ ಬರ್ತಾರೆ. ಅವಾಗ ದ್ರೋಣ ಏನ್ ಮಾಡ್ಬೇಕು? ಸುಮ್ಮನೆ ಎಲ್ಲ ರಾಜ್ಯ ಇಟ್ಕೊಂಡು ಕೊಡ್ಬೇಕಲ್ಲ. ದ್ರೋಣಾಚಾರ್ಯರು ಏನ್ ಮಾಡ್ತಾರೆ, ನನ್ಗೆ ಅರ್ಧ ರಾಜ್ಯ ಮಾತ್ರ ಸಾಕು, ಇನ್ನರ್ಧ ನೀ ತಗೋ ಅಂತ ಹೇಳಿ ಅವನಿಗೆ ಒಂದು ಭಿಕ್ಷೆ ಕೊಟ್ಬಿಡ್ತಾರೆ. ಸೊ ಹೀಗೆ ಕೊಟ್ಟಾಗ ಅವನು ಮತ್ತೆ ಸಿಟ್ಟಿಗೇರಿ ಯಜ್ಞ ಮಾಡ್ತಾನೆ. ಯಜ್ಞ ಮಾಡಿ ನನಗೆ ದ್ರೋಣಾಚಾರ್ಯರು ಏನಂದ್ರೆ ಒಬ್ರು ಬ್ರಾಹ್ಮಣರು, ಅವರಿಗೆ ಈ ಇವರಿಂದ ಪರಶುರಾಮರಿಂದ ಅನುಗ್ರಹ ಕೂಡ ಇರುತ್ತೆ. ಹಾಗಾಗಿ ಅವರು ಈ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಬಂದಂತವ್ರು. ಇಲ್ಲಾಂದ್ರೆ ಬ್ರಾಹ್ಮಣರು ಯಾರು ಯುದ್ಧ ಮಾಡಲ್ಲ. ಅವ್ರದೇ ಆದಂತಹ ಒಂದು ಕಥೆ ಇದೆ ದ್ರೋಣಾಚಾರ್ಯರ ಬಗ್ಗೆ. ಯಾಕಂದ್ರೆ ಅವ್ರು ಯಾಕೆ ಯುದ್ಧವನ್ನ ಮಾಡ್ತಾ ಇದ್ದಾರೆ ಅಂತ ಅನ್ನೋದು.
ಹೀಗೆ ಎಲ್ಲವನ್ನ ಬಲ್ಲವರು ಅವರು, ಎಲ್ಲ ಯುದ್ಧವನ್ನ ಬಲ್ಲವರು, ಎಲ್ಲ ಕಲೆವನ್ನ ಬಲ್ಲವರು, ವೇದಗಳನ್ನ ಬಲ್ಲವರು. ಅಂತವ್ರ ಗುರು ಯಾರೂನು ಇರ್ಲಿಲ್ಲ. ಆತರ ಇದ್ದಂಥವ್ರು ದ್ರೋಣಾಚಾರ್ಯರು. ಸೊ ಅಂತವ್ರನ್ನ ಕೊಲ್ಲವ್ರು ಯಾರು ಇರ್ಲಿಲ್ಲ. ಹಾಗಾಗಿ ಅವ್ರನ್ನ ಕೊಲ್ಲುವಂತ ಮಗ ನನಗೆ ಹುಟ್ಟಬೇಕು ಅನ್ನುವಂತ ಯಜ್ಞವನ್ನ ಮಾಡ್ತಾನೆ. ಮತ್ತೆ ಜೊತೆಗೆ ಪಾಂಡವರು ದೃಪದನ ಮೇಲೆ ಯುದ್ಧಕ್ಕೆ ಹೋಗಿರ್ತಾರಲ್ಲ, ಹಾಗಾಗಿ ಪಾಂಡವರನ್ನ ಮಕ್ಕಳಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹಳೆ ಆಗ್ಬಹುದು ಅಂತ ಹೇಳಿ ಅರ್ಜುನನ ನನ್ನ ಮಗಳಿಗೆ ತಗೋಬಹುದು ಅಳಿಯನಾಗಿ ಅಂತ ಹೇಳಿ ದ್ರೌಪದಿಯನ್ನ ಅವನು ಯಜ್ಞ ಮಾಡಿ ದ್ರೌಪದಿಯನ್ನ ಪಡ್ಕೊಳ್ತಾನೆ. ಯಾರು? ದೃಪದ. ಸೊ ಹೀಗೆ ಈ ದ್ರೌಪದಿ ಮತ್ತೆ ದೃಷ್ಟದ್ಯುಮ್ನ ಹುಟ್ಟುತ್ತಾರೆ. ಆಮೇಲೆ ಮುಂದೆ ನೋಡಿ, ಯಾಕೆ ನಿಮ್ಮ ಚತುರ ಶಿಷ್ಯ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಈಗ ಅವನು ಕೊಲ್ಲಲಿಕ್ಕೆ ಹುಟ್ಟಿದಾನ ಕದಾನೆ, ಕೊಳ್ಳಲಿಕ್ಕೆ ಹುಟ್ಟಿಸೋದು ದೃಪದ ಆ ದೃಷ್ಟದ್ಯುಮ್ನನ್ನ ಶಿಷ್ಯ ಅಂತ ಯಾಕಂದ್ರು? ಯಾಕೆಂದ್ರೆ ಇವರು ಇಂಥ ಮಹಾನ್ ಆಚಾರ್ಯರು ಅಂತಂದ್ರೆ, ಯಾರು ಶಿಷ್ಯ ತನಗೆ ವಿದ್ಯೆ ಬೇಕು ಅಂತ ಬಂದಾಗ ಕೊಡದೆ ಹಾಗೆ ಕಳಿಸಿದಂಥವ್ರಲ್ಲ ಅಂತವ್ರು ದ್ರೋಣಾಚಾರ್ಯರು. ದೃಷ್ಟದ್ಯುಮ್ನಗೆ ವಿದ್ಯೆ ಕಲಿಯೋದಿತ್ತು, ಯುದ್ಧ ವಿದ್ಯೆ, ಇತರ ವಿದ್ಯೆಗಳನ್ನ ಕಲಿಸೋರು ಸುತ್ತಮುತ್ತಲು ಯಾರೂ ಕೂಡ ಇರ್ಲಿಲ್ಲ. ಯಾರು ಇಲ್ಲದೆ ಇದ್ದಾಗ ಅವರು ದ್ರೋಣಾಚಾರ್ಯರ ಬಳಿ ಬಂದು ದೃಷ್ಟದ್ಯುಮ್ನ ಹೇಳ್ತಾನೆ, ನನಗೆ ನಿಮ್ದ ವಿದ್ಯೆ ಕಲಿಬೇಕು ಅಂತ ಹೇಳಿ, ನನಗೆ ದಾರಿ ಏರಿತೀರಾ ಅಂತ ಕೇಳಿದಾಗ ಆಯ್ತು ಅಂತ. ನನ್ನ ಕೊಲ್ಲಿಕ್ಕೆ ಬಂದವನು, ನನ್ನನ್ನ ಕೊಲ್ಲಿಕ್ಕೇನೆ ಹುಟ್ಟಿದವನು ಇವನು ಅಂತ ಗೊತ್ತಿದ್ರು ಕೂಡ ಅವ್ರು ಏನ್ ಮಾಡ್ತಾರೆ, ಅವನಿಗೆ ಯುದ್ಧವನ್ನ ಧಾರೆ ಏರಿತಾರೆ, ಎಲ್ಲ ವಿದ್ಯೆಯನ್ನ ಧಾರೆ ಏರಿತಾರೆ. ಹಾಗಾಗಿ ಇಲ್ಲಿ ಹೇಳ್ತಾ ಇರುವಂತದ್ದು, ದುರ್ಯೋಧನ ನಿಮ್ಮ ಚತುರ ಶಿಷ್ಯ ಅಂತ ಹೇಳಿ ದೃಪದನ ಮಗನ ಒಂದು ಕೌಶಲ್ಯದಿಂದ ವ್ಯೂಹವನ್ನ ರಚನೆ ಮಾಡಿದ್ದಾನೆ. ಸೊ ಹಾಗಾಗಿ ಪಾಂಡವ ಸೈನ್ಯವನ್ನ ನೋಡಿ ಮತ್ತೆ ಇನ್ನೊಂದು ಹೇಳ್ತಾ ಇರುವಂತದ್ದು, ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಪಾಂಡವ ಸೈನ್ಯವನ್ನ ನೋಡಿ ಅವನು ವ್ಯೂಹ ರಚಿಸಿದ್ದಾನೆ, ಎಚ್ಚರ ಕೊಡ್ತಾ ಇದ್ದಾನೆ. ನೋಡಿ, ಯಾರಾದ್ರೂ ಗುರುಗಳಿಗೆ ಹೀಗೆ ಮಾತಾಡ್ತಾರ? ಯೋಚನೆ ಮಾಡಿ. ವಿದ್ಯೆನ ಪಾಂಡವರು ಕೌರವರು ಎಲ್ಲ ದ್ರೋಣಾಚಾರ್ಯರ ಹತ್ರ ವಿದ್ಯೆನ ಕಲ್ತಿರೋರು. ಯಾರುನು ಕೂಡ ಗುರುಗಳಿಗೆ ಹೀಗೆ ಮಾತನಾಡಿದ್ರೆ ವಿನಯತೆ ಇಲ್ಲ ಅಂತ ಅರ್ಥ. ನಾನೀಗ ಫಸ್ಟ್ ಸ್ಟಾರ್ಟಿಂಗ್ ಕ್ಲಾಸ್ ಅಲ್ಲಿ ನಿಮ್ಗೆ ವಿನಮ್ರತೆ ಅನ್ನುವಂತ ಶಬ್ದ ಹೇಳಿದೆ. ವಿನಮ್ರತೆ ಅನ್ನುವಂಥದ್ದು ಏನು? ವಿನಯರಾಗಿರುವಂತದ್ದು. ನನ್ಗೆಲ್ಲ ಗೊತ್ತಿದ್ರು ಕೂಡ ನನಗೇನೇ ಗೊತ್ತಿಲ್ಲ ಅಂತಾನೆ ಇರೋದನ್ನೇ ವಿನಮ್ರತೆ. ಯಾಕಂದ್ರೆ ಬಹಳ ಜಾಣತನ ತೋರಿಸಬಾರ್ದು ನಾವು ನಮ್ಮ ಗುರುಗಳ ಮುಂದೆ, ನನ್ಗೆಲ್ಲ ಗೊತ್ತು ಅಂತ ಹೇಳಿ. ಗೊತ್ತು ಇಲ್ಲ ಅಂತಾನೆ ಇರುವಂತದ್ದೇ ವಿನಯತೆ, ವಿನಮ್ರತೆ, ಅಥವಾ ಕೇಳಿ ತಿಳ್ಕೊಳ್ಳೋದು. ಅದು ವಿನಮ್ರತೆ. ಇಲ್ಲಿ ನೋಡಿ, ಗುರುಗಳನ್ನ ಕೇಳ್ತಾ ಇರುವಂತದ್ದು ಏನು ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾನೆ, ಗುರುಗಳ ತಪ್ಪನ್ನ ಹುಡುಕ್ತಾ ಇದ್ದಾನೆ, ಮತ್ತೆ ಜೊತೆಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಏನಂತ? ವ್ಯೂಹ ರಚಿಸಿದ್ದಾನೆ. ಅಲ್ಲಿ ಪಾಂಡವರ ಸೈನ್ಯವನ್ನ ನೋಡಿ, ಹೀಗೆ ಮಾಡ್ತಾ ಇದ್ರೆ ನಮ್ಮ ಸೈನ್ಯ ಸೋಲುತ್ತೆ ಅಂತ ಇಂಡೈರೆಕ್ಟ್ ಆಗಿ ಅವ್ರಿಗೆ ಹೇಳ್ತಾ ಇದ್ದೆ. ನೋಡಿ, ಇದು ಮನಸ್ಥಿತಿ ಯಾರ್ದು? ದುರ್ಯೋಧನದ್ದು. ಅಂದ್ರೆ ಇದು ಯಾವ ಬುದ್ಧಿ ಅಂತ ಕರೀತಾ ಇದಕ್ಕೆ? ರಾಜಕೀಯ ಬುದ್ಧಿ. ಆ ರಾಜಕೀಯ ನಡವಳಿಕೆಗಳು ಏನೇನಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಇದೆಲ್ಲ ನಿಮ್ಗೆ ತುಂಬಾ ಡಿಸ್ಕಷನ್ ಬೇಡ. ಇದ್ರಲ್ಲಿ ರಾಜಕೀಯ ಅನ್ನೋದನ್ನ ನೋಡಿದಾಗ ಈಗ ಹೀಯಾಳಿಸಿ ಮಾತಾಡೋದು, ಹಿಂದೆಯಿಂದ ಮಾತಾಡುವಂತಹದ್ದಾಗಿರ್ಬಹುದು, ಮತ್ತೆ ಇತರರನ್ನ, ಅಂದ್ರೆ ಇಲ್ಲಿ ದ್ರೋಣಾಚಾರ್ಯರ ಈ ಬಾರಿ ಪಾಂಡವರೊಂದಿಗೆ ಸೌಮ್ಯವಾಗಿರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು, ದೃಷ್ಟದ್ಯುಮ್ನ ದ್ರೌಪದ ಪುತ್ರೇಣ ಅಂತ ಹೇಳುವಂಥದ್ದು. ಈಗ ಹೇಳಿದ್ನಲ್ಲ ಈ ಕೆಲವೊಂದು ವಿಷಯಗಳನ್ನ. ಆಮೇಲೆ ಭೀಮ ಈ ದ್ರೋಣರ ಹೆಸರನ್ನ ಮೊದಲು ತಗೊಂಡು ಭೀಷ್ಮರ ಹೆಸರನ್ನ ಆಮೇಲೆ ತಗೊಳ್ಳುವಂಥದ್ದು. ಈ ಒಂದು ರಾಜಕೀಯ ಬುದ್ಧಿ ಅಂತ ಹೇಳ್ತೀವಲ್ಲ ನಾವು, ಅಂತ ಒಂದು ಬುದ್ಧಿ ಇಲ್ಲಿ ನಾವು ಕಾಣ್ತೇವೆ. ಮುಂದೆ ಈಗ ಯುದ್ಧ ಪ್ರಾರಂಭ ಆಯ್ತಲ್ಲ, ಯಾಕಂದ್ರೆ ಇದೊಂದು ಡಿಸ್ಕಷನ್. ಫಸ್ಟ್ ಏನಾಯ್ತು ಅನ್ನುವಂಥದ್ದು ಸಂಜಯ್ ಅವಲೋಕನ ಕೊಡ್ತಾನೆ. ಈಗ ಶಂಖವನ್ನ ಊದ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತಂದ್ರೆ ಇಲ್ಲಿ ಏನ್ ಪ್ರಾರಂಭ ಆಯ್ತು? ಯುದ್ಧ ಪ್ರಾರಂಭ ಆಯ್ತು ಅಂತ ಅರ್ಥ. ಏನ್ ಯುದ್ಧ ಪ್ರಾರಂಭ ಆಗ್ಲಿಕ್ಕೆ? ಈಗ ಯಾರ್ಯಾರು ಏನೇನ್ ಮಾಡಿದ್ರು? ಶಂಖಗಳ ನಾದ ಬಂತು. ಆ ಶಂಖಗಳ ನಾದ ಹೇಗಿತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ರೆ, ಯಾರ್ಯಾರು ಶಂಖವನ್ನ ಊದಿದ್ರು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಸಘೋಷೋಧಾರ್ಥ ರಾಷ್ಟ್ರಾನಾಂ ಹೃದಯಾನಿ ವ್ಯಧಾರಯತ್ ನಿಭಶ್ಚ ಪೃಥ್ವೀಂ ಚೈವ ತುಮುಲೋ ಅಭ್ಯನುನಾದಯನ್. ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು, ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಶಂಖಗಳ ನಾದದಿಂದ. ಯಾರ ಶಂಕರಗಳ ನಾದ? ಕೌರವರು ಮಾಡ್ತಾ ಇರುವಂತ ಒಂದು ಇದು, ಪಾಂಡವರು ಊದ್ತಾ ಇರುವಂತ ಶಂಖ. ಇಲ್ಲಿ ನೋಡಿ, ನಿಮ್ಗೆ ಇಮೇಜ್ ಅಲ್ಲಿ ಕಾಣ್ತಾ ಇದೆ, ಈ ಕೃಷ್ಣ ಹಿಡಿದಿರುವಂತ ಒಂದು ಶಂಖದ ಹೆಸರು ಪಾಂಚಜನ್ಯ. ಮತ್ತೆ ಅರ್ಜುನ ಹಿಡಿದಿರುವಂತ ಶಂಖದ ಹೆಸರು ದೇವದತ್ತ. ಹೀಗೆ ಎರಡೂ ಶಂಖಗಳನ್ನ ಊದಿದಾಗ, ಅಲ್ಲಿವರೆಗೂ ಎಲ್ಲರೂ ಓದಿದ ಒಂದು ಶಂಖ ಏನೂ ಆಗಿರ್ಲಿಲ್ಲ ಸಾಮಾನ್ಯವಾಗಿ. ಹಾಗಾಗಿ ಇಲ್ಲಿ ಏನಾಯ್ತು? ಯಾವಾಗ ಕೃಷ್ಣ ಶಂಖ ಊದಿದ್ನೋ ಭೂಮಿ ಮತ್ತೆ ಆಕಾಶದಲ್ಲಿ ಪ್ರತಿಧ್ವನಿ ಆಯ್ತು ಅನ್ನೋದನ್ನ ನೋಡಿ. ಎಲ್ಲರ ಎದೆಯಲ್ಲಿ ತುಮುಲ, ಕೌರವರು ಯಾರಿದ್ದಾರೋ ಅವ್ರ ಎಲ್ಲರ ಎದೆಯಲ್ಲಿ ತುಮುಲ. ಅಂದ್ರೆ ಏನೋ ಒಂದು ನಮ್ಗೆ ಅಶುಭ ಸೂಚನೆ ಬಂದಾಗ, ಅಂತ ಒಂದು ನಾಯ್ಸ್ ನಮ್ಗೆ ಕೇಳಿಸಿದಾಗ ನಾವ್ ಅನ್ಕೊಳ್ತೇವೆ ಏನೋ ಅಶುಭ ಸೂಚನೆ ಬರೋದಿದೆ ಅಂತ ನಮ್ಗೆ ಅನ್ಸುತ್ತೆ ಅಲ್ಲ. ಅವಾಗ ಎಲ್ರು ಹೃದಯ ಚೂರು ಚೂರು ಆಗತ್ತೆ. ಅಂದ್ರೆ ಅನ್ಸುತ್ತೆ ಅಶುಭ ಆಗೋದಿದೆ,
ನಾವು ಅಜಯರಾಗೋರಿದ್ದೇವೆ ಅಥವಾ ನಮಗೆ ಜಯ ಆಗೋದಿಲ್ಲ ಅನ್ನುವಂತ ಒಂದು ಸಿಂಪ್ಟಮ್ ಪರಿಣಾಮ ಈ ಒಂದು ಶಂಖಧ್ವನಿಯಿಂದ ಆಗತ್ತೆ ಅನ್ನೋದನ್ನ ಕೇವಲ ಯೋಚನೆ ಮಾಡಿ. ನಾವು ಅಲ್ಲಿ ಇಲ್ಲ, ಯುದ್ಧ ಭೂಮಿಯಲ್ಲಿ ಇಲ್ಲ, ಎಷ್ಟು ಜೋರಾಗಿ ಆ ಪ್ರತಿಧ್ವನಿ ಮೂಡಿರ್ಬೋದು ಅನ್ನೋದನ್ನ ಯೋಚನೆ ಮಾಡಿ ಅವರು ಊದಿರುವಂತಹ ಶಂಖಗಳ ನಾದ. ಹಾಗಾಗಿ ಅವರವರ ಒಂದು ಶಂಖ ಬೇರೆನೆ ಹೆಸರಿದೆ, ಅದಕ್ಕೂ ಕೂಡ ಒಂದು ಕಥೆ ಇದೆ. ಅದನ್ನ ನೀವು ಆಳವಾದ ಅಧ್ಯಯನದಲ್ಲಿ ನೀವು ತಿಳ್ಕೊಳ್ತೀರಾ. ಈಗ ನಮ್ಗೆಲ್ರಿಗೂ ಕೊಟ್ಟು ಪಾಂಡವರು ಗೆದ್ರು ಅಂತ ಹೇಳಿ. ಹಾಗಾದ್ರೆ ಪಾಂಡವರು ಗೆದ್ರು ಅನ್ನೋದಕ್ಕೆ ಮುಂಚೆನೆ ಕೆಲವೊಂದು ಸಂಕೇತಗಳಿದ್ವಂತೆ. ಈಗ ನೋಡಿ, ನಾವೆಲ್ಲಾದ್ರೂ ಹೋಗುವಾಗ ಏನಾದ್ರೂ ನಮ್ಗೆ ಕಾಣಿಸಿದ್ರೆ ಶುಭ ಚಿಹ್ನೆ ಅಂತ ಹೇಳ್ತೇವೆ, ಏನಾದ್ರೂ ಕೆಟ್ಟದ್ ಕಾಣಿಸ್ತಂದ್ರೆ ಇದು ಅಶುಭ ಚಿಹ್ನೆ ಅಂತ ಹೇಳ್ತೇವೆ. ಹಾಗೆ ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ಗೊತ್ತಿತ್ತು ಯಾವ್ಯಾವ ಶುಭ ಚಿಹ್ನೆಗಳಾದ್ವು ಅಶುಭ ಚಿಹ್ನೆ ಆದ್ವು ಅಂತ ಇಬ್ರಿಗೂ ಗೊತ್ತಿತ್ತು. ಕೌರವ್ರಿಗೂ ಗೊತ್ತಿತ್ತು, ಪಾಂಡವ್ರಿಗೂ ಕೂಡ ಗೊತ್ತಿತ್ತು. ಹಾಗಾದ್ರೆ ವಿಜಯದ ಚಿಹ್ನೆಗಳು ಇವ್ರಿಗೆ ಯಾರಿಗಾಗಿತ್ತು? ಅವರು ಗೆಲ್ಲೋದಿಲ್ಲ ಅಂತ ಅನ್ಲಿಕ್ಕೆ ಅಶುಭ ಚಿಹ್ನೆಗಳೇ ಸಿಕ್ತು, ಇವ್ರು ಗೆಲ್ತಾರೆ ಅನ್ನೋದಕ್ಕೆ ಶುಭ ಚಿಹ್ನೆಗಳೇ ಸಿಕ್ತು. ಹಾಗಾದ್ರೆ ನಾವು ತಿಳ್ಕೊಬೇಕಾಗಿರೋದೇನು, ನಾವು ಏನಾದ್ರೂ ಮಾಡ್ಬೇಕಾದ್ರೆ ಇಂಥ ಶುಭ ಚಿಹ್ನೆಗಳು ನಮ್ಮ ಮುಂದೆ ಬರುತ್ತೆ, ಅವಾಗ ನಮ್ಗೆ ಗೊತ್ತಾಗುತ್ತೆ ಇದು ಆಗತ್ತೋ ಇಲ್ವೋ ಅಂತ ಹೇಳಿ. ಯಾವ್ದಾದಿತ್ತು ಆ ಶುಭ ಚಿಹ್ನೆ? ಇಲ್ಲಿ ಒಂದು ಧರ್ಮ ಕ್ಷೇತ್ರೆ, ಈಗಾಗಲೇ ಹೇಳಿದ್ನಿ ಕುರುಕ್ಷೇತ್ರೆ ಅಂತ ಹೇಳಿ. ಅದ್ರದ್ದು ಒಂದು ಮಹತ್ವ ನಿಮ್ಗೆ ಗೊತ್ತಾಗಿರುವಂತದ್ದು. ಯಾಕೆ ಈ ಧರ್ಮ ಕ್ಷೇತ್ರ? ಕುರು ಧರ್ಮಿಷ್ಠನಾಗಿರೋದ್ರಿಂದ, ವಿಷ್ಣುವಿನಿಂದ ಅನುಗ್ರಹ ಪಡ್ಕೊಂಡಿರೋದ್ರಿಂದ, ಆ ಅನುಗ್ರಹದಿಂದ ಇದು ಕುರುವಿನ ಕ್ಷೇತ್ರ ಧರ್ಮ ಕ್ಷೇತ್ರ ಆಗಿರುವಂತದ್ದು. ಅಲ್ಲಿ ಯಾವಾಗ್ಲೂ ಧರ್ಮಕ್ಕೆನೆ ಜಯ ಅನ್ನುವಂಥದ್ದು ಗೊತ್ತಿತ್ತು ಕೃಷ್ಣನಿಗೆ. ಅದಕ್ಕಾಗಿ ಕುರುಕ್ಷೇತ್ರದಲ್ಲಿ ಈ ಯುದ್ಧವನ್ನ ನಿಗದಿಪಡಿಸಿರುವಂತದ್ದು. ನೆಕ್ಸ್ಟ್ ದೈವಿಕ ರಥ. ಈ ದೈವಿಕ ರಥವನ್ನ ಕೊಟ್ಟಿರುವಂತದ್ದು ಯಾವುದು? ಅಗ್ನಿದೇವ. ಯಾಕೆ ಅಗ್ನಿದೇವ? ಈ ಅಗ್ನಿದೇವ ಯಾಕೆ ಅಗ್ನಿದೇವನ ಈ ಒಂದು ದೈವಿಕ ರಥವನ್ನ ಅರ್ಜುನನಿಗೆ ಕೊಟ್ಟ ಅನ್ನೋಗೂ ಕೂಡ ಕಾರಣ ಇದೆ. ಒಂದಿನ ಈ ಕಾಂಡವ ವನ ಅಂತ ಹೇಳಿ, ಆ ಕಾಂಡವ ವನದಲ್ಲಿ ಈ ಅಗ್ನಿ ಏನಿದಾನಲ್ಲ, ಅವನು ತುಂಬಾನೇ ತುಪ್ಪವನ್ನ ತಿಂದು ಅವನಿಗೆ ಅಸಿಡಿಟಿ ಆಗ್ಬಿಟ್ಟಿರುತ್ತೆ, ಅಜೀರ್ಣ ಆಗ್ಬಿಟ್ಟಿರುತ್ತೆ. ಅದನ್ನ ಜೀರ್ಣ ಮಾಡ್ಕೊಳಿಕ್ ಆಗ್ತಾ ಇರೋದಿಲ್ಲ. ಆ ಜೀರ್ಣ ಮಾಡ್ಕೊಳ್ಬೇಕಂದ್ರೆ ಅಗ್ನಿಗೆ ಬೇಕಾಗಿರುವಂತದ್ದು ಗಿಡಮೂಲಿಕೆಗಳು. ಆ ಗಿಡಮೂಲಿಕೆಗಳು ಅವನಿಗೆ ಹೋಗಿ ತರ್ಲಿಕ್ಕೆ ಆಗದೆ ಇದ್ದಾಗ ಅರ್ಜುನ ಹೇಳ್ತಾನೆ, ನಾನ್ ನಿನ್ಗೆ ತಂದು ಕೊಡ್ತೇನೆ ಅಂತ. ತಂದು ನನ್ನ ಯಜ್ಞದಲ್ಲಿ ಹಾಕು ಅಂತ ಹೇಳಿದಾಗ ಎಲ್ಲಾ ಇದನ್ನ ಗಿಡಮೂಲಿಕೆಗಳನ್ನ ತಂದ ಯಜ್ಞದಲ್ಲಿ ಅರ್ಜುನ ಹಾಕಿದಾಗ, ನಿನ್ಗೆ ಏನ್ ಬೇಕು ವರ ಅಂತ ಕೇಳಿದಾಗ ಅವಾಗ ಅವನೇನು ಕೇಳಲ್ಲ. ಆದ್ರೂ ಕೂಡ ಅಗ್ನಿ ಹೇಳ್ತಾನೆ, ನಾನು ನಿನ್ಗೊಂದು ರಥ ಕೊಡ್ತೇನೆ, ಆ ರಥ ನೀನ್ ಯಾವ ದಿಕ್ಕಲ್ಲೂ ಕೂಡ ಅದನ್ನ ಹೋದ್ರೂ ಕೂಡ ನೀನು ಜಯವನ್ನ ಗಳಿಸ್ತೀಯಾ ಅಂತ ಹೇಳಿ ಅಗ್ನಿದೇವನ ರಥ ಇಲ್ಲಿ. ಅದು ಒಂದು ಶುಭ ಸಂಕೇತ. ಆಮೇಲೆ ಕಪಿಧ್ವಜವನ್ನ ನೋಡ್ತೇವೆ. ಕಪಿಧ್ವಜ ಅಂದ್ರೆ ಧ್ವಜದಲ್ಲಿ ಕಪಿ ಇದ್ದಾನೆ, ಕಾಣ್ತಾ ಇದ್ದಾನೆ ಅಲ್ಲ. ಇದಕ್ಕೂ ಒಂದು ಕೂಡ ಕಾರಣ ಇದೆ. ಭೀಮ ಒಂದು ದಿನ ದ್ರೌಪದಿಯ ಒಂದು ಆದೇಶದ ಮೇರೆಗೆ ಹೂ ತರ್ಲಿಕ್ಕೆ ಹೋದಾಗ ಮಧ್ಯದಲ್ಲಿ ಕಪಿ ಇದ್ದ, ಅವನ ಬಾಲ ಮಧ್ಯದಲ್ಲಿ ಇತ್ತು. ಭೀಮ ಅವಾಗ ತುಂಬಾನೇ ಜಂಬದಿಂದ ಹೋಗ್ತಾ ಇರ್ತಾನೆ, ಇದ್ಯಾವ್ದು ಕೋತಿಯ ಬಾಲ ಅಂತ ಹೇಳಿ ಎಡಗೈಯಿಂದ ಎತ್ತಾನೆ, ಎತ್ಲಿಕ್ ಬರಲ್ಲ. ಆಮೇಲೆ ಬಲಗೈಯಿಂದ ಎತ್ತಾನೆ, ಎತ್ಲಿಕ್ ಬರಲ್ಲ. ಆಮೇಲೆ ಎರಡು ಕೈ ತಗೊಂಡು ಎತ್ತಾನೆ, ಅವಾಗ ಅದು ಅಳಗಾಡೋದಿಲ್ಲ. ಅವಾಗ ನೀನ್ ಯಾರು ಅಂತ ಕೇಳಿದಾಗ ಆವಾಗ ಹೇಳ್ತಾನೆ, ನಾನು ನಿನ್ನ ಅಣ್ಣ ಅಂತ ಹೇಳಿ. ಯಾಕಂದ್ರೆ ಪವನ ಪುತ್ರ, ಭೀಮನು ಕೂಡ ವಾಯುವಿನ ಪುತ್ರ, ಈ ಹನುಮಂತನು ಕೂಡ ವಾಯುವಿನ ಪುತ್ರ. ಹಾಗಾಗಿ ಇಬ್ರು ಕೂಡ ಬ್ರದರ್ಸ್ ಆದ್ರು, ಅಣ್ಣ ತಮ್ಮಂದ್ರಾದ್ರು. ಅದಕ್ಕಾಗಿ ಅವ್ರು ಹೇಳ್ತಾನೆ ಅವಾಗ, ನಾನು ಸದಾ ನಿನ್ನ ಜೊತೆಗಿರ್ತೇನೆ, ನೀನು ಮಾಡಿದ ಒಂದು 4 ಪಟ್ಟು ಏನು ಧ್ವನಿಯನ್ನ ನಾನು ಮಾಡ್ತೇನೆ, ಆ ಧ್ವನಿಯಿಂದ ಎಲ್ರು ಕೂಡ ಮರಣವನ್ನ ಹೊಂತಾರೆ ಅನ್ನುವಂಥ ಒಂದು ಇದನ್ನ ಕೊಡ್ತಾನೆ. ಅಂದ್ರೆ ನೀನ್ ಏನ್ ಮಾಡ್ತೀಯ ಅದಕ್ಕೆ 4 ಪಟ್ಟು ನಾನ್ ಮಾಡ್ತೇನೆ ಅಂತ ಹೇಳಿರ್ತಾನೆ. ಹಾಗಾಗಿ ಅದು ವೀಕ್ಷಿಸ್ಲಿಕ್ಕೆ ಕಪಿಧ್ವಜವನ್ನ ನಾವಲ್ಲಿ ಕಾಣ್ತೇವೆ. ಸೊ ಇನ್ನೊಂದು ಕೂಡ ಕಥೆ ಇದೆ, ಅದು ಈಗ ಬೇಡ, ಇನ್ನೊಂದ್ಸಲಿ ನಾನು ನಿಮ್ಗೆ ಆ ಕಪಿಧ್ವಜದ ಹೇಳ್ತೇನೆ. ಹಾಗಾಗಿ ನೋಡಿ, ಯುದ್ಧ ಭೂಮಿಯಲ್ಲಿ ಭೀಮ ಎಷ್ಟು ಕೂಗ್ತಿದ್ನು ಅಂತಂದ್ರೆ, 1000 ಆನೆಗಳ ಬಲ ಇತ್ತು ಅವನ್ಗೆ. 1000 ಆನೆಗಳ ಬಲವನ್ನು ಬಳಸಿ ಅವನು ಕೂಗಿದಾಗ ಅದರ ಒಂದು 1000 ಪಟ್ಟು ಆಗತ್ತೆ ಅಂತ ಹೇಳಿ ಹನುಮಂತ ಹೇಳಿರ್ತಾನೆ. 1000 ಪಟ್ಟು ಧ್ವನಿ ಆಗ್ತಿತ್ತಂತೆ. ಕೇವಲ ಅವನ ಧ್ವನಿಯಿಂದಾನೇ ಎದೆ ಬಡ್ಕೊಂಡು ಹೃದಯಾಘಾತ ಆಗಿ ಸತ್ತ ಸೇನೆಗಳು ತುಂಬಾ ಇದೆ ಅಂತೆ. ಸತ್ತವರ ಸಂಖ್ಯೆನೆ ತುಂಬಾ ಹೆಚ್ಚಂತೆ. ಯೋಚನೆ ಮಾಡಿ ಭೀಮ ಯಾವ ತರ ಅವನ ಒಂದು ಬಲ ಇತ್ತು ಅನ್ನೋದನ್ನ. ಓಕೆ, ಮುಂದೆ ಶಂಖನಾದ ನೋಡಿ, ಈಗಾಗ್ಲೇ ಹೇಳಿದೆ, ಯಾವಾಗ ಧರ್ಮಿಷ್ಠರು ಪಾಂಡವರು ಶಂಖನಾದವನ್ನ ಮಾಡಿದಾಗ ಅಲ್ಲಿ ಹೊಮ್ಮುವಂತ ನಾದ ಈ ಅಲೌಕಿಕವಾಗಿತ್ತು ಅಂತ ಹೇಳಿ. ಭೌತಿಕವಾದದ್ದಲ್ಲ, ಅಲೌಕಿಕವಾದದ್ದು, ಏನೋ ಮೇಲಿಂದ ದೇವತೆಗಳ ಲೋಕದಿಂದ ಬಂದಿರುವಂತ ನಾದ ಇತ್ತು. ಆ ತರ ಆ ಒಂದು ಶಂಖಗಳನ್ನ ನಾದವನ್ನ ನಾವು ನೋಡ್ತೇವೆ. ಆ ನಾದ ಬಂದಾಗ ಪಾಂಡವರ ಕಡೆ ಇರೋರು ಎಲ್ಲರೂ ಕೂಡ ಸಕ್ರಿಯವಾದ್ರು, ಕೌರವರ ಕಡೆ ಇರೋರು ಎಲ್ಲರೂ ಕೂಡ ನಿಷ್ಕ್ರಿಯವಾದ್ರು. ಅಂದ್ರೆ ಅವ್ರಿಗೆ
ನಕಾರಾತ್ಮಕತೆ ಅಲ್ಲಿ ಬಂತು, ನಾವು ಸೋಲ್ತೀವಿ ಇನ್ನು ಅಂತ ಹೇಳಿ. ಆ ಶಂಖನಾದದಿಂದಲೇ ಗೊತ್ತಾಯ್ತು ಸೋಲ್ತಾರೆ ಅಂತ ಹೇಳಿ. ಆಮೇಲೆ ಗಾಂಡೀವ ಧನಸ್ಸು ಅಂದ್ರೆ ಶಸ್ತ್ರಗಳು, ಅಸ್ತ್ರಶಸ್ತ್ರಗಳು. ಗಾಂಡೀವ ಧನಸ್ಸು ಆಗಿರ್ಬಹುದು, ಪಾಶುಪತಾಸ್ತ್ರ ಆಗಿರ್ಬಹುದು. ಗಾಂಡೀವ ಧನಸ್ಸು ಯಾರು ಕೊಟ್ರು, ಪಾಶುಪತಾಸ್ತ್ರ ಯಾರು ಕೊಟ್ರು, ಶಿವ ಕೊಟ್ಟಿರುವಂತದ್ದು. ಇವೆಲ್ಲ ಅಸ್ತ್ರಗಳು, ಇವುಗಳು ಅರ್ಜುನನಿಗೆ ಸಿಕ್ಕಿರುವಂತದ್ದು ಅವನ ಒಂದು ಕಲ್ಯಾಣಕ್ಕಾಗಿ ಅಂತ. ಆಮೇಲೆ ಈ ಒಂದು ಮೋಕ್ಷದ ಏಕಾದಶಿ, ಅವತ್ತಿನ ದಿನ ಒಂದು ಮೋಕ್ಷದ ಏಕಾದಶಿ ಇತ್ತು ಅಂತ ಹೇಳಿ. ಯಾವಾಗ ಈ ಒಂದು ಭಗವದ್ಗೀತೆ ನುಡಿಯುವಂತಹ ದಿನ. ಯಾಕಂದ್ರೆ ಭಗವಂತನಿಗೆ ತುಂಬಾ ಪ್ರಿಯವಾಗಿರುವಂತದ್ದು ಏಕಾದಶಿ. ಏಕಾದಶಿ ಭಗವಂತನ ಒಂದು ಅಂಗದಿಂದಲೇ ಬಂದಿರುವಂತವಳು ಏಕಾದಶಿ. ಹಾಗಾಗಿ ಅವಳನ್ನ ಜನರ ಪಾಪವನ್ನ ಪರಿಹರಿಸ್ಲಿಕ್ಕೆ ಏಕಾದಶಿ ಅಂತ ಹೆಸರು ಕೊಟ್ಟು ಪ್ರತಿ ಜನರು ಏಕಾದಶಿಯನ್ನ ಪಾಲನೆ ಮಾಡೋ ಹಾಗೆ ಮಾಡಿರುವಂತದ್ದು. ಹಾಗಾಗಿ ಅವತ್ತಿನ ದಿನ ಮೋಕ್ಷದ ಏಕಾದಶಿ ಇತ್ತು. ಭಾಗ್ಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಎಲ್ಲ ಕಡೆಗೆ ಇರ್ತಾಳೆ. ಭಾಗ್ಯಲಕ್ಷ್ಮಿ ಅಂತಂದ್ರೆ ಯಾರು? ಲಕ್ಷ್ಮೀ ದೇವಿ, ಅದೃಷ್ಟ ದೇವತೆ. ಅದೃಷ್ಟ ದೇವತೆ ಭಗವಂತ ಎಲ್ಲಿ ಇರ್ತಾನೋ ಅಲ್ಲಿ ಇರ್ತಾಳೆ. ಯಾಕಂದ್ರೆ ಭಗವಂತನ ನಕ್ಷತ್ರ ಸ್ಥಳದಲ್ಲಿ ಅವಳು ಇರುವಂತದ್ದು. ಒಂದು ಕಥೆ ಹೇಳೋದಾದ್ರೆ, ಈಗ ವಾಮನ ದೇವರು, ವಾಮನ ಈ ಬಲಿ ಮಹಾರಾಜನಿಗೆ ಅವನಿಂದ ದಾನ ಕೇಳಲಿಕ್ಕೆ ಹೋದಾಗ ಲಕ್ಷ್ಮಿಗೆ ಹೇಳ್ತಾನಂತೆ, ನಾನು ಬಲಿ ಮಹಾರಾಜ ಹತ್ರ ದಾನ ಕೇಳಲಿಕ್ಕೆ ಹೋಗ್ತಾ ಇದ್ದೇನೆ, ನೀನ್ ನನ್ನ ಎದೆಯಲ್ಲಿದೀಯಾ, ನೀನೀಗ ಅವ್ರು ಗೊತ್ತಾಗತ್ತೆ, ಹಾಗಾಗಿ ನೀನು ನನ್ನ ಎದೆಯಿಂದ ಹೊರಗಡೆ ಹೋಗು ಅಂತ ವಾಮನ ಕೇಳ್ಕೊಳ್ತಾನೆ. ಅವಾಗ ಅವಳು ಹೇಳ್ತಾಳೆ, ಇಲ್ಲ, ನಾನಿನ್ನ ವಕ್ಷಸ್ಥಳದಲ್ಲಿಯೇ ಇರುವಂತವಳು, ನಾನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳಿದಾಗ, ಆಯ್ತು ಇಲ್ಲೇ ಇರು ಅಂತ ಹೇಳಿ ಅವನೇನ್ ಮಾಡ್ತಾನೆ, ಒಂದು ವೇಲ್ ತರ ಇರುತ್ತಲ್ಲ, ಅದಕ್ಕೆ ಮೇಲೆ ಹಾಕೊಳ್ತಾರೆ ಶಲ್ಯ. ಸೊ ಹಾಗೆ ಅದನ್ನ ಹಾಕೊಂಡು ನೋಡಿ, ಹಾಗಾಗಿ ವಾಮನ ಯಾವಾಗೂ ಶಲ್ಯ ಹಾಕೊಂಡು ಕಾಣಿಸುತ್ತೆ. ಅವ ತಾನೇ ಎದೆ ಹಾಕೊಂಡು ಹೋಗ್ತಾನೆ, ಕಾಣಬಾರ್ದು ಅಂತ ಹೇಳಿ. ಅವಾಗ ಶುಕ್ರಾಚಾರ್ಯರು ಕಂಡು ಹಿಡಿತಾರೆ. ಯಾಕೆ ಅಂದ್ರೆ ಆ ಲಕ್ಷ್ಮಿ ಏನ್ ಮಾಡ್ತಾಳೆ, ಯಾಕೆ ವಿಷ್ಣು ಎಲ್ಲರಿಗೂ ಕೊಡುವಂತವನು, ಎಲ್ಲರ ನಿಯಾಮಕ, ತಾನೇ ಕೊಡ್ತಾನೆ, ನಾನೇ ಅವನ ಜೊತೆಗೆ ಇದ್ದೇನೆ ಲಕ್ಷ್ಮಿಯಾಗಿ, ಇವನ್ ಯಾಕೆ ದಾನ ಬೇಡ್ತಾನೆ, ಯಾರ ಹತ್ರ ದಾನ ಬೇಡಕ್ ಹೋಗಿರ್ಬಹುದು, ಏನಾದ್ರು ಶುಕ್ರಾಚಾರ್ಯರ ಹತ್ರ ಹೋದ್ನಾ ಅಂತ, ಅಥವಾ ಯಾರ ಹತ್ರ ಹೋದ್ನಾ ಅಂತ ಅವಳು ಎದೆಯನ್ನ ಬಗ್ಗಿ ನೋಡ್ತಾಳಂತೆ. ನೋಡಿದಾಗ ಶುಕ್ರಾಚಾರ್ಯರು ಮುಂದಿರ್ತಾರೆ, ಗೊತ್ತಾಗತ್ತೆ ಅವನಿಗೆ, ಶುಕ್ರಾಚಾರ್ಯರಿಗೆ ಇವನು ಲಕ್ಷ್ಮಿಯ ಪತಿ ಅಂತ ಹೇಳಿ. ಹಾಗಾಗಿ ಅವನು ಹೇಳ್ತಾನೆ ಬಲಿ ಮಹಾರಾಜನಿಗೆ, ನೀನು ಯಾವ್ದು ದಾನ ಕೊಡಬೇಡ, ಇವನು ಲಕ್ಷ್ಮಿಯ ಪತಿ, ಹಾಗಾಗಿ ಇವನು ವಿಷ್ಣುನೇ ಬಂದಿದ್ದಾನೆ ಸ್ವತಃ, ನೀನೆಲ್ಲ ಕಳ್ಕೊಳ್ತೀಯ, ಕೊಡ್ಬೇಡ ಅಂತ ಹೇಳ್ತಾ ಇರೋದು ಶುಕ್ರಾಚಾರ್ಯರು ಅದಕ್ಕೆ. ಹಾಗಾಗಿ ಅಲ್ಲಿ ಆ ಒಂದು ಭಾಗ್ಯಲಕ್ಷ್ಮಿ ಯಾವಾಗ್ಲೂ ಕೂಡ ಜೊತೆಗಿರ್ತಾಳೆ ಅನ್ನೋದನ್ನ ನಾವು ನೋಡ್ಬೋದು. ವಾಮನ ಯಾವಾಗ ಅವತರಿಸಿ ಬಂದಿರ್ತಾಳೆ, ಭಾಗ್ಯಲಕ್ಷ್ಮಿ ಯಾವಾಗೋ ಜೊತೆಗಿರ್ತಾಳೆ. ಹಾಗಾಗಿ ಕೃಷ್ಣ ಇಲ್ಲಿದ್ದ, ಭಾಗ್ಯಲಕ್ಷ್ಮಿ ಜೊತೆ ಇದ್ಲು. ಹಾಗಾಗಿ ಅವ್ರಿಗೆ ಜಯ ಖಚಿತ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಋಷಿಕೇಶ ಅಂದ್ರೆ ಎಲ್ಲರ ಇಂದ್ರಿಯಗಳ ಒಡೆಯ ಅಂತ ಹೇಳಿ, ಎಲ್ಲರ ಇಂದ್ರಿಯಗಳನ್ನ ನಿಯಂತ್ರಿಸುವ. ಅಂದ್ರೆ ಇಲ್ಲಿ ಎಲ್ಲ ಒಂದು ಗೆಲುವಿಗೆ ಕಾರಣ ಅವನೇ. ಯಾಕಂದ್ರೆ ಯಾರು ಯಾವಾಗ ಯುದ್ಧ ಮಾಡ್ಬೇಕು, ಯಾರು ಯಾವಾಗ ಸಾಯ್ಬೇಕು ಅನ್ನುವಂಥದ್ದು ಮೊದಲೇ ಭಗವಂತನಿಗೆ ಗೊತ್ತಿತ್ತು, ನಿಶ್ಚಿತವಾಗಿರುವಂತ ಒಂದು ಯುದ್ಧ ಇದು. ಹಾಗಾಗಿ ಋಷಿಕೇಶ ಭಗವಂತ ಸ್ವತಃ ಇಲ್ಲಿ ಅವರ ಜೊತೆ ಇದ್ದಾನೆ. ಯಾಕಂದ್ರೆ ದೇವಾದಿದೇವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಈ ಕೃಷ್ಣ ಅವರ ಜೊತೆಗೆ ಇರುವಾಗ ಸೋಲಿಯಲ್ಲಿ ಅಲ್ಲ. ಸೊ ಹಾಗೆ ಅದು ಒಂದು ಶುಭದ ಸೂಚನೆಯಾಗಿ ನಾವು ನೋಡ್ತೇವೆ. ಹೀಗೆ ಇದು ಒಂದು ಅರ್ಜುನನ ವಿಷಾದ ಯೋಗವನ್ನ ನಾವು ಕಾಣ್ತೇವೆ. ಇಷ್ಟೆಲ್ಲ ಆಗುವಾಗ ಅರ್ಜುನನಿಗೆ ಇಷ್ಟೆಲ್ಲ ಆಗುವಾಗ ಅರ್ಜುನ ಹೇಳ್ತಾನೆ, ನೀನನ್ನು ರಥವನ್ನ ಈ ಒಂದು ಯುದ್ಧದ ಮಧ್ಯದಲ್ಲಿ ತೆಗೆದುಕೊಂಡು ಹೋಗು ಅಂತ ಹೇಳಿದಾಗ, ಆವಾಗ ಮಧ್ಯದಲ್ಲಿ ತಗೊಂಡ್ ಬಂದ್ ಕೃಷ್ಣ ನಿಲ್ಲಿಸ್ತಾನೆ. ಯಾರ ಮಧ್ಯದಲ್ಲಿ? ದ್ರೋಣಾಚಾರ್ಯರು ಇರ್ತಾರೆ, ಭೀಷ್ಮಾಚಾರ್ಯರು ಇರ್ತಾರೆ, ಎಲ್ಲ ಪಾಂಡವರು ಇರ್ತಾರೆ, ಎಲ್ಲ ಕೌರವರು ಇರ್ತಾರೆ. ಅಲ್ಲಿ ಮಧ್ಯದಲ್ಲಿ ನಿಲ್ಲಿಸಿದಾಗ ಅವನಿಗೆ ಒಂದು ತುಮುಲ ಆಗತ್ತೆ. ಅವಾಗ ಅರ್ಜುನ ಉವಾಚ ದೃಶ್ವೇವಂ ಸ್ವಜನಂ ಕೃಷ್ಣ ಯುತ್ಸುಂ ಸಮುಪಸ್ಥಿತಂ ಚೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ಅಂತ. ಅಂದ್ರೆ ಅರ್ಜುನ ಹೇಳ್ತಾನೆ, ಕೃಷ್ಣ ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿ ಒಣಗುತ್ತಿದೆ. ನೋಡಿ, ನಮ್ಮ ಪರಿಸ್ಥಿತಿ ಕೂಡ ಹಾಗೇ ಇದೆ. ಯಾವಾಗ ನಮಗೆ ಸಹಾನುಭೂತಿ ಇರುತ್ತೋ, ಇತರರ ಮೇಲೆ ಪರಾನುಭೂತಿ ಇರುತ್ತೋ, ಅವಾಗ ನಮ್ಗೂ ಕೂಡ ಹೀಗೆ ಅನ್ಸುತ್ತೆ. ನಮ್ದು ಎಲ್ಲ ಪರಿಸ್ಥಿತಿಗಳು ಹೀಗೆ ಇದೆ, ನಿರ್ಣಯ ತಗೊಳ್ಳಿಕ್ ಬರಲ್ಲ. ಹಾಗಾಗಿ ಇಲ್ಲಿ ಈ ಯುದ್ಧಾಭಿಲಾಷೆಯಿಂದ ನಾವೆಲ್ಲ ಬಂದಿದ್ದೀವಿ, ಆದ್ರೆ ನಾವು ನಮ್ಮ ನೆಂಟರನ್ನೇ ಕೊಲ್ತಾ ಇದ್ದೀವಲ್ಲ. ಹಾಗಾಗಿ ನೆಂಟರ ಕೊಂಡ್ರೆ ಏನಾಗುವಂಥದ್ದು? ನನಗೆ ಎಲ್ಲ ಈ ಒತ್ತಡವನ್ನ ಸಹಿಸ್ಕೊಳ್ಳಿಕ್ ಆಗ್ತಾ ಇಲ್ಲ ಅಂತ ಹೇಳಿ ನನಗೇನೆಲ್ಲ ಆಗ್ತಾ ಇದೆ ಆ ಲಕ್ಷಣಗಳನ್ನ ಭಗವಂತ ಇಲ್ಲಿ ಅರ್ಜುನ ಇಲ್ಲಿ ಹೇಳ್ತಾನೆ. ಏನಂತ? ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಹೇ ಕೃಷ್ಣ, ಯುದ್ಧ ಭೂಮಿಯಲ್ಲಿ ನನ್ನ ಬಂಧುಗಳನ್ನೆಲ್ಲ ಕೊಲ್ಲೋದ್ರಿಂದ ನನಗೆ ಯಾವ ಶ್ರೇಯಸ್ಸು ಆಗಲಾರದು.
ಅನಂತರವು ನಾನು ಯಾವುದೇ ವಿಜಯವನ್ನಾಗ್ಲಿ ರಾಜ್ಯವನ್ನಾಗ್ಲಿ ಸುಖವನ್ನಾಗ್ಲಿ ನಾನು ಬಯಸಲಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಅಂದ್ರೆ ಈ ಕೊಲ್ಲೋದ್ರಿಂದ ನನಗೆ ಏನೇನಾಗುತ್ತೆ, ಏನು ಸಿಗಲ್ಲ ನನಗೆ. ಹಾಗಾಗಿ ನನ್ಗೆ ಈ ಒಂದು ಯುದ್ಧವನ್ನ ನೋಡಿ ಮೃದು ಒಂದು ಹೃದಯ ಒಂದು ಇರೋದ್ರಿಂದ, ಕರುಣಾ ಹೃದಯ ಇರೋದ್ರಿಂದ, ಪರಾನುಭೂತಿ ಇಲ್ಲಿ ಇರೋದ್ರಿಂದ ಅರ್ಜುನನ ಒಂದು ವಿವಿಧ ಲಕ್ಷಣಗಳನ್ನ ನಾವು ಕಾಣ್ತೇವೆ. ಇದು ನಮ್ಮಂತ ಒತ್ತಡ ಲಕ್ಷಣ ಅಲ್ಲ. ನಾವು ಒತ್ತಡಕ್ಕೊಳಗಾದಾಗ ನಮಗೂ ಬೆವರುತ್ತೆ, ಕೈ ನಡುಗುತ್ತೆ, ಆ ಒತ್ತಡ ಅಲ್ಲ. ಇವನು ಮೃದು ಹೃದಯ. ಎಷ್ಟೇ ತಪ್ಪು ಮಾಡಿದ್ರು ಅವರು ಕೂಡ ನಾನು ಇದು ಯುದ್ಧವನ್ನ ಮಾಡಬಾರ್ದಿತ್ತು, ನನ್ಗೆಲ್ಲ ಈಗ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾರೆ. ಅಂಗಗಳು ನಡುಗ್ತಾ ಇದೆ, ಬಾಯಿ ಒಣಗ್ತಾ ಇದೆ, ಇಡೀ ಶರೀರ ಕಂಪಿಸ್ತಾ ಇದೆ, ಕೂದಲ ನಿಮಿರಿ ಇರ್ತಾ ಇದೆ, ಗಾಂಡಿ ಬದನಸು ಕೈಯಿಂದ ಜಾರ್ತಾ ಇದೆ, ನನ್ನ ಒಂದು ಚರ್ಮ ಉರಿತಾ ಇದೆ, ನನಗೆ ನಿಲ್ಲಿಕ್ ಆಗ್ತಾ ಇಲ್ಲ. ಆಮೇಲೆ ನನ್ನ ಮನಸ್ಸೇನಾಗ್ತಾ ಇದೆ, ಛಿದ್ರ ಛಿದ್ರ ಆಗ್ತಾ ಇದೆ ಅನ್ನೋದಂತ ವಿಷಯವನ್ನ ಇಲ್ಲಿ ಅವನು ಹೇಳ್ತಾನೆ. ಅಂದ್ರೆ ಮನಸ್ಸು ತತ್ತರಿಸ್ತಾ ಇದೆ, ತಲೆ ಸುತ್ತುತ್ತಾ ಇದೆ, ಇಂತ ಎಲ್ಲ ಲಕ್ಷಣಗಳನ್ನ ಇಲ್ಲಿ ಅರ್ಜುನ ಹೇಳ್ತಾನೆ. ಓಕೆ, ಸೊ ಇವನ್ನೆಲ್ಲ ನೋಡಿದಾಗ ಯಾಕೆ ಇವನ್ನೆಲ್ಲ ಅವನು ಹೇಳುವಂತದ್ದು ಅಂತಂದ್ರೆ ನನಗೆ ಶ್ರೇಯಸ್ ಆಗ್ಲಾರ್ದು ಅಂತ ಹೇಳ್ತಾನೆ. ಅಂದ್ರೆ ಅವನಿಗೆ ಈ ಒಂದು ಯುದ್ಧ ಮಾಡಬಾರ್ದು ಅನ್ನೋದಕ್ಕೆ 5 ಕಾರಣಗಳನ್ನು ಕೊಡ್ತಾನೆ. ಯಾಕೆ ನೀನ್ ಮಾಡೋದಲ್ಲಪ್ಪ ಯುದ್ಧ ಅಂತ ಕೃಷ್ಣ ಕೇಳಿದಾಗ 5 ಕಾರಣಗಳನ್ನು ಕೊಡ್ತಾನೆ. ನಿನ್ಗೆ ಸಹಾನುಭೂತಿ. ಯಾವ್ದು ಸಹಾನುಭೂತಿ? ಸಹಾನುಭೂತಿ ಅಂತಂದ್ರೆ ಪರರ ಮೇಲೆ ಅನುಭೂತಿ. ನನ್ನವರು, ನನ್ನ ನೆಂಟಸ್ಥರು, ಇವರನ್ನ ನಾನು ಕೊಲ್ಲ, ಹೇಗೆ ನನ್ಗೆ ಸಾಧ್ಯ ಆಗತ್ತೆ? ಇವನು ಕೊಂದ್ರೆ ನಾನೇನಾದ್ರೂ ರಾಜ್ಯವನ್ನ ತಗೊಂಡ್ರೆ ನನಗೆ ಸುಖ ಇರುತ್ತಾ, ಸಂತೋಷ ಇರೋದಿಲ್ಲ ನನಗೆ ಅಂತ 2ನೇದು ಹೇಳ್ತಾನೆ. ಸೊ ಇಂಥವ್ರನ್ನ ನಾನು ಕೊಂದ್ಬಿಟ್ರೆ ನನ್ಗೆ ಪಾಪ ಬರುತ್ತೆ. ಮತ್ತೆ ಪಾಪ ಮಾಡಿದವ್ರನ್ನ, ಇಲ್ಲಿರೋರನ್ನ ಎಲ್ಲ ಸೈನಿಕರನ್ನ ಸಾಯಿಸಿದ್ರೆ ನನ್ಗೆ ಕುಟುಂಬ ಸಂಪ್ರದಾಯಗಳ ನಾಶ ಆಗುತ್ತೆ. ಈ ಕುಟುಂಬ ಸಂಪ್ರದಾಯಗಳ ನಾಶ ಆಗೋದ್ರೆ ವರ್ಣ ಸಂಕರ ಆಗುತ್ತೆ. ಈ ಒಂದು ಮಕ್ಕಳು ಬೇಡವಾದ ಮಕ್ಕಳು ಹುಟ್ಟುತ್ತೆ, ಬೇಡವಾದ ಸಂಪ್ರದಾಯಗಳು, ಯಾರೋ ಯಾರನ್ನೋ ಮದ್ವೆ ಆಗ್ತಾರೆ. ಸೊ ಇದರಿಂದ ಕುಟುಂಬ ಸಂಪ್ರದಾಯಗಳ ನಾಶ ಆಗ್ತಾ ಹೋಗುತ್ತೆ. ಹಾಗಾಗಿ ನನಗೆ ಇದನ್ನ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಕೃಷ್ಣ ಅನ್ನುವಂತ ವಿಷಯವನ್ನ ಇಲ್ಲಿ ಹೇಳ್ತಾನೆ. ಪಾಪಮೇವಾಶಯೇದ ಸ್ವಾನ್ ಹತ್ವೈತಾನಾಥ ತಾಯಿನಾ ಆತ ತಾಯಿನಾ ತಸ್ಮಾನ್ನಾರ್ಹ ವಯಂ ಹಂತುಂ ತಾತ ರಾಷ್ಟ್ರಾನ್ ಸ ಬಾಂಧವಾನ್ ಸ್ವಜನಂ ಕಥಂ ಹತ್ವಾ ಸುಖಿನ ಸ್ಯಾಮ ಮಾಧವ. ಇಲ್ಲಿ ಹೇಳ್ತಾನೆ ಅರ್ಜುನ, ಇಂತಹ ಆಕ್ರಮಣಕಾರರನ್ನ ಕೊಂದರೆ, ಆಕ್ರಮಣಕಾರರಂದ್ರೆ ಯಾರು? ಇವ್ರಿಗೆ ಕೌರವ್ರಿಗೆ ಹೇಳ್ತಾ ಇರುವಂತದ್ದು, ನನಗೆ ಪಾಪ ಬರುತ್ತೆ. ಅದ್ರಿಂದ ಧೃತರಾಷ್ಟ್ರನ ಮಕ್ಕಳು ನಮ್ಮ ಸ್ನೇಹಿತರನ್ನು ನಾನು ಕೊಲ್ಲುವುದಿಲ್ಲ. ಯಾಕಂದ್ರೆ ಅಲ್ಲಿ ಸ್ನೇಹಿತರು ಇರ್ತಾರೆ, ಅವ್ರ ಮೊಮ್ಮಕ್ಕಳು, ಮಕ್ಕಳು ಎಲ್ಲರೂ ಇರ್ತಾರೆ. ಸೊ ಇವರನ್ನ ನಾನು ಕೊಲ್ಲೋದಿಲ್ಲ. ಭಾಗದೇವತೆ ಪತಿಯಾದ ಮಾಧವನೇ, ನಮ್ಮ ಬಂಧುಗಳನ್ನೇ ಕೊಂದು ನಾನು ಏನನ್ನು ಪಡೆಯುವೆ? ನಾನು ಸುಖವಾಗಿರಲು ಸಾಧ್ಯವೇ? ಇಲ್ಲಿ ಮತ್ತೆ ಹೇಳ್ತಾ ಇರುವಂತದ್ದು, ಈಗ ಹೇಳಿದ್ನಲ್ಲ 5 ಕಾರಣಗಳು, 5 ಕಾರಣಗಳನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂತದ್ದು. ಈ ಶ್ಲೋಕದಿಂದಾನೇ 5 ಕಾರಣವನ್ನ ಕೊಡುವಂತದ್ದು. ಇಲ್ಲಿ ಇನ್ನೊಂದು ವಿಷಯ ನೋಡಿದ್ವಿ ನಾವು, ಆತ ತಾಯಿನಃ ಅಂತ ಹೇಳಿ. ಆತ ತಾಯಿನ ಅಂತಂದ್ರೆ 6 ವಿಧ ಆಕ್ರಮಣಕಾರರಿಗೆ ಹೇಳ್ತಾರೆ. ಅಂದ್ರೆ ವಿಷಯ ಕೊಡುವವನು, ವಿಷ ಕೊಡ್ತಾರೆ ಯಾರಿಗೆ? ಈ ಭೀಮನಿಗೆ ವಿಷವನ್ನ ಕೊಟ್ಟುವಂಥದ್ದು, ಮತ್ತೆ ಬೆಂಕಿ ಹಚ್ಚುವಂಥದ್ದು. ಅರಗಿನ ಮನೆಯಲ್ಲಿದ್ದಾಗ ಅರಗಿಗೆ ಬೆಂಕಿಯನ್ನ ಹಚ್ಚಿಟ್ಟಿದ್ರು ಅವರು, ಮೋಸವನ್ನ ಮಾಡಿ. ಆಮೇಲೆ ಮಾರಕ ಆಯುಧಗಳಿಂದ ದಾಳಿಯನ್ನ ಕೂಡ ಮಾಡಿದ್ರು ಅವ್ರ ಮೇಲೆ, ಯಾವಾಗ ಅವರು ವಾನಪ್ರಸ್ಥದಲ್ಲಿ ಇರ್ತಾರೆ ಅವಾಗ. ಈ ಇವರು ಇದಕ್ಕೆ ಹೋದಾಗ, ಆಮೇಲೆ ಒಬ್ಬ ಕಳ್ಳ ಅಂತಂದ್ರೆ ಭೂಮಿಯನ್ನ ಆಕ್ರಮಿಸ್ಕೊಳ್ಳಿಕ್ಕೆ ತಾನೇ ಇದು ಯುದ್ಧ ನಡೆಯುವಂಥದ್ದು, ಆಕ್ರಮಿಸ್ಕೊಂಡಿರ್ತಾನೆ. ಆಮೇಲೆ ಇನ್ನೊಬ್ಬರ ಭೂಮಿಯನ್ನ ಆಕ್ರಮಿಸಿಕೊಳ್ಳುವಂಥದ್ದು, ಮತ್ತೆ ಇನ್ನೊಬ್ಬರ ಹೆಂಡತಿಯನ್ನ ಅವನು ಅಪಹರಿಸುವಂಥದ್ದು, ಹೀಗೆ ದ್ರೌಪದಿಯನ್ನ ಅಪಹರಿಸುವಂಥದ್ದು, ಇವೆಲ್ಲವುಗಳನ್ನ ನೋಡ್ತೇವೆ. ಇದೆಲ್ಲ ಒಂದು ಕಾರ್ಯವನ್ನ 6 ಕಾರ್ಯಗಳನ್ನ ಮಾಡಿರುವಂಥದ್ದು. ಹಾಗಾಗಿ ಮಹಾಪಾಪಿಷ್ಟರು, ಇಂಥ ಮಹಾಪಾಪಿಷ್ಟರನ್ನ ಕೊಂದು ಮತ್ತೆ ನಾನು ಯಾವ ಪಾಪ ಪಡ್ಲಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಇವನು ಹೇಳ್ತಾನೆ. ಆಮೇಲೆ ಕುಲ ಕ್ಷಯ ಪ್ರಣಶಂತಿ ಕುಲಧರ್ಮ ಸನಾತನ ಧರ್ಮೇ ನಷ್ಟೇ ಕುಲಂ ಕೃಷ್ಣಂ ಭವತಿ ಉತ್. ಅಂದ್ರೆ ಇಲ್ಲಿ ಈ ಒಂದು ಕುಲ ಸಂಪ್ರದಾಯಗಳ ನಾಶ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾನೆ. ಓಕೆ, ಇದು ಮುಂದೆ ಇರುವಂತಹ ಒಂದು ಕಾರಣ. ನ ಚೇತದ್ವಿದ್ಮನ್ ಗತನ್ನು ಗರಿಯೋ ಯದಾ ವಾಜಯೇಮ ಯದಿ ವಾನ ಜಯೋ ಯಾನೇವ ಹತ್ವಾ ನ ಜಿಜೀವಿಷಾಮಸ್ತೇವ ಸ್ಥಿತ ಪ್ರಮುಖೇ ಧಾರ್ತರಾಷ್ಟ್ರ. ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು, ಎರಡರಲ್ಲಿ ಯಾವುದು ಉತ್ತಮ ಎಂದು ನನಗೆ ತಿಳಿಯುತ್ತಿಲ್ಲ. ನೋಡಿ ಇಲ್ಲಿ ಕನ್ಫ್ಯೂಷನ್, ನಿರ್ಣಯ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾನು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ, ಆದ್ರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ನಿಂತಿದ್ದಾರೆ. ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಅನಿರ್ಣಯ. ಹಾಗಾಗಿ ಒಟ್ಟಾರೆ ನಾವೆಲ್ಲ ನೋಡೋದಾದ್ರೆ ಕಾರಣಗಳು ಯಾವ್ಯಾವುದು? ಅವ್ನು ಕೊಟ್ಟಿರುವಂತದ್ದು ಸಹಾನುಭೂತಿ, ಸಂತೋಷ ಇಲ್ಲ ನನಗೆ, ಪಾಪ ಬರುತ್ತೆ ನನಗೆ, ಆತ ತಾಯಿ ನನ್ನ ಕೊಂದ್ರೆ, ನನ್ನ ಎಲ್ಲ ಕುಟುಂಬ ಸಂಪ್ರದಾಯಗಳು ನಾಶ ಆಗುತ್ತೆ, ಮತ್ತೆ ನನಗೆ ಇದರಲ್ಲಿ ನಿರ್ಧಾರ ತೆಗೆದುಕೊಳ್ಳಿಕ್ ಬರ್ತಾ ಇಲ್ಲ, ಏನು ಹೇಳು ಕೃಷ್ಣ ಅಂತ ಹೇಳಿ ಅವನಿಗೆ ಹೇಳ್ತಾನೆ. ಹೀಗೆ ಅರ್ಜುನನ ಮನಸ್ಥಿತಿಯನ್ನ ನಾವಿಲ್ಲಿ ನೋಡಿದ್ವಿ.
ಅರ್ಜುನನ ವಿಸ್ಮಯ ಮತ್ತು ಭ್ರಮೆಯ ನೋಟ ಕೃಷ್ಣನ ವ್ಯವಸ್ಥೆಯನ್ನು ತಿಳಿಯಬೇಕು. ಮುಗೀತು. ಒಂದು 2 ಸ್ಲೈಡ್ಗಳಿರುವಂತದ್ದು. ಅರ್ಜುನ ಗೊಂದಲ ಮತ್ತೆ ವಿಸ್ಮಯ ಇಲ್ಲದೆ ಇದ್ರೆ ಕೃಷ್ಣ ಅವರನ್ನ ಆಗ್ತಾ ಇರ್ಲಿಲ್ಲ, ರಕ್ಷಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಗೊಂದಲವನ್ನ ಯಾಕೆ ಕೊಟ್ಟಿರೋದು ಅಂತಂದ್ರೆ ಭಗವಂತ ಭಗವದ್ಗೀತೆ ನುಡಿಲಿ ಅನ್ನೋಕೋಸ್ಕರನೇ ಅರ್ಜುನನ ಗೊಂದಲವನ್ನ ಇಲ್ಲಿ ವ್ಯಕ್ತಪಡಿಸಿರುವಂತದ್ದು. ಹೀಗೆ ಭಗವದ್ಗೀತೆ ಮೊದಲು ಕೇಳುಗನಾಗಿದ್ರು ಯಾರು? ಅರ್ಜುನ. ಅವರ ಮೂಲಕನೇ ನಮ್ಗೆಲ್ಲರಿಗೂ ಕೇಳಲಿಕ್ಕೆ ಅವಕಾಶ ಸಿಗ್ತಾ ಇರುವಂತದ್ದು. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ನಾವು ಇಲ್ಲಿ ನೋಡ್ತೇವೆ ಭಗವದ್ಗೀತೆ ಇದು ಶಂಕರಾಚಾರ್ಯರು ಬರೆದಿರುವಂತಹ ಭಗವದ್ಗೀತೆ ಒಂದು ಮಹಾತ್ಮೆ. ಸರ್ವೋಪನಿಷದೋಗಾವೋ ದುಗ್ಧ ಗೋಪಾಲ ನಂದನ ಪಾರ್ಥೋ ವತ್ಸಸುದಿರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಇದು ಒಂದು ಮಹಾತ್ಮೆ, ಮಹಿಮೆ. ಭಗವದ್ಗೀತೆ ಮಹಿಮೆ ಏನು? ಭಗವದ್ಗೀತೆ ಗೀತೋಪನಿಷತ್ತು ಎಲ್ಲ ಒಂದು ಉಪದೇಶಗಳ ಸಾರ. ಅದು ಗೋವಿನಂತಿದೆ. ಗೋಪಾಲ ನಂದನವೆಂದು ಪ್ರಸಿದ್ಧನಾಗಿರುವ ಶ್ರೀಕೃಷ್ಣನು ಈ ಹಸುವಿನ ಹಾಲನ್ನು ಕರೆಯುತ್ತಿದ್ದಾನೆ, ಆರ್ಜುನನು ಕರುವಿನಂತಿದ್ದಾನೆ. ಎಲ್ಲ ವಿದ್ವಾಂಸರು ಪರಿಶುದ್ಧ ಭಕ್ತರು ಭಗವದ್ಗೀತೆ ಹಾಲಿನ ಅಮೃತವನ್ನ ಕುಡಿತಾ ಇದ್ದಾರೆ. ನೋಡಿ, ಅರ್ಜುನ ಹಸುವಿನ ಹಾಲನ್ನ ಕರೀತಾ ಇದ್ದಾರೆ. ನಾಗವೇಣಿ ಮಾತಾಜಿ ಬೇರೆ ಕ್ಲಾಸ್ ಟೈಮ್ ಆಗ್ತಾ ಇದೆ ಅಂತ ಮೆಸೇಜ್ ಹಾಕಿದಾರೆ ನೋಡಿ. ಹರೇ ಕೃಷ್ಣ. ಧೃತರಾಷ್ಟ್ರನ ವಿಚಾರಣೆ ಕೊನೆಯದಾಗಿ ನಾವೆಲ್ಲ ಈ ಅಧ್ಯಾಯದಲ್ಲಿ ಏನೆಲ್ಲ ನಾವು ತಿಳ್ಕೊಂಡ್ವಿ? ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ, ಧೃತರಾಷ್ಟ್ರನ ವಿಚಾರಣೆಯನ್ನ ನೋಡಿದ್ವಿ, ದುರ್ಯೋಧನನ ಭಯವನ್ನ ನಾವು ನೋಡಿದ್ವಿ, ಶಂಖಗಳು ನಾದವನ್ನ ನಾವು ಕೇಳಿ ಹೇಗೆ ಹೃದಯ ಎಲ್ಲಾ ತುಮುಲವಾಯಿತು ಎಲ್ಲರದು. ಆಮೇಲೆ ಅರ್ಜುನ ವೀಕ್ಷಣೆ ಮಾಡ್ತಾನೆ, ಸೇನೆಗಳ ಮಧ್ಯೆ ಬಂದು ಅದನ್ನ ನಾವು ನೋಡಿದ್ವಿ. ಆಮೇಲೆ ಅರ್ಜುನ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ 5 ಕಾರಣವನ್ನ ಕೊಡ್ತಾನೆ. ಸೊ ಹೀಗೆ ಇಲ್ಲಿಗೆ ಈ ಒಂದು ಅಧ್ಯಾಯ ಮುಗಿಯಿತು. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವತ್ತು ಕೇವಲ ಸೇನೆಯ ಅವಲೋಕನೆ ಆಯ್ತು. ನಾಳೆಯ ದಿನ ನಾವು ಏನನ್ನ ನೋಡೋಣ ಅಂದ್ರೆ ಈ ಭಗವಂತ ಜ್ಞಾನ ಏನ್ ಕೊಡ್ತಾನೆ ನಮ್ಗೆ ನಾವೇನ್ ಅನುಸರಿಸ್ಬೇಕು, ನಾವ್ ಯಾರು, ನಾವ್ ಏನ್ ಮಾಡ್ಬೇಕು, ನಮ್ಮ ಕರ್ತವ್ಯ ಏನು, ನಮ್ಮ ಕರ್ಮಗಳು ಯಾವ್ಯಾವ್ದು ಅನ್ನೋದನ್ನ ನಾವು ನಾಳೆ ತಿಳ್ಕೊಳ್ಳೋಣ. ನಾಳೆಗೆ ಎಲ್ರು ಕೂಡ ಪ್ರಸ್ತುತರಿರ್ತೀರಿ ಅಂತ ನಾನು ಅನ್ಕೊಳ್ತೇನೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕೀ ಜೈ. ಶಿಲ ಪ್ರಭುಪಾದ್ ಕೀ ಜೈ. ಶಿಲ ಗುರುದೇವ್ ಕೀ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅಟೆಂಡೆನ್ಸ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾವು ನಾಳೆಗೆ ತಗೊಳ್ಳೋಣ, ಬರ್ಕೊಂಡಿಟ್ಕೊಳ್ರಿ. ನಾಳೆಗೆ ನಾನು ಜ್ಯೋತಿ ಮಾತಾಜಿ